ವರ್ಷ ಜುಲೈ 1ನೇ ತಾರೀಕಿನಂದು ನಮ್ಮ ಸಂಘದ ವತಿಯಿಂದ ಪತ್ರಕರ್ತರ ದಿನಾಚರಣೆಯನ್ನು ಆಚರಿಸ್ತಾ ಬಂದಿದ್ದೇವೆ. ಈ ವರ್ಷ ನಮಗೆ ಗೊತ್ತಿದೆ, ಕೋವಿಡ್ನ ಸಂಕಷ್ಟ ಮತ್ತು ಲಾಕ್ಡೌನ್ನ ನಿಯಮಗಳ ಕಾರಣ ಆ ನಿಗದಿತ ದಿನಾಂಕದಂದು ನಮಗೆ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಇಲ್ಲಿ ನಮ್ಮ ಸಂಘದ ವತಿಯಿಂದ ಆಯೋಜಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ತಡವಾಗಿ ಇವತ್ತು 22ನೇ ತಾರೀಕಿನಂದು ಈ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸ್ತಾ ಇದ್ದೇವೆ. ನಮಗೆಲ್ಲರಿಗೂ ಗೊತ್ತಿದೆ, ಕನ್ನಡ ಪತ್ರಿಕೋದ್ಯಮದ ಪ್ರಥಮ ಹೆಜ್ಜೆ ಮಂಗಳೂರಿನ ನೆಲದಿಂದ ಆರಂಭವಾದದ್ದು. ಜರ್ಮನಿಯಿಂದ ಬಂದಂತ ಫಾದರ್ ಹರ್ಮನ್ ಮೊಗ್ಲಿಂಗ್ ಅವರು 1843ರಲ್ಲಿ ಈ ಮಂಗಳೂರು ಸಮಾಚಾರ ಅಂತ ಹೇಳುವ ಒಂದು ಪತ್ರಿಕೆಯನ್ನ ಆರಂಭ ಮಾಡಿದ್ದೆ ಕನ್ನಡ ಪತ್ರಿಕೋದ್ಯಮಕ್ಕೆ ನಾಂದಿಯಾಯಿತು ಅಂತ ಹೇಳೋದನ್ನು ನಾವೆಲ್ಲರೂ ಕೇಳಿದ್ದೇವೆ. ಮತ್ತು ಜುಲೈ 1ನೇ ದಿನಾಂಕವನ್ನ ನಮ್ಮ ರಾಜ್ಯದಲ್ಲಿ ಎಲ್ಲ ಕಡೆ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನಾಗಿ ನಾವು ಆಚರಿಸ್ತಾ ಬಂದಿದ್ದೇವೆ. ಆ ನಿಗದಿತ ದಿನಾಂಕ ನಮಗೆ ಆಚರಿಸಲಿಕ್ಕೆ ಸಾಧ್ಯವಾಗದಿದ್ದ ಕಾರಣ ಬೇರೆ ಬೇರೆ ಪತ್ರಕರ್ತರ ಸಂಘಗಳು ಈ ಜುಲೈ ತಿಂಗಳಲ್ಲಿ ಈ ಪತ್ರಕರ್ತರ ಸಂಘದ ವತಿಯಿಂದ ನಾವು ಆಯೋಜನೆ ಮಾಡ್ತಾ ಬಂದಿದ್ದೇವೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪತ್ರಕರ್ತರ ಸಂಘ ನಮಗೆ ಗೊತ್ತಿದೆ, ಕಳೆದ 2-3 ವರ್ಷದಿಂದ ಶ್ರೀನಿವಾಸ ಸಿಂಧಾಜಿ ಅವರ ಸಾರಥ್ಯದಲ್ಲಿ ನಮ್ಮ ರಾಜ್ಯದಲ್ಲೇ ಬಹಳ ಗಮನ ಸೆಳೆಯುವಂತಹ ಕಾರ್ಯಕ್ರಮ ಮಾಡ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಇಡೀ ರಾಜ್ಯದ ಮುಖ್ಯಮಂತ್ರಿ ಮತ್ತು ಸಚಿವರು ಮೆಚ್ಚಿಕೊಂಡಂತಹ ಪತ್ರಕರ್ತರು ಸ್ವತಃ ಹೋಗಿ ಗ್ರಾಮ ವಾಸ್ತವ್ಯ ಮಾಡಿ ಆ ಗ್ರಾಮದ ಸಮಸ್ಯೆಗಳನ್ನು ಮತ್ತು ಆ ಗ್ರಾಮವನ್ನ ಒಂದು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ನಮ್ಮ ಸಂಘ ಆಯೋಜನೆ ಮಾಡಿರುವಂತಹ ಒಂದು ಕಾರ್ಯಕ್ರಮ ಇರಬಹುದು. ಅದರ ಜೊತೆಗೆ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಸಮಿತಿಯ ಒಂದು ಹೊಸ ಪರಿಕಲ್ಪನೆ ಏನಿತ್ತು ಅಂತ ಹೇಳಿದ್ರೆ, ಮಂಗಳೂರು ಹೇಳಿದ ಕೂಡಲೇ ಬಹಳ ಸಣ್ಣ ಘಟನೆ ಕೂಡಲೇ ಮಂಗಳೂರು ಗೊತ್ತಿರುತ್ತದೆ, ಮಂಗಳೂರಿನಲ್ಲಿ ಪೂರ್ವ ಸಮಗ್ರತೆ ಇಲ್ಲ, ಮಂಗಳೂರು ಬಹಳ ಸೂಕ್ಷ್ಮ ಪ್ರದೇಶ ಅಂತ ಹೇಳುವ ಒಂದು ಮನೋಭಾವ ಇದೆ. ಆದರೆ ಹೊರತಾದ ಒಂದು ಮಂಗಳೂರು ಇದೆ. ಮಂಗಳೂರು ಅಂತ ಹೇಳಿದ್ರೆಲ್ಲ ಒಂದು ಬಹಳ ಸೌಹಾರ್ದತೆ, ಒಂದು ಶತಮಾನದ ಇತಿಹಾಸ ಈ ಮಣ್ಣಿಗೆ ಇದೆ ಅಂತ ಹೇಳುವುದನ್ನು ತೋರ್ಪಡಿಸೋಸ್ಕರ ಯಾರಾದರೂ ಪತ್ರಕರ್ತರು ಈ ಸೌಹಾರ್ದತೆ ದೃಷ್ಟಿಯಿಂದ ಏನಾದರೂ ಒಂದು ಒಳ್ಳೆಯ ವರದಿಯನ್ನ ಮಾಡಿದ್ರೆ ಅವರನ್ನ ಪ್ರತಿ ವರ್ಷ ಗುರುತಿಸಿ ಅವರಿಗೆ ಮಂಗಳೂರಿನ ಪತ್ರಕರ್ತರ ಸಂಘದಿಂದ ಬ್ರ್ಯಾಂಡ್ ಮಂಗಳೂರು ಅಂತ ಹೇಳುವ ಒಂದು ಪ್ರಶಸ್ತಿಯನ್ನು ಕೊಡುವ ಒಂದು ಕಾರ್ಯಕ್ರಮವನ್ನು ಕೂಡ ಕಳೆದ 2-3 ವರ್ಷದಿಂದ ನಾವಿಲ್ಲಿ ಆಯೋಜನೆ ಮಾಡ್ತಾ ಬಂದಿದ್ದೇವೆ. ಇವತ್ತು ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ಮತ್ತು ಈ ಬ್ರ್ಯಾಂಡ್ ಮಂಗಳೂರಿನ ಪ್ರಶಸ್ತಿ ಪ್ರದಾನ ಎರಡೂ ಕಾರ್ಯಕ್ರಮಗಳು ನಡೀಲಿಕ್ಕಿದೆ. ನಮ್ಮ ಜೊತೆ ನಮ್ಗೆಲ್ರಿಗೂ ಬಹಳ ಹೆಮ್ಮೆ ನಮ್ಮವರೇ ಆದ ಕನ್ನಡಪ್ರಭ ದಿನಪತ್ರಿಕೆಯ ಪುರವಣಿಯ ಪ್ರಧಾನ ಸಂಪಾದಕರಾದ ಜೋಗಿಯವರು ನಮ್ಮ ಜೊತೆ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಯಾದ ಋಷಿಕೇಶ್ ಭಗವಾನ್ ನಮ್ಮ ಜೊತೆಗಿದ್ದಾರೆ. ಅದ್ರ ಜೊತೆಗೆ ನಮ್ಮ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶ್ರೀನಿವಾಸ ಸಿಂಧಾಜಿ ಅವರು, ನಮ್ಮ ಮಂಗಳೂರು ಪ್ರೆಸ್ ಕ್ಲಬ್ಬಿನ ಅಧ್ಯಕ್ಷರಾದ ಅನ್ನು ಮಂಗಳೂರು ಅವರು, ನಮ್ಮ ಸಂಘದ ನಿಕಟಪೂರ್ವ ಅಧ್ಯಕ್ಷರು ಮತ್ತು ರಾಜ್ಯ ಸಮಿತಿಯ ಸದಸ್ಯರಾದ ಜಗನ್ನಾಥ್ ಶೆಟ್ಟಿ ಬಾಡರ್ ಅವರು, ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿ ಇಬ್ರಾಹಿಂ ಅಡ್ಕಸ್ತರ ವೇದಿಕೆಯಲ್ಲಿದ್ದಾರೆ. ಬಂದಿರೋ ತಮ್ಮೆಲ್ಲರನ್ನ ಸ್ವಾಗತ ಮಾಡಬೇಕು ಅಂತ ಹೇಳಿ ಮತ್ತು ಈ ಬ್ರ್ಯಾಂಡ್ ಮಂಗಳೂರು ಪ್ರಶಸ್ತಿಯ ಬಗ್ಗೆ ಕೂಡ ಪ್ರಾಸ್ತಾವಿಕವಾಗಿ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಹೇಳಿ ನಾನು ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀನಿವಾಸ್ ನಾಯ್ಕ ಇದ್ದಾರೆ ಅಂತ ವಿನಂತಿ ಮಾಡಿಕೊಡ್ತೇನೆ. ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೆ ಮಂಗಳೂರು ಪ್ರೆಸ್ ಕ್ಲಬ್ ಮತ್ತು ಪತ್ರಿಕಾ ಭವನ ಟ್ರಸ್ಟ್ ಇದರ ಸಹಭಾಗಿತ್ವದಲ್ಲಿ ಇವತ್ತು ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ಹಾಗೂ ಬ್ರ್ಯಾಂಡ್ ಮಂಗಳೂರು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಪತ್ರಿಕಾ ದಿನಾಚರಣೆ ಮತ್ತು ಬ್ರ್ಯಾಂಡ್ ಮಂಗಳೂರು ಈ ಎರಡೂ ಕಾರ್ಯಕ್ರಮಗಳಿಗೆ ನಾವು ಅತಿಥಿಗಳು ಯಾರಾದರೂ ಅಂತ ಹೇಳುವಾಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿರುವ ಋಷಿಕೇಶ್ ಸೋನಾವಣಿಯವರು, ನಮ್ಗೆ ಗೊತ್ತಿದೆ, ಅವರು ಮಂಗಳೂರಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆಗೋದಕ್ಕಿಂತ ಮೊದಲು ನಮ್ಮ ಬಂಟ್ವಾಳ ASP ಆಗಿ ಕೆಲಸವನ್ನು ಮಾಡಿದವರು. ಅದರೊಟ್ಟಿಗೆ ನಾನು ಮೊದಲ ಬಾರಿಗೆ ಈ ಒಂದು ಬ್ರ್ಯಾಂಡ್ ಮಂಗಳೂರು ಕಾರ್ಯಕ್ರಮವನ್ನು ಅಕ್ಟೋಬರ್ 14, 2018 ಅಂದಿನ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಇದನ್ನು ಉದ್ಘಾಟನೆ ಮಾಡಿದ ಸಂದರ್ಭದಲ್ಲಿ ಅಕ್ಟೋಬರ್ 2ರಂದು ನಾವು ನವೆಂಬರ್ ಮೊದಲ ವಾರದಲ್ಲಿ ಬ್ರ್ಯಾಂಡ್ ಮಂಗಳೂರು ಒಂದು ಕ್ರಿಕೆಟ್ ಫ್ರೆಂಡ್ಶಿಪ್ ಟೂರ್ನಿಯನ್ನು ನಾವು ಆಯೋಜನೆಯನ್ನು ಮಾಡಿದ್ದೆವು. ಈ ಸಂದರ್ಭದಲ್ಲೂ ಕೂಡ ಒಂದು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ತಂಡದಲ್ಲಿ ಋಷಿಕೇಶ್ ಸೋನಾವಣಿಯವರು ನೇತೃತ್ವ ವಹಿಸಿ ನಾವು ಒಂದು ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಆಯೋಜನೆ ಮಾಡುವಾಗ ಅದರ ನೇತೃತ್ವವನ್ನು ವಹಿಸಿದವರು ಋಷಿಕೇಶ್ ಸೋನಾವಣಿಯವರು. ಅದರ ಬಳಿಕ ನಾವು 2018 ಡಿಸೆಂಬರ್ 23ರಂದು ಪತ್ರಕರ್ತರ ಗ್ರಾಮ ವಾಸ್ತವ್ಯವನ್ನು ಬೆಳ್ತಂಗಡಿ ತಾಲೂಕಿನ ಪುತ್ತೂರಿನಲ್ಲಿ ಆಯೋಜನೆ ಮಾಡುವಾಗ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲೂ ಕೂಡ ಅಂದಿನ SP ರವಿಕಾಂತಿಗೌಡರು, ಈ ಸಂದರ್ಭದಲ್ಲಿ ಋಷಿಕೇಶ್ ಸೋನಾವಣಿ ಅವರು ಕೂಡ ನಮ್ಮ ಒಂದು ಗ್ರಾಮ ವಾಸ್ತವ್ಯ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ಅತಿಥಿಯಾಗಿ ಭಾಗವಹಿಸಿದರು. ಇವತ್ತು ಮತ್ತೆ ಈ ಪತ್ರಿಕಾ
ದಿನಾಚರಣೆ ಮತ್ತು ನಾವು ಬ್ರ್ಯಾಂಡ್ ಮಂಗಳೂರು ಪ್ರಶಸ್ತಿಯನ್ನು ಪ್ರದಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಪತ್ರಿಕಾ ದಿನಾಚರಣೆಯ ಉದ್ಘಾಟಕರಾಗಿ ಮತ್ತು ಬ್ರ್ಯಾಂಡ್ ಮಂಗಳೂರು ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಮಾಡಬೇಕು ಅಂತೇಳಿ ರಿಷಿಕೇಶ್ ಸರ್ ಹತ್ರ ಕೇಳಿಕೊಂಡಾಗ ಅವರು ಒಪ್ಪಿಕೊಂಡು ಇವತ್ತೊಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಈ ಕಾರ್ಯಕ್ರಮವನ್ನು ಅವರು ನಡೆಸಿಕೊಡ್ಲಿಕ್ಕಿದ್ದಾರೆ. ಈಗಾಗಲೇ ಅವರು ಅತ್ಯಂತ ಪ್ರಾಮಾಣಿಕ ದಕ್ಷ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿಕೊಂಡು ಬಹಳಷ್ಟು ಖ್ಯಾತಿಯನ್ನು ಪಡೆದಿರುವ ರಿಷಿಕೇಶ್ ಸುನಾಮಿ ಅವರಿಗೆ ನಮ್ಮ ಪತ್ರಕರ್ತರ ಸಂಘ ಪ್ರೆಸ್ ಕ್ಲಬ್ ಮತ್ತು ಪತ್ರಿಕಾ ಭವನ ಟ್ರಸ್ಟ್ ಪರವಾಗಿ ನಾವು ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಅವರಿಗೆ ನಮ್ಮ ರವೀಂದ್ರ ಶೆಟ್ಟಿ ಅವರು ನಿಕಟಪುರ ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾಗಿದ್ದವರು. ಅವರಿಗೆ ಹೂಗುಚ್ಛ ಸ್ಮರಣಿಕೆ ಮತ್ತು ಪುಸ್ತಕವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ಸಂಘಟನೆಗಳಿಗೆ ರವೀಂದ್ರ ಶೆಟ್ಟಿ ಅವರಿಂದ ನಾಡಿನ ಪತ್ರಕರ್ತರು ಎಂಬ ಬಗ್ಗೆ ಉಪನ್ಯಾಸವನ್ನು ನೀಡಲಿಕ್ಕಿರುವವರು ನಮ್ಮವರೇ ಆದ ಜೋಗಿ ಸರ್ ಅವರು. ಜೋಗಿ ಅವರಿಗೆ ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಪತ್ರಕರ್ತರಿಗೆ ಒಂದು ಆತ್ಮೀಯ ನಂಟಿದೆ. ಯಾಕಂದರೆ ಅವರು ಈಗಾಗಲೇ ಹೇಳ್ತಾ ಇದ್ದರು 37 ವರ್ಷಗಳ ಸುದೀರ್ಘ ಒಂದು ಪತ್ರಿಕೋದ್ಯಮ ಇತಿಹಾಸದಲ್ಲಿ ಮತ್ತು ಅವರು ಬೇರೆ ಬೇರೆ ಪತ್ರಿಕೆಗಳಲ್ಲಿ ಕೆಲಸ ಮಾಡಿಕೊಂಡು ಇವತ್ತು ಕನ್ನಡಪ್ರಭ ಪತ್ರಿಕೆಯ ಮ್ಯಾಗಝಿನ್ ವಿಭಾಗದ ಪ್ರಧಾನ ಸಂಪಾದಕರಾಗಿ ಕಾರ್ಯ ನಿರ್ವಹಿಸ್ತಾ ಇದ್ದಾರೆ. ಇದರೊಟ್ಟಿಗೆ ಎಲ್ಲರಿಗೂ ಗೊತ್ತಿದೆ ಅವರು ಸಾಹಿತಿಗಳಾಗಿ ಕಾದಂಬರಿಕಾರರಾಗಿ ಬಹಳಷ್ಟು ಹೆಸರನ್ನು ಪಡೆದುಕೊಂಡವರು. ಇತ್ತೀಚಿನ ದಿನಗಳಲ್ಲಿ ಕ್ಲಬ್ ಹೌಸಲ್ಲಿ ಕೂಡ ಅವರು ಸಕ್ರಿಯರಾಗಿದ್ದಾರೆ. ನಾವು ನೋಡ್ತೇವೆ ಜೋಗಿ ಸರ್ ಅವರು ಯಾವ ರೀತಿಯಲ್ಲಿ ಕ್ಲಬ್ ಹೌಸಲ್ಲಿ ಅವರದೇ ಆದ ಒಂದು ಸಂವಾದವನ್ನು ಮಾಡುವ ಮೂಲಕ ಅವರು ಜನಪ್ರಿಯತೆಯನ್ನು ಗಳಿಸಿಕೊಂಡಿದ್ದಾರೆ. ಅವರು ನಮ್ಮ ಎಲ್ಲ ಪತ್ರಕರ್ತರ ಬೇಡಿಕೆಯಾಗಿದ್ದು ಜೋಗಿ ಸರ್ ಅವರನ್ನು ಈ ಕಾರ್ಯಕ್ರಮಕ್ಕೆ ಉಪನ್ಯಾಸಕ್ಕೆ ನಾವು ಆಹ್ವಾನವನ್ನು ಕೊಡಬೇಕು ಅಂತ ಈ ಆಹ್ವಾನಕ್ಕೆ ಒಪ್ಪಿಕೊಂಡು ದೂರದ ಬೆಂಗಳೂರಿಂದ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಅವರು ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅವರಿಗೆ ರಾಮಕೃಷ್ಣ ಅವರು ಮತ್ತು ಸ್ಮರಣಿಕೆಯನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಮಂಗಳೂರು ಪ್ರೆಸ್ ಕ್ಲಬ್ ಅಧ್ಯಕ್ಷರಾಗಿರುವ ಹನುಮೂಲೂರಿಯವರು ಇದ್ದಾರೆ. ಅವರಿಗೆ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅವರಿಗೆ ಪುಷ್ಪರಾಜ್ ಅವರು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಜಗನ್ನಾಥ್ ಶೆಟ್ಟಿ ಬಾಳ ಇದ್ದಾರೆ. ಅವರನ್ನು ನಮ್ಮ ಬಂಟ್ವಾಳ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರುವ ಹರೀಶ್ ಮಾಂಬಾಡಿ ಅವರು ಅವರಿಗೆ ಸ್ವಾಗತ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪ್ರೊಫೆಷನಲ್ ಡಿಎಸ್ಪಿ ಅವರು ಬಂದಿದ್ದಾರೆ. ಅವರಿಗಾಗಿ ಇವತ್ತು ಎಸ್ಪಿ ಸಾಹೇಬರಿಗೆ ಆಗಮಿಸಿದ ಅವರಿಗೆ ಕೂಡ ಯಾಕಾಗಿ ಆರಂಭ ಮಾಡಿದ್ದೇವೆ ಮತ್ತು ಇದರ ಉದ್ದೇಶ ಎಂಬುದರ ಬಗ್ಗೆ 1-2 ನಿಮಿಷಗಳ ಮಾತು ನಾನು ಹೇಳ್ತೇನೆ. ಬ್ರ್ಯಾಂಡ್ ಮಂಗಳೂರು ಒಂದು ಕಾರ್ಯಕ್ರಮ ನಾವು ಕಳೆದ 2018ರಂದು ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪದಾಧಿಕಾರಿಗಳು ಮತ್ತು ನಾವು ಒಂದು ಸಭೆಯಲ್ಲಿ ಚರ್ಚೆ ಮಾಡಿದಾಗೆ ಪತ್ರಕರ್ತರು ಕೇವಲ ಸಂಘಟನೆಗೆ ಮಾತ್ರ ಸೀಮಿತವಾಗಬಾರದು. ನಾವು ಚೌಕಟ್ಟನ್ನು ಮೀರಿ ನಾವು ಪತ್ರಕರ್ತರು ಮತ್ತು ಒಂದು ಸಮಾಜ ಮತ್ತು ಸರ್ಕಾರದ ಕೊಂಡಿಯಾಗಿ ನಾವು ಕಾರ್ಯನಿರ್ವಹಿಸಬೇಕು. ಇವತ್ತು ಸಾಮಾನ್ಯರ ಸಮಸ್ಯೆಗಳನ್ನು ನಾವು ಪತ್ರಿಕೆಗಳಲ್ಲಿ ವರದಿ ಮಾಡ್ತೇವೆ. ಆದರೆ ಇದೇ ಸಮಸ್ಯೆಯನ್ನು ನಾವು ಸ್ವತಃ ಪತ್ರಕರ್ತರು ಒಂದು ಗ್ರಾಮೀಣ ಪ್ರದೇಶಕ್ಕೆ ಹೋಗಿ ಅಲ್ಲಿ ವರದಿ ಮಾಡೋದ್ರ ಬದಲು ಅದನ್ನು ಅಧಿಕಾರಿಗಳನ್ನು ಜನಪ್ರತಿನಿಧಿಗಳನ್ನು ಒಂದು ಸ್ಥಳಕ್ಕೆ ಕರೆಸಿ ಗ್ರಾಮೀಣ ಪ್ರದೇಶದಲ್ಲಿ ಜನರ ಸಮಸ್ಯೆಯನ್ನು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಗಮನಕ್ಕೆ ತಂದು ಅದನ್ನು ಬಗೆಹರಿಸುವ ಆ ಒಂದು ಪ್ರಯತ್ನ ಪತ್ರಕರ್ತರ ಸಂಘದಿಂದ ನಾವು ಮಾಡಿದ್ದೆವು. ಮೊದಲ ವರ್ಷ ನಾವು ಪುತ್ತೂರು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ಪುತ್ತೂರು ಸರಕಾರಿ ಶಾಲೆಯ ಒಂದು ಕಾರ್ಯಕ್ರಮ ಮಾಡಿದ್ದೆವು. ಆರಂಭದಲ್ಲಿ ನನ್ನ ಕಲ್ಪನೆ ಯಾವ ರೀತಿ ಆಗುತ್ತದೆ ಎಂಬ ಒಂದು ಕಲ್ಪನೆ ಕೂಡ ನಮ್ಮಲ್ಲಿ ಇರಲಿಲ್ಲ. ಆದರೆ ಮೊದಲ ವರ್ಷದಲ್ಲಿ ನಾವು ಬೆಳ್ತಂಗಡಿ ತಾಲೂಕು ಪತ್ರಕರ್ತರ ಸಂಘದ ಸಹಭಾಗಿತ್ವದಲ್ಲಿ ಮಾಡಿದ ಕಾರ್ಯಕ್ರಮ ನಮಗೆ ಬಹಳಷ್ಟು ಯಶಸ್ವಿಯಾಯಿತು. ಪುತ್ತೂರು ಸರಕಾರಿ ಶಾಲೆಯಲ್ಲಿ ನಾವು ಗ್ರಾಮ ವಾಸ್ತವ್ಯ ಮಾಡುವ ನಮಗೆ ಆ ಶಾಲಾಭಿವೃದ್ಧಿ ಸಮಿತಿ ಮತ್ತು ಮುಖ್ಯೋಪಾಧ್ಯಾಯರು ಒಂದು ಮಾತನ್ನು ಹೇಳಿದರು. ಈ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದೆ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗುತ್ತಾ ಇದೆ. ವಿದ್ಯಾರ್ಥಿಗಳ ಸಂಖ್ಯೆ 40 ಇತ್ತು. ಯಾವುದೇ ಮೂಲಭೂತ ಸೌಕರ್ಯ ಇರಲಿಲ್ಲ. ಶಿಕ್ಷಕರ ಕೊರತೆ ಇತ್ತು. ನಾವು ಆ ಶಾಲೆಗೆ ಶಿಕ್ಷಕರ ನೇಮಕವನ್ನು ಮಾಡಿದೆವು. ವೇತನವನ್ನು ಪತ್ರಕರ್ತರ ಸಂಘದಿಂದ ಕೊಟ್ಟೆವು. ಆ ಶಾಲೆಗೆ ಕಂಪ್ಯೂಟರ್ ಬೇಕಿತ್ತು. ಕಂಪ್ಯೂಟರನ್ನು ದಾನಿಗಳ ನೆರವಿನಿಂದ ಒದಗಿಸಿಕೊಟ್ಟೆವು. ಶಾಲೆಗೆ ಲೈಬ್ರರಿ ಬೇಕಿತ್ತು. ಲೈಬ್ರರಿಯನ್ನು ಕೂಡ ಪತ್ರಕರ್ತರ ಸಂಘದಿಂದ ಒದಗಿಸುವ ವ್ಯವಸ್ಥೆಯನ್ನು ಮಾಡಿದೆವು. ಇದರೊಟ್ಟಿಗೆ ಅಲ್ಲಿ ಮಧ್ಯಾಹ್ನದ ಬಿಸಿಯೂಟಕ್ಕೆ ತರಕಾರಿಗಳನ್ನು ಅಂಗಡಿಯಿಂದ ತರಲಾಗಿತ್ತು. ನಾವು ಒಂದು ಕಾನ್ಸೆಪ್ಟ್ ಅನ್ನು ಮಾಡಿದೆವು. ತೋಟಗಾರಿಕೆ ಇಲಾಖೆಯವರ ಸಹಭಾಗಿತ್ವದಲ್ಲಿ ನಾವು ಒಂದು ಕೈತೋಟವನ್ನು ವಿದ್ಯಾರ್ಥಿಗಳಿಗೆ ನಿರ್ಮಿಸಿಕೊಟ್ಟರು. ಇವತ್ತು ಆ ಶಾಲೆಯಲ್ಲಿ ಸುಮಾರು 3 ವರ್ಷದಲ್ಲಿ
ಅವರು 10,000ಕ್ಕೂ ಹೆಚ್ಚು ರೂಪಾಯಿ ಮೌಲ್ಯದ ತರಕಾರಿಗಳನ್ನು ಬೆಳೆಸಿ ಅದನ್ನು ಮಾರಾಟ ಮಾಡಿ ಶಾಲೆಯ ಅಭಿವೃದ್ಧಿಗೆ ಅದನ್ನು ಬಳಸ್ತಾ ಇದ್ದಾರೆ ಆ ನಿಧಿಯನ್ನು. ಅದರೊಟ್ಟಿಗೆ ಮಧ್ಯಾಹ್ನದ ಬಿಸಿಯೂಟಕ್ಕೆ ಇದೇ ಒಂದು ಕೈತೋಟದಿಂದ ತರಕಾರಿಗಳನ್ನು ಉಪಯೋಗಿಸಿಕೊಂಡು ಸಾವಯವ ತರಕಾರಿಗಳನ್ನು ಇವತ್ತು ಆ ಶಾಲೆಯ ಮಕ್ಕಳೇ ಬೆಳೆಸಿ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರೊಟ್ಟಿಗೆ ನಮ್ಮ ಕಳೆದ ಬಾರಿ ಪತ್ರಕರ್ತರ ರಾಜ್ಯ ಸಮ್ಮೇಳನದ ಸಂದರ್ಭದಲ್ಲಿ ಮಾರ್ಚ್ 7 ಮತ್ತು 8 ಮಂಗಳೂರಿನಲ್ಲಿ ನಡೆದ ರಾಜ್ಯ ಪತ್ರಕರ್ತರ ಸಮ್ಮೇಳನಕ್ಕೆ ಬೇಕಾಗುವ ತರಕಾರಿಗಳನ್ನು ಕೂಡ ಅವರು ನಮಗೆ ಪೂರೈಕೆ ಮಾಡಿದ. ಶಾಲೆಯಲ್ಲಿ ಬೆಳೆದ ಸುಮಾರು 2 ಕ್ವಿಂಟಲ್ ಸೌತೆಕಾಯಿ ಹಾಗೂ ಇತರ ತರಕಾರಿಗಳನ್ನು ಅವರು ನಮಗೆ ಸಮ್ಮೇಳನ ಮುನ್ನ ದಿನವೇ ತಂದುಕೊಟ್ಟಿದ್ದರು. ಹಾಗಾಗಿ ನಾವೇನು ಆ ಶಾಲೆಗೆ ಗೌರವವನ್ನು ಕೊಟ್ಟಿದ್ದೇವೆ, ಏನು ಮಾಡಿದ್ದೇವೆ, ಅದಕ್ಕೆ ಪ್ರತಿಫಲವಾಗಿ ಆ ಶಾಲೆಯ ಮಕ್ಕಳು ಕೂಡ ಒಂದು ಕೊಡುವ ಕೆಲಸವನ್ನು ಕೂಡ ಮಾಡಿದ್ದು. ಇದರೊಟ್ಟಿಗೆ ನಾವು 2020ರಲ್ಲಿ ನಾವು 19ರಲ್ಲಿ ಮಡಪಾಡಿಯಲ್ಲಿ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮವನ್ನು ಮಾಡಿದ್ದೆವು. ಈ ಒಂದು ಗ್ರಾಮ ವಾಸ್ತವ್ಯದ ಫಲವಾಗಿ ನಮಗೆ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರಪ್ಪನವರಿಗೆ ನಾವು ಗ್ರಾಮೀಣ ರಸ್ತೆಗೆ 2 ಕೋಟಿ ರೂಪಾಯಿಯನ್ನು ಕೇಳಿದಾಗ 2 ಕೋಟಿ ರೂಪಾಯಿಯನ್ನು ಅನುದಾನವನ್ನು ಮಂಜೂರು ಮಾಡಿದೆ. ಇದರೊಟ್ಟಿಗೆ 2020ರಲ್ಲಿ ನಾವು ಕೊಂಬಾರಲ್ಲಿ, ಕಡಬ ತಾಲೂಕಿನ ಕೊಂಬಾರಲ್ಲಿ ಒಂದು ಗ್ರಾಮ ವಾಸ್ತವ್ಯವನ್ನು ಮಾಡಿದ್ದೇವೆ. ಇವತ್ತು ಅಲ್ಲಿ ಕೂಡ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಆಗುತ್ತದೆ. ಇದರೊಟ್ಟಿಗೆ ಬ್ರ್ಯಾಂಡ್ ಮಂಗಳೂರು ಕಾರ್ಯಕ್ರಮವನ್ನು ನಾವು ಕೂಡ ಹಮ್ಮಿಕೊಂಡಿದ್ದೆವು. ಮಂಗಳೂರು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಇವತ್ತು ಕೋಮು ಸೂಕ್ಷ್ಮ ವಿಚಾರಗಳಿಗೆ ಪ್ರಸಿದ್ಧಿಯನ್ನು ಪಡೀತಾ ಇದೆ. ಮುಖ್ಯವಾಗಿ ಮಂಗಳೂರಿನ ಇವತ್ತು ರಾಜ್ಯದ ಹೊರತಾಗಿ ಬೇರೆ ಬೇರೆ ರಾಜ್ಯದಲ್ಲಿ ವಾಸಿಸಿರುವ ಒಂದು ಸಿವಿಲೈಸೇಷನ್ಸ್ ಇದ್ದಾರೆ, ಜನರಿದ್ದಾರೆ. ಅವರು ತಮ್ಮ ಮಕ್ಕಳನ್ನ ಮಂಗಳೂರಿಗೆ ವಿದ್ಯಾಭ್ಯಾಸಕ್ಕೆ ಬೇಕಾಗಿ, ಶಿಕ್ಷಣಕ್ಕೆ ಬೇಕಾಗಿ ಕಳಿಸಿಕೊಡುವಾಗ ಇಲ್ಲಿ ಮಂಗಳೂರು ಅಂದರೆ ನಮಗೆ ಇವತ್ತು ಕಮ್ಯುನಲ್ ಸಿಟಿ. ಯಾಕೆಂದರೆ ಇವತ್ತು ಒಂದು ಸಣ್ಣ ಪುಟ್ಟ ಘಟನೆಗಳಾದರೂ ಕೂಡ ಅದನ್ನು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಬಿಂಬಿಸುವ ಕೆಲಸ ಕೂಡ ಆಗ್ತದೆ. ಆದರೆ ಮಂಗಳೂರು ಯಾವ ರೀತಿ ಇದೆ, ಮಂಗಳೂರಿನ ಜನಜೀವನ ಯಾವ ರೀತಿ ಇದೆ, ಇಲ್ಲಿಯ ಕೋಮು ಸಮಾಜದ ವಾತಾವರಣ ಯಾವ ರೀತಿ ಇದೆ ಎಂಬುದನ್ನು ನಾವು ಮಾಧ್ಯಮಗಳ ಮೂಲಕವೇ ಜನರಿಗೆ ತಿಳಿಸಬೇಕಾಗಿದೆ. ಹಾಗಾಗಿ ಯಾರು ಕೋಮು ಸಮಾಜದ ಬಗ್ಗೆ, ಒಂದು ಸಾಮರಸ್ಯದ ಬಗ್ಗೆ ಹೆಚ್ಚಿನ ವರದಿಗಳನ್ನು ಮಾಡ್ತಾರೆ, ಆ ವರದಿಗಾರರಿಗೆ ನಾವು ಒಂದು ಪ್ರೋತ್ಸಾಹಿಸುವ ದೃಷ್ಟಿಯಿಂದ ನಾವು ಬ್ರ್ಯಾಂಡ್ ಮಂಗಳೂರು ಪ್ರಶಸ್ತಿಯನ್ನು 2019ರಂದು ನಾವು ಆರಂಭ ಮಾಡಿದೆವು. ಮೊದಲ ವರ್ಷ ವಿಜಯ ಕರ್ನಾಟಕ ಪತ್ರಿಕೆಯ ಮೊಹಮ್ಮದ್ ಆರಿಫ್ ಅವರು ಈ ಪ್ರಶಸ್ತಿಗೆ ಭಾಜನರಾಗಿದ್ದರು. ಕಳೆದ ವರ್ಷ ವಿಜಯವಾಣಿ ಪತ್ರಿಕೆಯ ಅನ್ಸರ್ ಇನ್ನೋಳಿ ಅವರು ಈ ಒಂದು ಪ್ರಶಸ್ತಿಗೆ ಭಾಜನರಾಗಿದ್ದರು. ಈ ಬಾರಿ ನಾವು 3ನೇ ವರ್ಷದ ಪ್ರಶಸ್ತಿಯನ್ನು ನಾವು ಕೊಡ್ತಾ ಇದ್ದೇವೆ. ಈ ಒಂದು ಪ್ರಶಸ್ತಿಗೆ ಭಾಜನರಾಗಿರುವ ಸಂದೀಪ್ ವಾಗ್ಲೆ ಅವರು ಇವತ್ತು ಆಗಮಿಸಿದ್ದಾರೆ. ಅವರಿಗೆ ಕೂಡ ನಾವು ಎಲ್ಲರ ಪರವಾಗಿ ಸ್ವಾಗತವನ್ನು ಮಾಡ್ತಾ ಅವರಿಗೆ ಸುರೇಶ್ ಪಳ್ಳಿ ಅವರು ಅವರಿಗೆ ಹೂಕೊಟ್ಟು ಸ್ವಾಗತಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಈ ಒಂದು ಬ್ರ್ಯಾಂಡ್ ಮಂಗಳೂರು ಕಾರ್ಯಕ್ರಮ ಆರಂಭ ಮಾಡಿದ ಬಳಿಕ ಸರ್ ನಮಗೆ ಇಲ್ಲಿದ್ದ ಪೊಲೀಸ್ ಅಧಿಕಾರಿಗಳು ವರ್ಗಾವಣೆ ಸಂದರ್ಭದಲ್ಲಿ ನನಗೆ ಡಿ ಕೆ ಸುರೇಶ್ ಅಂತ TR ಸುರೇಶ್ ಅವರು, ನಮ್ಮ ಸಂದೀಪ್ ಪಾಟೀಲ್ ಸರ್ ಅವರು, ಹರ್ಷ ಸರ್ ಅವರು ಕೂಡ ಹೇಳಿದ್ರು, ಸರ್ ಶ್ರೀನಿವಾಸ್ ನಿಮ್ದೇನು ಪ್ರಯತ್ನ ಇದೆ, ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಇದ್ದೇವೆ. ಕಳೆದ 3 ವರ್ಷದಲ್ಲಿ ಮಂಗಳೂರು ನಗರ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಹೋಲಿಸಿದರೆ ಕೋಮು ಸಂಘರ್ಷ ಘಟನೆಗಳು ಕೂಡ ಬಹಳಷ್ಟು ಕಡಿಮೆ ಆಗ್ತಾ ಇದೆ. ಅದರ ಒಂದು ಪ್ರಕರಣಗಳು ಕೂಡ ಕಮ್ಮಿ ಆಗಿವೆ. ಹಾಗಾಗಿ ನಿಮ್ಮ ಒಂದು ಪ್ರಯತ್ನ ಸ್ವಲ್ಪ ಮಟ್ಟಿಗೆ ಯಶಸ್ವಿ ಆಗಿದೆ ಅಂತ ಹೇಳಿದರು. ಇವತ್ತು ನಾವು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯನ್ನು ನೋಡ್ತಾ ಇದ್ದೇವೆ. ನಿನ್ನೆ ಬಕ್ರೀದ್ ಅವರಲ್ಲಿ ಕೂಡ ಕೆಲವೊಂದು ಆತಂಕ ಇತ್ತು. ಆದರೆ ಯಾವುದೇ ಒಂದು ಯಾವುದೇ ಒಂದು ಘಟನೆಗಳು ನಡೆಯುವುದು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಮಂಗಳೂರಿನಲ್ಲಿ ಪರಿಸ್ಥಿತಿ ಶಾಂತವಾಗಿರುವುದು ಇದೆಲ್ಲ ಈ ಒಂದು ಬ್ರ್ಯಾಂಡ್ ಮಂಗಳೂರಿನ ಒಂದು ಪ್ರಯತ್ನ ಕೂಡ ಆಗಿದೆ ಅಂತ ಹೇಳ್ತಾ ನನ್ನ ಒಂದು ಸ್ವಾಗತ ಭಾಷಣ ನಾನು ಮುಗಿಸ್ತೇನೆ. ಸ್ನೇಹಿತರೆ, ಈ ಕಾರ್ಯಕ್ರಮದ ಉದ್ಘಾಟನೆಗೆ ನೆರವೇರಿದೆ. ಶ್ರೀನಿವಾಸ್ ಇಂಜೇಜ್ ಅವರು ಹೇಳಿದರು, ತಮ್ಮಲ್ಲಿ ಮೂಲತಃ ಮಹಾರಾಷ್ಟ್ರದವರು ಋಷಿಕೇಶ್ ಭಗವಾನ್ ನಮಗೆ ಹೆಮ್ಮೆ ಅಂತ ಹೇಳಿದ್ರೆ ಅವರ ವೃತ್ತಿ ಆರಂಭದ ದಿನಗಳನ್ನು ಅವರು 2015ನೇ IAS ಬ್ಯಾಚ್ನವರು. ಅವರ ವೃತ್ತಿ ಆರಂಭವನ್ನು ಅವರು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬಂಟ್ವಾಳ ಮತ್ತು ಕಾರ್ಕಳ ಪ್ರದೇಶಗಳಿಂದ ಆರಂಭ ಮಾಡಿದವರು. ಆಮೇಲೆ ಯಾದಗಿರಿಯ SP ಆಗಿ ಅವರು ಕೆಲಸ ಮಾಡಿದವರು. ಆಮೇಲೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಅವರು ಕಳೆದ 3 ತಿಂಗಳ ಹಿಂದೆ ವರ್ಗಾವಣೆಯಾಗಿ ಇಲ್ಲಿಗೆ ಬಂದಿದ್ದಾರೆ. ಈ ಕಾರ್ಯಕ್ರಮವನ್ನು ಋಷಿಕೇಶ್ ಭಗವಾನ್ ಅವರು ಮತ್ತು ಜೋಗಿ ಸರ್ ಅವರು ಸೇರಿ ಉದ್ಘಾಟನೆ ಮಾಡಬೇಕು ನಾನು ಅವರಿಗೆ ವಿನಂತಿ ಮಾಡಿಕೊಂಡೆ. ಹಿರಿಯ ವರದಿಗಾರರಾದ
ಡಾಕ್ಟರ್ ಸಂದೀಪ್ ವಾಗ್ಲೆ ಅವರು. ನಮ್ಮಲ್ಲಿ ಪತ್ರಕರ್ತರಿಗೆ ಡಾಕ್ಟರೇಟ್ ಪಡೆದವರು ಬಹಳ ಕಡಿಮೆ. ಹಿಂದೆ ರೊನಾಲ್ಡ್ ಕರ್ನಾಟಕ ಬಳಿಕ ಸಂದೀಪ್ ವಾಗ್ಲೆ ಅವರು ಒಬ್ಬರೇ ಡಾಕ್ಟರೇಟ್ ಪದವಿ ಪಡೆದು ಪತ್ರಕರ್ತರ ಕೆಲಸ ಮಾಡ್ತಾ ಇದ್ರು. ಸಂದೀಪ್ ವಾಗ್ಲೆ ಅವರು ಬಹಳ ಸೂಕ್ಷ್ಮ ಮನಸ್ಸಿನ ಮತ್ತು ಬಹಳ ಪ್ರಗತಿಪರ ಚಿಂತನೆ ಒಬ್ಬ ಪತ್ರಕರ್ತ. ಸಾಮಾನ್ಯವಾಗಿ ಅವರ ವರದಿಗಳಲ್ಲಿ ಮತ್ತೆ ಅವರ ವಿಶೇಷ ವರದಿಗಳಲ್ಲಿ ಅವರು ಸಮಾಜದಲ್ಲಿ ಯಾರು ಬಹಳ ಕಟ್ಟ ಕಡೆಯ ವ್ಯಕ್ತಿಗಳಿದ್ದಾರೆ, ಯಾರು ಬಹಳ ಶೋಷಿತ ವರ್ಗ ಇದ್ದಾರೆ, ಅವರಿಗೆ ನ್ಯಾಯ ಒದಗಿಸುವ ದಿಕ್ಕಿನಲ್ಲಿ ಬಹಳ ಒಳ್ಳೆಯ ಮತ್ತು ಸರ್ಕಾರದ ಮತ್ತು ಜಿಲ್ಲಾಡಳಿತದ ಗಮನ ಸೆಳೆಯುವಂತಹ ವರದಿಗಳನ್ನ ಮಾಡ್ತಾ ಬಂದರು. ಜೊತೆಗೆ ನಮಗೆ ಬಹಳ ಸ್ನೇಹ. ನಾವೆಲ್ಲರೂ ಬಹಳ ದೂರದ ಕಾರ್ಯಕ್ರಮಗಳಿಗೆ, ಅದು ಪ್ರೆಸ್ ಕ್ಲಬ್ನ ವಾಹನದಲ್ಲಿ ಬೇರೆ ಕಡೆ ದೂರದ ಕಾರ್ಯಕ್ರಮಕ್ಕೆ ಹೋಗಬೇಕಾದ್ರೆ ನಮಗೆ ವಾಹನದಲ್ಲಿ ವಾಗ್ಲೆ ಅವರು ಅಥವಾ ಜಿತೇಂದ್ರ ಕುಂದೇಶ್ ಅವರು ಇದ್ರೆ ನಮಗೆ ಆ ಹೋಗಿ ಬರುವ ಪ್ರಯಾಸ ಗೊತ್ತಾಗುತ್ತೆ. ನಮಗೆ ಮಾತನಾಡ್ತಾ ಬಹಳ ತಮಾಷೆ, ನಾವು ಇಲ್ಲದಿದ್ರೆ ನಮಗೆ ಬೋರ್, ಅಷ್ಟು ಸಮಯವನ್ನು ಕಳಿಬೇಕಲ್ಲ ಅಂತ. ಬಹಳ ಎಲ್ಲರ ಸ್ನೇಹಜೀವಿ ಸಂದೀಪ್ ವಾಗ್ಲೆ ಅವರು ಈ ಪ್ರಶಸ್ತಿಯನ್ನ ಇವತ್ತು ಸ್ವೀಕಾರ ಮಾಡಲಿಕ್ಕಿದ್ದಾರೆ. ಪ್ರಶಸ್ತಿ ಪತ್ರವನ್ನ ಕಳೆದ ಬಾರಿ ಅವರು ಪ್ರಶಸ್ತಿ ವಿಜೇತರು ಮತ್ತೆ ನಮ್ಮ ಸಂಘದ ಪದಾಧಿಕಾರಿಗಳಾದ ಅನ್ಸಾರ್ ಇನೋಳಿ ಅವರು ಭಾಷಣ ಮಾಡಬೇಕು ಮತ್ತು ಸಂದೀಪ್ ವಾಗ್ಲೆ ಅವರು ದಯವಿಟ್ಟು ಮುಂದೆ ಬರಬೇಕು. ನಾನು ಜೋಗಿ ಸರ್ ಅವರಲ್ಲಿ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಪ್ರಶಸ್ತಿ ಪ್ರದಾನ ಮಾಡಬೇಕು ಅಂತ ವಿನಂತಿ ಮಾಡಿಕೊಂಡಿದ್ದೇನೆ. ಸಭಾಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, ಪೊಲೀಸ್ ಇಲಾಖೆಯ ಅಧಿಕಾರಿಗಳೇ, ತೀರ್ಪುಗಾರರೇ ಮತ್ತು ವಕೀಲರಾದ ಸಹೋದರ ಸಹೋದರಿಗಳೇ, ಬ್ರ್ಯಾಂಡ್ ಬೆಂಗಳೂರು ಪ್ರಶಸ್ತಿ ಪತ್ರ ಇಂದಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಪತ್ರಿಕಾ ಭವನ ಲೇಡಿಯಲ್ಲಿ ಮಂಗಳೂರು. ಬ್ರ್ಯಾಂಡ್ ಬೆಂಗಳೂರು ಪ್ರಶಸ್ತಿ 2021 ಮಾನವೀಯ ಮೌಲ್ಯ ಮತ್ತು ಸೌಹಾರ್ದತೆಯನ್ನು ಬಿಂಬಿಸುವ ವರದಿಗಳು. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ನೀಡಲಾಗುವ ಬ್ರ್ಯಾಂಡ್ ಬೆಂಗಳೂರು ಪ್ರಶಸ್ತಿಗೆ ಕನ್ನಡಪ್ರಭ ದಿನಪತ್ರಿಕೆ ಪತ್ರಿಕೆಯ ಮಂಗಳೂರಿನ ಹಿರಿಯ ವರದಿಗಾರ ಡಾಕ್ಟರ್ ಸಂದೀಪ್ ವಾಗ್ಲೆ ಭಾಜನರಾಗಿದ್ದಾರೆ. ಕನ್ನಡಪ್ರಭ ದಿನಪತ್ರಿಕೆಯಲ್ಲಿ 2020 ನವೆಂಬರ್ 25ರಂದು ಪ್ರಕಟಗೊಂಡಿರುವ ಹೋಮ ಸೌಹಾರ್ದತೆಗೆ ಸಾಕ್ಷಿ ಸೇತುವಾದ ಯಕ್ಷಗಾನ ಎಂಬ ವರದಿಗೆ ಬ್ರ್ಯಾಂಡ್ ಬೆಂಗಳೂರು 2021 ಪ್ರಶಸ್ತಿ ಲಭಿಸಿದೆ. ಪ್ರಶಸ್ತಿ ವಿಜೇತ ಸಂದೀಪ್ ವಾಗ್ಲೆ ಅವರನ್ನು 2021 ಜುಲೈ 22ರಂದು ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾ ದಿನಾಚರಣೆಯ ಸಂದರ್ಭದಲ್ಲಿ ಗಣ್ಯರ ಸಮಕ್ಷಮದಲ್ಲಿ ಪ್ರಶಸ್ತಿ ಪತ್ರ, ನಗದು ಪುರಸ್ಕಾರ ಹಾಗೂ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಗಿದೆ. ಅಭಿನಂದನೆಗಳು. ಶ್ರೀನಿವಾಸ ನಾಯ್ಕ ಹಿಂದಾರಿ ಅಧ್ಯಕ್ಷರು, ಇಬ್ರಾಹಿಂ ಅರ್ಥಸ್ಥಳ ಪ್ರಧಾನ ಕಾರ್ಯದರ್ಶಿ. 2021 ಸಾಲಿನ ಬ್ರ್ಯಾಂಡ್ ಮಂಗಳೂರು ಪ್ರಶಸ್ತಿಯನ್ನ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಶಿವೇಶ್ ಭಗವಾನ್, ಸಂಪಾದಕ ಪುರವಣಿಯ ಪ್ರಧಾನ ಸಂಪಾದಕರಾದ ಜೋಗಿ ಸರ್ ಹಾಗೂ ಬ್ರ್ಯಾಂಡ್ ಮಂಗಳೂರು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಕ್ಕೆ ಬಂದ ನಂತರ ಜೋಗಿ ಅವರು ಬಂದಿದ್ದಾರೆ ಬೆಂಗಳೂರಿಂದ, ಅವರಿಗೆ ಸಹ ಸ್ವಾಗತಿಸುತ್ತೇನೆ. ಈ ಬ್ರ್ಯಾಂಡ್ ಮಂಗಳೂರು ಇವರು ಹೇಳಿದ ಹಾಗೆ 2019ರಲ್ಲಿ ಈಗ ನೆನಪಿನ ಏನು ಪ್ರಥಮ ಸಮ್ಮೇಳನದ ಒಂದು ನೆನಪಿನ ಸಂಚಿಕೆಯನ್ನು ಪಬ್ಲಿಷ್ ಮಾಡಿದ್ದಾರೆ. ಅದರ ಒಂದು ಫೋಟೋ ಇದೆ, ಅದನ್ನ ಜೋಗಿ ಅವರಿಗೆ ಆ ಫೋಟೋನ ತೋರಿಸ್ತಾ ಇದ್ದೆ. ಅವಾಗ ಪುತ್ತೂರಲ್ಲಿ ಆದ ಪ್ರೋಗ್ರಾಮ್ ತುಂಬಾ ಯಶಸ್ವಿಯಾಗಿ ಅವರು ಮಾಡಿದ್ದಾರೆ. ಅದಾದ ನಂತರ ನನ್ಗೆ ಗೊತ್ತಿಲ್ಲ, ನಾನು ಇಲ್ಲಿ ಇರಲಿಲ್ಲ. ಬಟ್ ಆವಾಗ ನಾನು ನೋಡಿದ ಮಟ್ಟಿಗೆ ತುಂಬಾ ಎಫರ್ಟ್ ಮಾಡಿ ಸಿಸ್ಟಮೆಟಿಕಲಿ ಆ ಪ್ರೋಗ್ರಾಮ್ ಅನ್ನು ನಡೆಸುವಂತ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ನಿಮಗೆ ಅಭಿನಂದನೆ ತಿಳಿಸ್ತೇನೆ. ಮತ್ತೆ ಇವತ್ತಿನ ಪತ್ರಿಕಾ ದಿನಾಚರಣೆ ಈಗಾಗಲೇ ಇಂಟ್ರೊಡಕ್ಷನ್ ಮಾಡುವಾಗ ಸುಮಾರು ವಿಷಯಗಳನ್ನು ಹೇಳಿದ್ದಾರೆ ಶ್ರೀನಿವಾಸ್ ಅವರು. ಪತ್ರಿಕಾ ಮಾಧ್ಯಮದವರು, ಮಾಧ್ಯಮ ಅಂದ್ರೆ ಏನು? ಈಗ ವಿ ಆರ್ ಲಿವಿಂಗ್ ಇನ್ ಅ ವರ್ಲ್ಡ್. ಅದರಲ್ಲಿ ಬರೀ ಪ್ರಿಂಟ್ ಮಾಧ್ಯಮಗಳು ಅಲ್ಲ, ವೆಬ್ಸೈಟ್ಸ್ ಇದಾವೆ, ಸೋಷಿಯಲ್ ಮೀಡಿಯಾ ಇದೆ, ಮಾಹಿತಿ ಎಲ್ಲ ಕಡೆ ಇದೆ. ಇನ್ಫಾರ್ಮೇಶನು ಡಿಸ್ಇನ್ಫಾರ್ಮೇಶನು ಅದರ ಬಗ್ಗೆ ಆಲೋಚನೆ ಮಾಡುವಂತ ಸದ್ಯಕ್ಕೆ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅಂತ ಸಂದರ್ಭದಲ್ಲಿ ಒಂದು ಜವಾಬ್ದಾರಿಯುತ ಜರ್ನಲಿಸಂ ಮಾಡುವವರು ತುಂಬಾ ಕಡಿಮೆ. ಸೊ ಅದಕ್ಕೋಸ್ಕರ ಇವತ್ತಿನ ಏನು ಪ್ರಶಸ್ತಿ ನಾವು ಪ್ರದಾನ ಮಾಡಿದ್ದೀವಿ ಸಂದೀಪ್ ವಾಗ್ಲೆ ಅವರಿಗೆ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂದ್ರೆ ಇವರು ಹೇಳಿದಾಗೆ ಅವರು PhD ಸಹ ಮಾಡಿದ್ದಾರೆ. ಅಂದ್ರೆ ಒಂದು PhD ಮಾಡುವುದು ಸ್ವಲ್ಪ ಸಿನ್ಸಿಯರಿಟಿ ಬೇಕಪ್ಪ. ನಾನು ಒಂದು ಗ್ರಾಜುಯೇಷನ್ ಮಾಡಿದ ನಂತರ ಪೋಸ್ಟ್ ಗ್ರಾಜುಯೇಷನ್ ಮಾಡುವುದು, ಅದಾದ ನಂತರ PhD ಮಾಡುವುದು, ಇಟ್ ಟೇಕ್ಸ್ ಎಫರ್ಟ್. ಒಂದು ಸಿನ್ಸಿಯರ್ ವ್ಯಕ್ತಿಯನ್ನಾಗಿ ಅವರು ಈ PhD ಅಚೀವ್ ಮಾಡಿದ್ದಾರೆ. ಒಂದು ಪ್ರಶಸ್ತಿ ಇವತ್ತು. ಸೊ ಐ ಥಿಂಕ್ ಇಟ್ ಡಿಸರ್ವ್ಸ್ ದ ಅವಾರ್ಡ್ ಆಲ್ಸೋ. ಮತ್ತೆ ಇನ್ನು ಮುಂದಕ್ಕೆ ಸಹ ಏನವರು ಮಾಡ್ತಾರೆ ಕೆಲಸ, ಅದರಲ್ಲಿ ಅದೇ ರೀತಿಯಲ್ಲಿ ಅದನ್ನು ಮುಂದುವರಿಸಲಿ. ಅದಕ್ಕೋಸ್ಕರ ಅವರಿಗೆ ನಾನು ಆಲ್ ದ ಬೆಸ್ಟ್ ವಿಶಸ್ ಅನ್ನು ಅರ್ಪಿಸುತ್ತೇನೆ. ಇನ್ನೊಂದು ವಿಚಾರ, ಈಗ ಐ ಆಲ್ವೇಸ್ ವಾಂಟೆಡ್ ಟು ಇಂಟರಾಕ್ಟ್. ನಾನು ಬಂದ ನಂತರ ಈ ಫಾರ್ಮಲ್ ಇಂಟರಾಕ್ಷನ್ ಯಾವುದೂ ಆಗಿಲ್ಲ. ಯಾಕೆ ಕರೋನಾ ಸಂದರ್ಭ ಆಗಲಿ ಅಥವಾ ಬೇರೆ ಬೇರೆ ವಿಷಯಗಳು ಆಗಲಿ ಎಲ್ಲರೂ ಕರೆಸಿ ಒಮ್ಮೆ ಮಾತಾಡುವಂಥ ಸಂದರ್ಭ ಬಂದಿಲ್ಲ. ಸೊ ಇವತ್ತು ನನಗೆ ಕರೆದಾಗ ಸೊ ಐ ಥಾಟ್ ಇಟ್ಸ್ ಅ ಗುಡ್ ಅಪಾರ್ಚುನಿಟಿ, ಒಳ್ಳೆ ಅವಕಾಶ ಸಿಕ್ಕಿದೆ, ಎಲ್ಲರ ಜೊತೆ ಹೋಗಿ ಮಾತಾಡೋಣ ಒಮ್ಮೆ.
ಏನ್ ಮಾತಾಡ್ಬೇಕಂತೆ, ಯಾಕೆಂದ್ರೆ ನಾನು ಮೀಡಿಯಾ ಅಂದ್ರೆ ಏನ್ ನಾನು ಡೈಲಿ ನ್ಯೂಸ್ ಪೇಪರ್ ಓದ್ತೀನಿ. ಸೊ ಐ ಎಕ್ಸ್ಪೆಕ್ಟ್ ನಾವು ಮಾಡಿದ ಕೆಲಸದ ಬಗ್ಗೆ ಒಂದು ಬರುತ್ತೆ, ಅದು ನಿಜ. ಬಟ್ ನಾವು ಮಾಡದೇ ಇರುವ ಸುಮಾರು ಕೆಲಸಗಳು ಇರ್ತವೆ, ಅದ್ರ ಬಗ್ಗೆ ಸಹ ಫೀಡ್ಬ್ಯಾಕ್ ಬರ್ತಾ ಇರ್ತದೆ. ಏನ್ ಮಾಡದೇ ಇರುವ ಏನ್ ಕೆಲಸ ಇದೆ ಅದ್ರ ಬಗ್ಗೆ ಎಷ್ಟು ಫೀಡ್ಬ್ಯಾಕ್ ಬರುತ್ತದೆ, ಅದರ ಮೇಲೆ ನಾವು ಏನ್ ಮಾಡಬಹುದಾ ನಮ್ಮಷ್ಟಕ್ಕೆ, ಆ ಒಂದು ಪಾಸಿಟಿವ್ ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಏನಿದೆ ಆ ಲೆಕ್ಕದಲ್ಲಿ ನಾನು ಮೀಡಿಯಾವನ್ನು ನೋಡ್ತೀನಿ. ಅಂದ್ರೆ ಮೀಡಿಯಾ ಈಸ್ ಮಚ್ ಬಿಗರ್ ದೆನ್ ನಾವೇನ್ ಹೇಳ್ತೀವಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒನ್ ಆಫ್ ದ ಪಿಲ್ಲರ್ಸ್. ಒಂದು ಇಟ್ಸ್ ನಾಟ್ ಸಮ್ ಮೀನ್ಸ್ ಆಫ್ ಎಂಟರ್ಟೈನ್ಮೆಂಟ್ಗೋಸ್ಕರ ಸಿನಿಮಾಸ ಇದೆ. ಇಟ್ಸ್ ಒನ್ ಆಫ್ ದ ಪಿಲ್ಲರ್ಸ್ ಆಫ್ ಆರ್ ಡೆಮೋಕ್ರಸಿ. ಎಲ್ಲಿ ಸರ್ಕಾರ ನಮ್ಮ ಕಡೆಯಿಂದ ಬೀಂಗ್ ಅ ಪಬ್ಲಿಕ್ ಸರ್ವೆಂಟ್ ನಮ್ಮಿಂದ ಏನಾದರೂ ಕಡಿಮೆ ಬಿದ್ದಲ್ಲಿ, ಎಫರ್ಟ್ ಕಡಿಮೆ ಬಿದ್ದಲ್ಲಿ, ಅಥವಾ ಜನರ ಸಮಸ್ಯೆ ಸಾರ್ವಜನಿಕ ಸಮಸ್ಯೆ ಇದ್ದಲ್ಲಿ ಅಂತಹದನ್ನು ನೀವು ಒಂದು ವಾಯ್ಸ್ ಕೊಡುವಂತ ಕೆಲಸ ನಿಮ್ಮಿಂದ ಆಗಲಿ, ಆ ಒಂದು ನನ್ನ ನಿರೀಕ್ಷೆಯನ್ನು ವ್ಯಕ್ತಪಡಿಸುತ್ತಾ ಇಲ್ಲಿ ನನಗೆ ಕರೆದಿದ್ದಕ್ಕೆ ಮತ್ತೊಮ್ಮೆ ಶ್ರೀನಿವಾಸ್ ಅವರಿಗೆ ಮತ್ತೆ ನಿಮ್ಮ ಸಂಘಗೆ ನಾನು ಧನ್ಯವಾದವನ್ನು ಅರ್ಪಿಸುತ್ತೇನೆ. ಇಂದಿನ ಪ್ರೋಗ್ರಾಮ್ ಐ ವುಡ್ ಲವ್ ಟು ಕಂಟಿನ್ಯೂ ಆಲ್ಸೋ. ಸ್ವಲ್ಪ ಬೇರೆ ಬೇರೆ ವಿಷಯಗಳು ಇರುವಾಗ ಮತ್ತೆ ಇಟ್ಸ್ ವರ್ಕಿಂಗ್ ಡೇ ಆಗಿರುವಾಗ ಸ್ವಲ್ಪ ಈ ಒಳ್ಳೆಯ ಕಾರ್ಯಕ್ರಮವನ್ನು ಐ ಆಮ್ ವೆರಿ ಹ್ಯಾಪಿ. ತುಂಬಾ ಫ್ರೆಂಡ್ಲಿ ವಾತಾವರಣದಲ್ಲಿ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀರಿ. ಎಲ್ಲರೂ ಬಂದು ಐ ಆಮ್ ಫೀಲಿಂಗ್ ಪಾಸಿಟಿವ್ ಫೇಸಸ್ ಅಂಡ್ ವಿತ್ ಪಾಸಿಟಿವ್ ಎನರ್ಜಿ. ಇದೇ ಎನರ್ಜಿಯನ್ನು ಕಾಪಾಡುತ್ತಾ ಐ ವಿಶ್ ಯು ಆಲ್ ದ ಬೆಸ್ಟ್. ಅಂಡ್ ಯಾವುದೇ ಸಮಸ್ಯೆ ಇರಲಿ ಅದು ಆನ್ಯುವಲ್ ಪ್ರೋಗ್ರಾಮ್ ಮಾಡುವಂತೆ ಅವಶ್ಯಕತೆ ಇಲ್ಲ. ಯು ಕ್ಯಾನ್ ಪಿಕ್ ಅಪ್ ದ ಫೋನ್ ಅಂಡ್ ಟಾಕ್ ಎನಿ ಟೈಮ್. ಯು ಕ್ಯಾನ್ ವಾಟ್ಸ್ಆಪ್ ಮೆಸೇಜ್. ಐ ವಿಲ್ ಸರ್ಟನ್ಲಿ ರೆಸ್ಪಾಂಡ್. ಇಫ್ ಐ ಡೋಂಟ್ ರೆಸ್ಪಾಂಡ್ ದೆನ್ ಯು ಡೆಫಿನೆಟ್ಲಿ ರೇಸ್ ಇಟ್. ಅಂಡ್ ನಾನು ಖಂಡಿತ ರೆಸ್ಪಾಂಡ್ ಮಾಡ್ತೀನಿ ಏನೇ ಆಗಲಿ. ಇಫ್ ಇಟ್ ಇಸ್ ವಿದಿನ್ ಮೈ ಲಿಮಿಟ್ಸ್ ಐ ವಿಲ್ ಡೆಫಿನೆಟ್ಲಿ ರೆಸ್ಪಾಂಡ್ ಟು ಇಟ್ ಪಾಸಿಟಿವ್. ದಾಯಕ್ ಪಂಡ ಬತ್ತಿನಟ್ಟು ಕೊಡ್ಲಕ್ಕೆ ಬತ್ತಿನಡಿದ ಬೊಕ್ಕ ಕಲ್ಪೊಡೆ ಕಲೀಲೇಬೇಕಂದ್ರೆ ಸ್ವೀಕಾರ ಮಾಡಿದಂತವರು ಸ್ನೇಹಿತ ಡಾಕ್ಟರ್ ಸಂದೀಪ್ ವಾಗ್ಲೆ ಅವರು ನಮ್ಮ ಜೊತೆ ಮಾತನಾಡಲಿಕ್ಕಿದ್ದಾರೆ. ಅವರು ಪತ್ರಿಕೋದ್ಯಮದಲ್ಲಿ ದೊಡ್ಡ ಬಂಡೆ ಇದ್ದಾಗೆ, ನಾನೊಂದು ಜಲ್ಲಿಕಲ್ಲು, ಹಾಗಾಗಿ ಹೆಚ್ಚು ಮಾತಾಡೋದಿಲ್ಲ. ಇವತ್ತು ಒಂದು ನಮ್ಮ ಸಂಘದವರೆಲ್ಲ ಸೇರಿ ಒಂದು ಬ್ರ್ಯಾಂಡ್ ಕೊಟ್ಟಿದ್ದಾರೆ. ಆದ್ರೆ ನಂಗೆ ಯಾವುದು ಬ್ರ್ಯಾಂಡ್ ಆಗ್ತದೆ, ವಿಭಿನ್ನವಾಗಿ ಬ್ರ್ಯಾಂಡ್ ಕೊಟ್ಟಿದ್ದಾರೆ. ಹಾಗಾಗಿ ಸಂತೋಷ ಆಗಿದೆ ಎಲ್ಲರಿಗೆ, ನನಗೆ ಸಂತೋಷ ಆಗಿದೆ. ಮತ್ತೆ ಅಧ್ಯಕ್ಷ, ಈಗ ಈ ಕೊರೋನಾ ಕಾಲದಲ್ಲಿ ಅಕಾಲಿಕವಾಗಿ ಜೇಬು ಸ್ವಲ್ಪ ಬೇಗ ಖರ್ಚಾಗಿದೆ. ಹಾಗಾಗಿ ಅಧ್ಯಕ್ಷರ ಹತ್ರ ಒಂದು ಮನವಿ ಮಾಡಿದ್ದೆ, ಇದನ್ನು ಕೂಡಲೇ 50,000ಕ್ಕೆ ಏರಿಸಬೇಕು. ಆತ್ಮೀಯವಾಗಿ ಮನವಿ ಮಾಡಿದಷ್ಟೇ, ಅದು ತೊಂದರೆ ಇಲ್ಲ. ಮತ್ತೇನು ಹೇಳಲಿಕ್ಕಿಲ್ಲ. ಎಲ್ಲರಿಗೂ ನಮಸ್ಕಾರ. 2011ರಲ್ಲಿ ನಾವು ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ಮಾಡಿದಾಗ ಶ್ರೀನಿವಾಸ್ ಇಂದ್ರಾಜ್ ಅವರು ಪ್ರಧಾನ ಕಾರ್ಯದರ್ಶಿ ಆಗಿದ್ರು, ನಾನು ಅಧ್ಯಕ್ಷ ಆಗಿದ್ದಾಗ ಜೋಗಿ ಅವರು ಬಂದು ಇಲ್ಲಿ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಉಪನ್ಯಾಸವನ್ನ ಕೊಟ್ಟಿದ್ದರು. ನಾನು ಪುಟ್ಟಿನವರ ಹತ್ರ ಕೇಳಿದೆ, ಜೋಗಿ ಸರ್ ಅವರು ಎಷ್ಟು ಪುಸ್ತಕ ಬರೆದಿದ್ದಾರೆ ಅಂತ. ನನಗೆ ಲೆಕ್ಕ ಇಲ್ಲ, ಒಂದು 70ರ ಮೇಲೆ ಇರ್ಬೋದು ಅಂತ ಹೇಳಿದ್ರು. ಅದ್ರ ಅಧಿಕೃತ ಲೆಕ್ಕಾಚಾರ ಇಲ್ಲ. ಅವರು 72, 73 ಕೃತಿಗಳು ಅಂತ ಅವರ ಸ್ನೇಹಿತರಿಗೆ ಸರಿಯಾದ ಲೆಕ್ಕಾಚಾರ ಇಲ್ಲ. ಜೋಗಿ ಅವರು ನಮ್ಮವರು ಹೇಳುವಂತ ಕಡೆಗೆ ಅವರಿಗೆ ಬಹಳ ಹೆಮ್ಮೆ. ಜೋಗಿ ಅವರು ಇದೇ ಸುರತ್ಕಲ್ ಪರಿಸರದಲ್ಲಿ ಹುಟ್ಟಿ ಬೆಳೆದವರು, ಗುರುವಾಯಿನ ಕೆರೆಯಲ್ಲಿ ಅವರ ಬಾಲ್ಯದ ದಿನಗಳನ್ನು ಕಳೆದವರು, ಉಪ್ಪಿನಂಗಡಿಯಲ್ಲಿ ಅವರ ಕಾಲೇಜ್ ದಿನಗಳನ್ನು ಕಳೆದವರು, ಮಂಗಳೂರಿನಲ್ಲಿಯೂ ತನ್ನ ಉದ್ಯೋಗವನ್ನು ಮಾಡಿದವರು, ಉದಯವಾಣಿ ಪತ್ರಿಕೆಯಲ್ಲಿ ಅವರು ಪುರವಣಿ ವಿಭಾಗದ ಸಂಪಾದಕರಾಗಿ, ಈಗ ಕನ್ನಡಪ್ರಭದ ಪುರವಣಿ ವಿಭಾಗದ ಪ್ರಧಾನ ಸಂಪಾದಕರಾಗಿ ಕೆಲಸ ಮಾಡಿದ್ದಾರೆ. ಸ್ನೇಹಿತರೆ, ನಮಗೆ ಗೊತ್ತಿರಬಹುದು, ಒಂದು 10-20 ವರ್ಷ, 2 ದಶಕದ ಹಿಂದೆ ಒಂದು ಯುವ ಜನಾಂಗ ಓದಿನಿಂದ ವಿಮುಖರಾಗ್ತಿದ್ದಾರೆ ಅಂತ ಹೇಳೋ ಒಂದು ಅಪವಾದ ಇತ್ತು. ಆಗ ನಮಗೆ ಬಂದ ಒಂದು ಪತ್ರಕರ್ತರು, ಕಥೆಗಾರರು ಯಾರು ಅಂತ ಹೇಳಿದ್ರೆ, ಒಂದು ರವಿ ಬೆಳಗೆರೆಯವರು, ಒಂದು ವಿಶ್ವೇಶ್ವರ ಭಟ್ರು, ಮತ್ತೆ ಆ ಸಾಲಿನಲ್ಲಿ ಜೋಗಿಯವರು. ಯುವ ಸಮುದಾಯವನ್ನ ಮತ್ತೆ ಕತೆ ಓದಲಿಕ್ಕೆ, ಮತ್ತೆ ಅವರು ಬರಹಗಳನ್ನು ಓದುವ ಹಾಗೆ ಒಂದು ಆಕರ್ಷಣೆ ಮಾಡಿದವರು ಯಾರು ಅಂತ ಹೇಳಿದ್ರೆ ಅದು ಜೋಗಿ ಅವರು ಅಂತ ನಾವು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಬಹುದು. ಬಹಳ ನಾನು ತುಂಬಾ ದೊಡ್ಡ ಅವರ ಪುಸ್ತಕದ ಸಂಗ್ರಹಾಲಯವನ್ನು ನೋಡಿದೆ. ನೀವು ಯಾವುದೇ ಇವತ್ತು ಒಂದು ಪುಸ್ತಕ ಅಂಗಡಿಯಲ್ಲಿ ಹೋದ್ರೆ ಜೋಗಿಯವರ ಪುಸ್ತಕ ಒಂದು ಪ್ರತ್ಯೇಕ ಸ್ಥಳ ಅಲ್ಲಿ ಇರ್ತದೆ. ಪ್ರೀತಿಸುವರನ್ನ ಕೊಂದು ಬಿಡಿ, ನೀವು ದೇವರನ್ನು ನಂಬಬೇಡಿ, ಲೈಫ್ ಈಸ್ ಬ್ಯೂಟಿಫುಲ್, ಇಂಥ ಒಂದು ಯುವಕರನ್ನ, ಒಂದು ಹದಿಹರೆಯದ ಹುಡುಗರನ್ನ ಒಂದು ಮಾರ್ಗದರ್ಶನ. ಅದರ ಪತ್ರಿಕೆ ಪುಸ್ತಕದ ಶೀರ್ಷಿಕೆ ಓದುವಾಗ ನಿಮಗೆ ಆಶ್ಚರ್ಯ ಆದ್ರೆ ಕೂಡ ಆ ಪುಟಗಳನ್ನು ತೆರೆದ ಬಹಳ ಸಣ್ಣ ಪುಟ್ಟ ಪುಸ್ತಕಗಳು ಒಂದು ಹದಿಹರೆಯದ ಹುಡುಗರಿಗೆ ಒಂದು ಮಾರ್ಗದರ್ಶನವನ್ನು ಕೊಡುವಂತಹ ಒಂದು ಒಳ್ಳೆಯ ಕೃತಿಗಳನ್ನ ಜೋಗಿ ಸರ್ ಮಾಡಿದ್ದಾರೆ. ಜೊತೆಗೆ ಸಾಮಾನ್ಯವಾಗಿ
ನಿನ್ನೆ ಜಗನ್ನಾಥ್ ಶೆಟ್ಟಿ ಬಾಳ ಅವರು ಹೇಳ್ತಾ ಇದ್ರು ಮಾತನಾಡುವಾಗ, ಈ ಸಿನಿಮಾ ವಿಭಾಗದಲ್ಲಿ ಪತ್ರಕರ್ತರು ಸ್ವಲ್ಪ ಕೆಲಸ ಮಾಡಿದ 4-5 ಫಿಲ್ಮ್ ಸ್ಟಾರ್ಗಳನ್ನೆಲ್ಲ ಪರಿಚಯ ಆದ್ರೆ ಆಮೇಲೆ ಅವ್ರ ಹತ್ರ ಮತ್ತೆ ಅವರು ನಮ್ಮ ಊರಿನವರಾದ್ರು ಪರಿಚಯದವರು ಅವ್ರ ಮಾತನಾಡಲಿಕ್ಕೆ ಆಗುದಿಲ್ಲ. ಈಗಲೂ ಅದೇ ಒಂದು ಎಲ್ಲರ ಆತ್ಮೀಯತೆ ಜೋಗಿ ಸರ್ ಇವತ್ತು ವಿಷ್ಣುವರ್ಧನ್ ಅನಂತನಾಗ್ರಂತ ದೊಡ್ಡ ಸ್ಟಾರ್ ನಟರ ಜೊತೆ ಬಹಳ ನಿಕಟ ಸಂಬಂಧ, ಅವರ ಬದುಕಿನ ಬಗ್ಗೆ ಹಲವಾರು ಪುಸ್ತಕಗಳನ್ನು ಬರೆದು ರಾಜ್ಕುಮಾರ್ ಅವರ ಕುಟುಂಬದ ಬಗ್ಗೆ ಬಹಳ ನಿಕಟ ಸಂಪರ್ಕ ಇದ್ರೆ ಕೂಡ ಅದು ಯಾವುದನ್ನು ಕೂಡ ಇದರಲ್ಲಿ ಸಾಮಾನ್ಯ ಎಲ್ಲ ಪತ್ರಕರ್ತರ ಜೊತೆ ಮತ್ತು ಯಾರು ಆಸಕ್ತಿ ಇದೆ, ಯಾರು ಪತ್ರಕರ್ತರು ಬೆಳೀತಾರೆ ಅವರ ಜೊತೆ ಅವರಿಗೆ ಮಾರ್ಗದರ್ಶನ ನೀಡಬಲ್ಲಂತ ಒಳ್ಳೆಯ ಸರದಿ ಗೆಳೆಯ, ಕಥೆಗಾರ, ವಿಮರ್ಶಕ ಜೋಗಿ ಸರ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರು ನಾಳೆಯ ಪತ್ರಕರ್ತರು ಈ ವಿಷಯದ ಬಗ್ಗೆ ನಮ್ಮ ಜೊತೆ ಒಂದು 10-15 ನಿಮಿಷಗಳ ಕಾಲ ಮಾತ್ರ ಮಾತನಾಡಲಿಕ್ಕಿದ್ದಾರೆ. ಯಾಕಂದ್ರೆ ಅವರು ಸಂವಾದ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಹೆಚ್ಚಿನ ಸಮಯವನ್ನು ಕಳೀಲಿಕ್ಕೆ ಇಚ್ಛೆ ಪಟ್ಟರೆ ನಾನು ಜೋಗಿ ಸರ್ ಅವರು ನಮ್ಮನ್ನು ಉದ್ದೇಶಿಸಿ ನಾಳೆಯ ಪತ್ರಕರ್ತರ ವಿಷಯದ ಬಗ್ಗೆ ಮಾತನಾಡಬೇಕು ಅಂತ ಅವರಿಗೆ ವಿನಂತಿ ಮಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಕೇಳಿಸ್ತಿದೆಯಲ್ಲ ಅಂತೇಳಿ ಇದು ನಮ್ಮ ಕ್ಲಬ್ ಹೌಸ್ ಹೊಸ ಡೈಲಾಗ್ ಕೇಳ್ತಾ ಇದ್ದೀನಿ. ಸೊ ಇವತ್ತಿಲ್ಲಿ ನನ್ನನ್ನು ಕರೆಸಿ ಪತ್ರಿಕಾ ದಿನಾಚರಣೆಯನ್ನು ಆಚರಿಸುವುದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಮಿತ್ರರಿಗೆ ವಂದನೆಗಳನ್ನ ಹೇಳ್ತೀನಿ. ಯಾಕಂದರೆ ಪ್ರತಿ ವರ್ಷ ಸುಮಾರು 4-5 ಪತ್ರಿಕಾ ದಿನಾಚರಣೆಗೆ ಹೋಗ್ತಾ ಇದ್ದವು. ಈ ಸಲ ಕೊರೋನಾದಿಂದ ಭಾಳ ಕಮ್ಮಿ ಆಗಿದ್ದು, ಇದು ಮೊದಲನೇದು. ಇದಕ್ಕಿಂತ ಹಿಂದೆ ನಾವು ಕ್ಲಬ್ ಹೌಸಲ್ಲೇ ಒಂದು ಪತ್ರಿಕಾ ದಿನಾಚರಣೆ ಆಚರಿಸಿದ್ದೇವೆ. ನಮ್ಮನ್ನು ಪರಿಚಯ ಮಾಡಿಕೊಟ್ಟ ಹರೀಶ್ ಅವರಲ್ಲಿ ಒಂದು ವಿನಂತಿ, ನಮ್ಮನ್ನು ಇನ್ನೊಂದು ಡಿಸಿಗ್ನೇಷನ್ ಇದೆ, ಕ್ಲಬ್ ಹೌಸಿನ ಸಂಸ್ಥಾಪಕ ಮಾತುಗಾರ ಅಂತ. ಅದನ್ನೆಲ್ಲ ಬಿಟ್ಬಿಟ್ಟಿದ್ದೇನೆ. ನಾನು ಮತ್ತು ವಿಶ್ವೇಶ್ವರಪುರ ಜಂಟಿಯಾಗಿ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಆಮೇಲೆ ಇವತ್ತಿನ ಪ್ರಶಸ್ತಿ ವಿಜೇತರಿಗೆ ಅಭಿನಂದನೆಗಳು. ಸಂದೀಪ್ ಅವರು ಬ್ರ್ಯಾಂಡ್, ನಾವು ಅವ್ರನ್ನ ಉಡುಪಿ ಸಾಹಿತ್ಯ ಸಮ್ಮೇಳನ ನೋಡಿದ್ದೇವೆ, ಆಗಲೇ ಅವ್ರ ಬ್ರ್ಯಾಂಡ್ ಒಂದು. ನಾವು 4-4 ದಿನಗಳ ಜೊತೆಗೆ ಕಳೆದು ಅವ್ರ ಜೊತೆಗೆ ಅವರ ಹೋರಾಟದ ಮಾತುಗಳನ್ನು ಅವರು ಇಲ್ಲಿ ಪಾಪ ಕಮ್ಮಿ ಮಾತಾಡಿದ್ರು. ಅವರು ಭಾಳ ಒಂದು ಬೆಂಕಿ ಬ್ರ್ಯಾಂಡ್ ಅವರು. ಸೊ ಅವರ ಹೋರಾಟ ಭಾಳ ಅನರ್ಹ ಇದೆ ಅವ್ರಿಗೆ ಪ್ರಶಸ್ತಿ ಪಡಲಿಕ್ಕೆ. ಯಾಕಂದರೆ ಅವರಲ್ಲಿ ಈಗ ತಮಾಷೆಯಾಗಿ ಮಾತಾಡಿದ್ರು, ಭಾಳ ಶಿಸ್ತುಬದ್ಧವಾದ ವ್ಯಕ್ತಿ. ಪತ್ರಿಕೋದ್ಯಮದಲ್ಲಿ ಒಂದು ಡಾಕ್ಟರೇಟ್ ಪಡೆಯೋದು ಭಾಳ ಸುಲಭದ ಕೆಲಸ ಅಲ್ಲ. ನಾನು ಒಂದು 3 ಪತ್ರಕರ್ತರು ನೋಡಿದ್ದೀನಿ ಬೆಂಗಳೂರಲ್ಲಿ. ಡಾಕ್ಟರ್ ವಿಜಯಮ್ಮ ಅಂತ ಅವರು, ಮತ್ತು ನಮ್ಮ ಕನ್ನಡಪ್ರಭದಲ್ಲೇ ಇದ್ದರು ಸೀತಾರಾಮ್ ಅಂತ ಆರೋಗ್ಯದಲ್ಲಿ, ಅವರು ಡಾಕ್ಟರೇಟ್ ಪಡೆದಿದ್ದರು. ಆಮೇಲೆ ಈಗ ಶರಣು ಹುಲ್ಲು ಅಂತ ಡಾಕ್ಟರೇಟ್ ಪಡೆದಿದ್ದಾರೆ. ಹೀಗೆ ಕೆಲವೇ ಮಂದಿಗಳು ಕಾಣಿಸ್ತದೆ. ನಮಗೆಲ್ಲ ಅಷ್ಟು ಶಿಸ್ತುಬದ್ಧತೆ ಇರೋದಿಲ್ಲ. ಆ ಶಿಸ್ತುಬದ್ಧತೆಯಿಂದ ಈ ಪ್ರಶಸ್ತಿಯನ್ನು ಪಡೆದಿರುವಂಥ ಸಂದೀಪ್ ವಾಗ್ಲೆ ಅವರಿಗೆ, ಡಾಕ್ಟರ್ ಸಂದೀಪ್ ವಾಗ್ಲೆ ಅವರಿಗೆ ಅಭಿನಂದನೆ ಹೇಳ್ತೀನಿ. ಹಾಗೂ ನನಗೆ ಭಾಳ ಆಶ್ಚರ್ಯ ಆಗಿದೆ ಅಂದರೆ, ನಮ್ಮ ಪೊಲೀಸ್ ಅಧೀಕ್ಷಕರು ಭಾಳ ಸೊಗಸಾಗಿ ಕನ್ನಡ ಮತ್ತು ತುಳು ಮಾತಾಡಿದರು. ಇದು ಅವರ ಒಂದು ಅಡ್ವಾಂಟೇಜ್. ಅದು ಭಾಳ ಬೇಗ ಭಾಷೆಗಳನ್ನು ಕಲಿತಾರೆ ಅವರು ಅಂತ ನನಗೆ ಅನಿಸೋದು. ಯಾಕಂದರೆ ಅವರಲ್ಲಿ ನಾವು ಒಳಗಡೆ ಕೂತಿದ್ದಾಗ ಕೂಡ ನಾನು ಆಶ್ಚರ್ಯಪಟ್ಟೆ, ಅವ್ರಿಗೆ ಕನ್ನಡ ಬರುತ್ತೆ ಅಂದರೆ ಅವ್ರು ಹೇಗೆ ಮಾತಾಡ್ತಾರೆ ಅದಕ್ಕೆ. ಇಲ್ಲ, ಅವ್ರು ಚೆನ್ನಾಗಿ ಮಾತಾಡ್ತಾರೆ ಅಂದರು. ಒಂದು ಪೊಲೀಸ್ ಕನ್ನಡ ಅಂತಿದೆ, ಅದು ಪೊಲೀಸ್ ಕನ್ನಡ ಅಲ್ಲ ಅದು ಆ್ಯಕ್ಚುಲಿ. ಅಂದರೆ ಬೇರೆ ಊರಿಂದ ಬಂದ IAS ಅಧಿಕಾರಿಗಳದ್ದು ಒಂದು ವಿಶಿಷ್ಟವಾದ ಕನ್ನಡ ಇರ್ತದೆ. ಬಟ್ ಇವ್ರದ್ದು ಭಾಳ ನೇಟಿವ್ ಆದ ಕನ್ನಡ, ಒಂದು ನೇಟಿವ್ ಆದ ತುಳು. ಅದರ ಆ್ಯಕ್ಸೆಂಟನ್ನು ಭಾಳ ಸುಲಭವಾಗಿ ಮತ್ತು ಭಾಳ ಸರಳವಾಗಿ ಮಾತಾಡೋದು ಕಲ್ತಿದ್ದಾರೆ ಅವರು. ಅವರಿಗೆ ಕೂಡ ನಾನು ಅವರ ಅನುಪಸ್ಥಿತಿಯಲ್ಲಿ ಅಭಿನಂದನೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಈ ಸಬ್ಜೆಕ್ಟ್ ಇದೆಯಲ್ಲ, ನಾಳೆಯ ಪತ್ರಕರ್ತರು ಅಂತೇಳಿ, ಇದೊಂದು ಈ ಸಬ್ಜೆಕ್ಟ್ ಹೇಳಿದಾಗ ನನಗೆ ಅನಿಸಿದ್ದೇನೆಂದರೆ, ಇದೊಂದು ಊಹೆಯ ಸಂಗತಿ ಅಂತ. ನಾಳೆ ಪತ್ರಕರ್ತರು ಇರ್ತಾರ ಇಲ್ವೋ ಅಂತ ಗೊತ್ತಿಲ್ಲ ನನಗೆ. ಸೊ ಈ ನಾಳೆ ಅಂತ ಹೇಳ್ತೀವಲ್ಲ, ನಾಳೆ ಪತ್ರಿಕೆ ಇರುತ್ತಾ, ಪತ್ರಿಕೋದ್ಯಮ ಇರುತ್ತಾ. ಇತ್ತೀಚೆಗೆ ನಾವು ಕ್ಲಬ್ ಹೌಸಲ್ಲಿ ಒಂದು ರವಿ ಹೆಗ್ಡೆ ಅವರನ್ನು ಮಾತಾಡಿಸಿದಾಗ ಅವ್ರು ಹೇಳಿದರು, ಒಂದು ರಿಪೋರ್ಟ್ ಬಂದಿತ್ತು 2043ರಲ್ಲಿ ಪ್ರಿಂಟ್ ಪತ್ರಿಕೋದ್ಯಮದ ಕೊನೆ ಆಗುತ್ತೆ ಅಂತ. ಇದು ಈ ವರದಿ ಬಂದು ಸುಮಾರು 10 ವರ್ಷ ಆಯಿತು. 10 ವರ್ಷಗಳ ಹಿಂದೆ 2043 ಅನ್ನು ನಿಗದಿ ಮಾಡಿದ್ದಾರೆ, ಪ್ರಿಂಟ್ ಪತ್ರಿಕೋದ್ಯಮದ ಕೊನೆಯ ದಿನ ಅಂತೇಳಿ. ಈ ಕೊನೆಯ ದಿನ ಅಂತ ಹೇಳಿದ ತಕ್ಷಣ ನಾನು ನಾಳೆಯಿಂದ 2043 ಜನವರಿ 1ನೇ ತಾರೀಕಿಂದ ಪತ್ರಿಕೆ ಬರುವುದಿಲ್ಲ ಅಂತ ಅರ್ಥ ಅಲ್ಲ. ಪ್ರಿಂಟ್ ಪತ್ರಿಕೋದ್ಯಮ ಇರುತ್ತೆ, ಬಟ್ ಇವತ್ತಿರುವಂತೆ ಇರುವುದಿಲ್ಲ. ಅದರ ಒಂದು ಸ್ಥಿತಿಗತಿಗಳು ಬದಲಾಗುತ್ತೆ. ಅದನ್ನು ನಾವು ಓದುವಂಥ ರೀತಿ, ಅಥವಾ ಅದನ್ನು ಕೊಂಡುಕೊಳ್ಳುವಂಥ ರೀತಿ, ಅದನ್ನು ಮಾರಾಟ ಮಾಡುವಂಥ ರೀತಿ, ಈ ರೀತಿಯಾದ ಒಂದು ಬದಲಾವಣೆ ಅದರ ವಿನ್ಯಾಸದಲ್ಲಿ ಅಥವಾ ಅದರ ಸುದ್ದಿಯ ಹೂರಣದಲ್ಲಿ ಬದಲಾವಣೆ ಆಗದೇ ಇದ್ದರೂ ಅದು ತಲುಪುವ ರೀತಿಯಲ್ಲಿ ಬದಲಾವಣೆ ಆಗ್ಬೋದು. ಯಾಕಂದರೆ ನಾವು ಕಳೆದ 2 ವರ್ಷದಲ್ಲಿ ಬಹಳ
ದುರ್ಬಲವಾದ ಸಂಗತಿಗಳನ್ನು ನೋಡಿದ್ದೀವಿ ಪತ್ರಕರ್ತರು. ನಮಗೆ ಇದ್ದಂಥ ಹಲವಾರು ಶಾಪಗಳು ಮತ್ತು ಹಲವಾರು ಅಪವಾದಗಳ ಜೊತೆಗೆ ಈ ಒಂದು ಪ್ಯಾಂಡಮಿಕ್ ಅಂತ ಹೇಳೋದು ನಮ್ಮನ್ನು ಭಾಳ ಕಂಗಾಲು ಮಾಡಿದೆ. ಅದರಲ್ಲೂ ಗ್ರಾಮೀಣ ಪತ್ರಕರ್ತರನ್ನು ಹಾಗೂ ಎಷ್ಟೋ ಪತ್ರಕರ್ತರ ಕೆಲಸ ಕಳೆಯುವ ಕೆಲಸವನ್ನು ಕೂಡ ಕೊರೋನಾ ಮಾಡಿದೆ. ಎಷ್ಟೋ ಪತ್ರಿಕೆಗಳ ಪ್ರಿಂಟ್ ನಿಂತು ಹೋಗಿ ಅದು ಕೇವಲ ಆನ್ಲೈನ್ ಅಥವಾ ಇ ಪೇಪರ್ ಆಗಿ ಉಳ್ಕೊಂಡಿದ್ದನ್ನು ನಾನು ನೋಡಿದ್ದೀನಿ. ಹೈದರಾಬಾದಿಂದ ಬರ್ತಿದ್ದ ಪತ್ರಿಕೆ ಒಂದು ಬೆಂಗಳೂರಲ್ಲಿ ಕೂಡ ಅದರ ಒಂದು ಶಾಖೆಯನ್ನು ನಡೆಸ್ತಿತ್ತು, ಬೆಂಗಳೂರಲ್ಲಿ ಕೂಡ ಪ್ರಸಾರ ನಡೆಸ್ತಾ ಇತ್ತು. ಅದು ನಿಂದೇ ಹೋಯ್ತದು, ನಿಂತು ಹೋಗಿ ನಿಮಗೆ ಆನ್ಲೈನ್ ಎಡಿಷನ್ ಮಾತ್ರ ಅಂತ ಹೇಳಿದರು. ಹೀಗೆ ಹಲವಾರು ಪ್ರಸಿದ್ಧ ಪತ್ರಿಕೆಗಳ ಮುದ್ರಣ ವಿಭಾಗ ಸ್ಥಗಿತಗೊಂಡು ಆನ್ಲೈನಲ್ಲಿ ನೀವು ಪತ್ರಿಕೆ ಓದಿಕೊಳ್ಳಿ ಶುರುವಾಯಿತು. ಆನ್ಲೈನಲ್ಲಿ ಓದಿಕೊಳ್ಳುವ ಹೊತ್ತಿಗೆ ಆನ್ಲೈನಿಗೆ ಕೂಡ ಒಂದು ಚಂದಾವನ್ನು ನಿಗದಿ ಮಾಡಿ ಆನ್ಲೈನಲ್ಲಿ ಕೂಡ ದುಡ್ಡು ಕೊಟ್ಟು ಓದಬೇಕು ಅಂತಾಯಿತು. ಹೀಗೆ ಒಂದು ಪತ್ರಿಕೋದ್ಯಮ ಬಹಳ ದೊಡ್ಡ ಸ್ಥಿತ್ಯಂತರವನ್ನು ಕಾಣುತ್ತಿರುವ ವರ್ಷಗಳಿವು. ಕಳೆದ 2020 ಮತ್ತು 2021 ಇದೆರಡು ಅಂದರೆ ನಾವು ನಮ್ಮ ಅವನತಿ 10 ವರ್ಷಗಳಲ್ಲಿ ಆಗಬೇಕಾದ್ದನ್ನು 2 ವರ್ಷಗಳಲ್ಲಿ ಆಗುವಂತೆ ಮಾಡಿದ್ದ ಖ್ಯಾತಿ ಕೊರೋನಾಕ್ಕೆ ಸಲ್ಲುತ್ತದೆ. ನಿಧಾನವಾಗಿ ಆಗ್ತಾ ಇತ್ತು, ಅದನ್ನು ಸ್ವಲ್ಪ ಸ್ಪೀಡ್ ಮಾಡ್ತಾರೆ. ಎಲ್ಲದರಲ್ಲೂ ಮಾಡ್ತಾರೆ, ಶಿಕ್ಷಣದಲ್ಲಿ ಮಾಡ್ತಾರೆ. ನಮ್ಮ ಶಿಕ್ಷಣದಲ್ಲಿ ಮಕ್ಕಳಿಗೆ SSLC ಓದಿಸುವುದೇ ನಮ್ಮ ತಂದೆ ತಾಯಿಯ ಬಹಳ ದೊಡ್ಡ ಗುರಿ. ಅವರನ್ನು PUCಯಲ್ಲಿ ಓದಿಸಿ ಅವರನ್ನು CET ಅಥವಾ NEET ಪರೀಕ್ಷೆಗೆ ಕಳಿಸಿ, ಅದು ತಂದೆ ತಾಯಿಯ ಬಹಳ ದೊಡ್ಡ ಉದ್ದೇಶ ಆಗಿತ್ತು. ಬಟ್ ಈ ವರ್ಷ ಪರೀಕ್ಷೆನೇ ಇಲ್ಲದೆ ಅವರು ಪಾಸ್ ಆಗುವಂತಾಯಿತು. ಹೀಗೆ ನಮ್ಮ ಎಲ್ಲ ಬಹಳ ದೊಡ್ಡ ದೊಡ್ಡ ನಂಬಿಕೆಗಳನ್ನು ಸುಳ್ಳು ಮಾಡಿದ ಕೊರೋನಾ ಪತ್ರಿಕೋದ್ಯಮದ ನಂಬಿಕೆಯನ್ನು ಕೂಡ ಭಾಳ ಸುಲಭವಾಗಿ ಮತ್ತು ಬಹಳ ಯಶಸ್ವಿಯಾಗಿ ಸುಳ್ಳು ಮಾಡ್ತಾ ಹೋಯಿತು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನನಗೆ ಒಂದು ಪುಸ್ತಕ ಜ್ಞಾಪಕ ಬರುತ್ತೆ. ಹೆರಾಲ್ಡ್ ಈವಾನ್ಸ್ ಹೇಳುವ ಒಬ್ಬ ಪತ್ರಕರ್ತ ಟೈಮ್ಸ್ ಪತ್ರಿಕೆಯಲ್ಲಿ ಇರ್ತಾನೆ. ಆತ ಒಂದು ಬುಕ್ ಬರೆದಿದ್ದಾನೆ, ಗುಡ್ ಟೈಮ್ಸ್ ಬ್ಯಾಡ್ ಟೈಮ್ಸ್ ಅಂತ. ಅಂದರೆ ನಾನು ಪತ್ರಿಕೋದ್ಯಮಕ್ಕೆ ಸೇರಿದಾಗ ಹೇಗೆ ಅಲ್ಲಿ ಪತ್ರಕರ್ತನೇ ರಾಜನಾಗಿದ್ದ, ಪತ್ರಕರ್ತನೇ ದೊರೆಯಾಗಿದ್ದ, ನಾನು ಅದನ್ನು ಬಿಡಬೇಕಾದ ಹೊತ್ತಿಗೆ ಹೇಗೆ ಮಾಲೀಕನ ಹಿಡಿತ ಸಿಕ್ಕಾಕೊಂಡು, ಮಾಲೀಕ ಹೇಗೆ ಹಂತ ಹಂತವಾಗಿ ಪತ್ರಕರ್ತರನ್ನು ತುಳಿಯುತ್ತಾ ಬಂದ, ಹೇಗೆ ಅವನಿಗೆ ತನಗೆ ಬೇಕಾದ ಪತ್ರಕರ್ತರನ್ನು ನೇಮಿಸಿಕೊಂಡು ಪತ್ರಿಕೆಯಲ್ಲಿ ಸುದ್ದಿಗಿಂತ ಆದಾಯದ ಮೂಲ ಮುಖ್ಯ ಆಗುವಂತೆ ನೋಡಿಕೊಂಡ, ಹೇಗೆ ಒಂದು ಪತ್ರಿಕೆ ತನ್ನ ಸುದ್ದಿಗೆ ಸಂಬಂಧಪಟ್ಟ ಒಂದು ಜನರಿಗೆ ಇದ್ದ ನಂಬಿಕೆಯನ್ನು ಸುಳ್ಳು ಮಾಡ್ತಾ ಅದು ಒಂದು ಕಾರ್ಪೊರೇಟ್ ಸಂಸ್ಥೆಯಾಗಿ ಉದ್ಯಮವಾಗಿ ಬೆಳೀತಾ ಹೋಯಿತು. ಬಹಳ ಒಳ್ಳೆಯ ಪುಸ್ತಕ ಅದು ಪ್ರತಿಯೊಬ್ಬ ಇವತ್ತಿನ ಪತ್ರಕರ್ತನ ಆತ್ಮಕಥೆ. ಗುಡ್ ಟೈಮ್ಸ್ ಬ್ಯಾಡ್ ಟೈಮ್ಸ್. ನಾವು ಟೈಮ್ಸ್ ಪತ್ರಿಕೆಯ ಸಂಪಾದಕನಾಗಿ ಅದರ ಸರ್ಕ್ಯುಲೇಷನನ್ನು ಸುಮಾರು 10 ಪಟ್ಟು ಹೆಚ್ಚು ಮಾಡಿದವನು. ಅದರ ಸರ್ಕ್ಯುಲೇಷನ್ 10 ಪಟ್ಟು ಹೆಚ್ಚು ಮಾಡಿದ್ರೆ ಕೂಡ ಅವನಿಗೆ ಅದರಲ್ಲಿ ಆ ಪತ್ರಿಕೆಯಲ್ಲಿ ಉಳಿಲಿಕ್ಕೆ ಆಗಲಿಲ್ಲ. ನಂತರ ಆ ಪತ್ರಿಕೆಯನ್ನು ಕೊಂಡುಕೊಂಡ ಮನುಷ್ಯ ಆ ಪತ್ರಿಕೆಯ ಸರ್ಕ್ಯುಲೇಷನ್ ಕಮ್ಮಿ ಮಾಡಿದ. ಪತ್ರಿಕೆಯ ಸರ್ಕ್ಯುಲೇಷನ್ ಕಮ್ಮಿ ಮಾಡಿ ಅದರ ಜಾಹೀರಾತಿನಿಂದ ಹೆಚ್ಚು ಹಣ ಉಳಿಯುವಂತೆ ಮಾಡಿ, ಅದು ದೊಡ್ಡ ಬದಲಾವಣೆ. ಅದು ಅಮೆರಿಕದಲ್ಲಿ ಆದಂಥ ಬಹಳ ದೊಡ್ಡ ಕ್ರಾಂತಿ, ಅದು ಪತ್ರಿಕಾ ಕ್ರಾಂತಿ. ಆ ಪತ್ರಿಕಾ ಕ್ರಾಂತಿ ಅವನು ಅದನ್ನು ಬರೆದಿದ್ದು ಸುಮಾರು 22 ವರ್ಷಗಳ ಹಿಂದೆ. ಆ 22 ವರ್ಷಗಳ ನಂತರ ನಮ್ಮಲ್ಲಿ ಆಗ್ತಿರುವಂಥ ಬದಲಾವಣೆಯನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ನಾನು SP ಸಾಹೇಬರಿದ್ದರೆ ಒಂದು ಮಾತು ಹೇಳಬೇಕು ಅಂತಿದ್ದೆ. ಏಕೆಂದರೆ ಇವತ್ತು ಪತ್ರಕರ್ತರನ್ನು ಹೇಗೆ ದುಡಿಸಿಕೊಳ್ಳಲಾಗ್ತಿದೆ ಅಂದರೆ, ನಾವು ಒಂದು ಲೋಕಲ್ ಎಡಿಷನ್ ಅಂತ ಶುರು ಮಾಡ್ತೀವಿ. ಲೋಕಲ್ ಎಡಿಷನ್ ಮಾಡಿದಾಗ ಅಲ್ಲಿ 2 ಪುಟ ಅಂತ ಮೀಸಲಿಡ್ತೀವಿ. 2 ಪುಟಗಳಿಗೆ ಬೇಕಾದ ಸುದ್ದಿ ಆ ಊರಲ್ಲಿ ಹುಟ್ಟುತ್ತಾ ಇಲ್ಲವೋ ನಾವು ಸೃಷ್ಟಿ ಮಾಡಲೇಬೇಕು. ಆ 2 ಪುಟಗಳಿಗೆ ಬೇಕಾದ ಸುದ್ದಿಯನ್ನು ಸೃಷ್ಟಿ ಮಾಡದೆ ಹೋದರೆ ಅವನು ಒಳ್ಳೆಯ ಜರ್ನಲಿಸ್ಟ್ ಅಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಬೇಕಾದ 2 ಪುಟಗಳನ್ನು ಕೊಡಲಿಕ್ಕೆ ಬೇಕಾದ ಜಾಹೀರಾತನ್ನು ಕೂಡ ಅವನು ಸೃಷ್ಟಿ ಮಾಡಬೇಕಾಗುತ್ತೆ. ಹೀಗಾಗಿ ಏಕಕಾಲಕ್ಕೆ ಜಾಹೀರಾತು ಮತ್ತು ಸುದ್ದಿಯನ್ನು ಸೃಷ್ಟಿ ಮಾಡಬೇಕಾದ ಒಂದು ಅನಿವಾರ್ಯತೆ ಎಲ್ಲ ಲೋಕಲ್ ಪುಟಗಳನ್ನು ಗೊತ್ತಿರುವ ಪತ್ರಿಕೆಗಳ ಪತ್ರಕರ್ತರ ಪಾಲಿಗೆ ಅದು ಅನಿವಾರ್ಯವಾಗಿ ಬಂದೋಗಿದೆ. ಇವತ್ತು ನಾವು ಬದಲಾಯಿಸ್ತೀವಿ ಅಂತ ಹೇಳೋಕ್ಕಾಗಲ್ಲ. ಇದೇ ಕಾನೂನನ್ನು ಒಬ್ಬ ಪೊಲೀಸ್ ಅಧಿಕಾರಿಗೆ ನೀವು ದಿನಕ್ಕೆ 5 ಕಳ್ಳರನ್ನು ಹಿಡಿಯಬೇಕು, ಆದರೆ ಸಂಬಳ ಕೊಡ್ತೀವಿ ಅಂತ ಹೇಳಿದರೆ ಅದಕ್ಕೆ ಏನಾಗುತ್ತೆ ಯೋಚನೆ ಮಾಡಿ. ಅವರು 5 ಕಳ್ಳರನ್ನು ಸೃಷ್ಟಿ ಮಾಡಲೇಬೇಕಾಗುತ್ತೆ. ಯಾಕಂದರೆ ಅವ್ರಿಗೆ ಸಂಬಳ ಬರಬೇಕಾದ್ರೆ ದಿನಕ್ಕೆ 5 ಕಳ್ಳರನ್ನು ಹೇಗೋ ಸೃಷ್ಟಿ ಮಾಡಬೇಕಾಗುತ್ತೆ. ಹಾಗೆ ಡಾಕ್ಟ್ರಿಗೆ ಕೂಡ 5 ಡಾಕ್ಟ್ರನ್ನು, ಸರ್ಕಾರಿ ವೈದ್ಯ 5 ಪೇಷಂಟ್ಗಳನ್ನು ಟ್ರೀಟ್ ಮಾಡಿದರೆ ನಿಮಗೆ ಸಂಬಳ ಅಂದರೆ ಅವರು 5 ಪೇಷಂಟ್ಗಳನ್ನ ಇಟ್ಕೊಂಬೋದು. ಇವತ್ತು ಈ ಕೊರೋನಾ ಟೈಮಲ್ಲಿ ಮಾಡಿದ್ವಲ್ಲ ಹಂಗಾಗುತ್ತೆ. ಇವತ್ತು ಪತ್ರಕರ್ತರು ಹಾಗೆ, ಅದು ನಿಮಗೆ ಸಂಬಳ ಬೇಕಂದ್ರೆ ನೀವು ದಿನಕ್ಕೆ 10 ಸುದ್ದಿಗಳನ್ನು ಮಾಡಲೇಬೇಕು. ನಿಮ್ಮೂರಲ್ಲಿ 10 ಸುದ್ದಿ ಆಗುತ್ತಾ ಇಲ್ಲವೋ ಗೊತ್ತಿಲ್ಲ. ಅದು ಕೃಷ್ಣ ಭಟ್ರ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಪ್ರಸಾದ ವಿತರಣೆ ಕೂಡ ಸುದ್ದಿ ಆಗುವಂಥದ್ದು ನಾವು ನೋಡಿದ್ದೀವಿ. ಲೋಕಲ್ ಎಡಿಷನ್ ಅಂದರೆ ಹಬ್ಬಿ ಹೋದಾಗ ಎಲ್ಲವೂ ಸುದ್ದಿ ಆಗ್ತಾ ಹೋಗುತ್ತೆ. ಹೀಗೆ
ನಾವು ನಮ್ಮ ಸುದ್ದಿಯ ಮಾನವನ್ನು ನಾವು ಬಹಳ ವರ್ಷಗಳಿಂದ ಕಳ್ಕೊತಾ ಬಂದಿದ್ದೀವಿ ಅಂತ ಅನಿಸೋದು. ಆ ಸುದ್ದಿಗಿದ್ದ ಒಂದು ಘನತೆ, ಆ ಸುದ್ದಿಗಿದ್ದ ಒಂದು ಗೌರವ, ಆ ಸುದ್ದಿಗೆ ಇರಬೇಕಾದ ಒಂದು ಏನು ಅದನ್ನು ಇನ್ನೊಬ್ಬನನ್ನು ಬದಲಾಯಿಸುವಂಥ ಶಕ್ತಿ, ಇದನ್ನೆಲ್ಲ ನಾವು ಬಹಳ ತೆಳುವಾಗಿಸ್ತಾ ಬಂದು ಎಲ್ಲವೂ ಸುದ್ದಿ ಆಗುವಂಥ ಏನು ಮಾಡಿದ್ರೂ ಪತ್ರಿಕೆಯಲ್ಲಿ ಬರುತ್ತೆ ಅಂತ ಹೇಳುವುದನ್ನು ನಾವು ಅದನ್ನು ನಾವೇ ಅಭ್ಯಾಸ ಮಾಡ್ಕೊಂಡು ಬಂದು ಒಂದು ರೀತಿಯಲ್ಲಿ ನಾವೇ ನಗೆಪಾಟಲಿಗೆ ಈಡಾಗುವಂಥ ಕೆಲಸವನ್ನು ಬಹಳ ವರ್ಷಗಳು ಮಾಡ್ಕೊಂಡಿದ್ದೀವಿ. ಇದು ನಾವು ನಿಜವಾಗಿ ಮಾಡಿಕೊಳ್ಬೇಕಾದ ಆತ್ಮಾವಲೋಕನ ಏನಂದರೆ, ನಾನು 1 ವರ್ಷಗಳಲ್ಲಿ ನಿಜವಾಗಿ ನನ್ನ ಆತ್ಮಸಾಕ್ಷಿಗೆ ಸರಿಯಾಗಿ ಮಾಡಿದ ಸುದ್ದಿಯಷ್ಟು, ಪತ್ರಿಕೆಗೆ ಬೇಕಾಗಿ ಮಾಡಿದ ಸುದ್ದಿಯಷ್ಟು, ಜಾಹೀರಾತಿಗೆ ಬೇಕಾಗಿ ಮಾಡಿದ ಸುದ್ದಿಯಷ್ಟು ಅಂತೇಳಿ ದೊಡ್ಡ ವ್ಯತ್ಯಾಸ ಇದೆ ನಮ್ಮಲ್ಲಿ. ಈ ವ್ಯತ್ಯಾಸವನ್ನು ನಾವು ಕಂಡುಕೊಳ್ಳುವ ಮುಂಚೆಯೇ ನಮಗೆ ಒಂದು ದೊಡ್ಡ ಆಘಾತವಾಗಿ ಸೋಷಿಯಲ್ ಮೀಡಿಯಾ ಬಂತು. ಆ ಸೋಷಿಯಲ್ ಮೀಡಿಯಾ ಇಂಥದ್ದನ್ನೆಲ್ಲ ಗುರುತಿಸಿ ನೀನು ಮಾಡ್ತಿರೋದು ಸುಳ್ಳು ಹೇಳಲಿಕ್ಕೆ ಶುರು ಮಾಡ್ತಾರೆ. ಆ ಸೋಷಿಯಲ್ ಮೀಡಿಯಾ ಆರಂಭದಲ್ಲಿ ಹೇಗಾಯ್ತು ಅಂದರೆ, ನಾನು ಇದನ್ನು ಒಂದು ಸೀಕ್ವೆನ್ಸ್ ಆಗಿ ನೋಡಲಿಕ್ಕೆ ಇಷ್ಟಪಡ್ತೀನಿ. ಅಂದರೆ ಪತ್ರಕರ್ತ ತನ್ನ ನಂಬಿಕೆಯನ್ನು ಕಳ್ಕೊಳ್ಳಿಕ್ಕೆ ಆರಂಭಿಸಿದ್ದು ಹೇಗೆ ಅಂತ ಹೇಳಿದರೆ, ನನಗೊಂದು ಮಹಾಭಾರತದಲ್ಲಿ ಒಂದು ಸಣ್ಣ ಪ್ರಸಂಗ ಬರುತ್ತೆ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮಾವೇತ ಯುಸ್ತವ ಮಾಮಕ ಪಾಂಡವಶ್ಚೈವ ಹಿಮಕುರ್ವತ ಸಂಜಯ ಅಂತ ಧೃತರಾಷ್ಟ್ರ ಪ್ರಶ್ನೆ ಕೇಳ್ತಾನೆ. ಈ ಯುದ್ಧರಂಗದಲ್ಲಿ ನಡೆದಂಥ ನನ್ನವರು ಮತ್ತು ಪಾಂಡವರು ಅವ್ರು ಏನು ಮಾಡಿದರು ಹೇಳುವಂತಿಲ್ಲ, ಅವನಿಗೆ ಕಣ್ಣು ಕಾಣಿಸಲ್ಲ. ಅವನಿಗೆ ಸಂಜಯ ಹೇಳಬೇಕು ಏನಾಗ್ತಾ ಇದೆ ಅಂತ. ಇದು ಮಹಾಭಾರತದಲ್ಲಿ ಕಂಡುಬರುವಂಥ ಮೊದಲ ಪತ್ರಿಕೋದ್ಯಮದ ಚಿತ್ರ ಅದು. ಅಂದರೆ ಅವನಿಗೆ ಕಣ್ಣು ಕಾಣದವನಿಗೆ ಅವ್ನು ಹೇಳಬೇಕು ಏನಾಗ್ತಾ ಇದೆ ಅಲ್ಲಿ, ಅವ್ರು ಸೇರಿದಾರಲ್ಲ, ಅವರು ಏನು ಮಾಡಿದ್ರು, ಯುದ್ಧ ಮಾಡಿದ್ರು, ಏನಾಗ್ತಿದೆ ಅಂತೇಳಿ. ಆ ಕಣ್ಣು ಕಾಣದವನಿಗೆ ಹೇಳುವಂಥ ಕತೆ ಮಹಾಭಾರತ. ಆದರೆ ಇವತ್ತು ಎಲ್ಲವನ್ನೂ ನೋಡುವಂಥವರಿಗೆ, ಅವ್ರ ಮನೆ ಕಣ್ಣು ಮುಂದೆ ನಡೀತಾ ಇರುತ್ತೆ, ಟಿ ವಿಯಲ್ಲಿ ಲೈವ್ ಶೋ ಇರುತ್ತೆ. ಆ ಲೈವ್ ಶೋ ಇರುವವರಿಗೆ ನಾವು ಪ್ರಿಂಟ್ನವ್ರ ಕತೆ ಹೇಳಬೇಕಾಗುತ್ತೆ ಅಷ್ಟೇ. ಎಲ್ಲ ನೋಡಿರ್ತಾರೆ ಅವ್ರು, ನಮಗೆ ಬರೆಯೋದಕ್ಕೇನಿರಲ್ಲ. ಹೀಗೆ ಎಲ್ಲವನ್ನೂ ನೋಡಿರುವಂಥವರಿಗೆ ಏನು ನಡೆಯಿತು ಅಂತ ಹೇಳೋದಿದೆಯಲ್ಲ, ಇದು ಬಹಳ ದೊಡ್ಡ ಸವಾಲು ಅಂತ. ಹಾಗಾಗಿ ಎಲ್ಲ ಗೊತ್ತಿರುವವರಿಗೆ, ಎಲ್ಲ ಕಂಡಿರುವವರಿಗೆ ಆ ಸುದ್ದಿಯ ಹಿಂದೆ ಅವರು ಕಾಣದ ಒಂದು ಸತ್ಯವನ್ನು, ಅಡಗಿರುವ ಸತ್ಯವನ್ನು ಹೇಳಬೇಕಾಗತ್ತೆ. ಆ ಅಡಗಿರುವ ಸತ್ಯ ಅಲ್ಲಿ ಇಲ್ಲದೆ ಹೋದರೆ ನಾವು ಅದನ್ನು ಸೃಷ್ಟಿ ಮಾಡಬೇಕಾಗುತ್ತೆ. ಹೀಗಾಗಿ ಇದನ್ನು ಬಹಳ ಚೆನ್ನಾಗಿ ನಮ್ಮ ಸೋಷಿಯಲ್ ಮೀಡಿಯಾದ ಮಂದಿ ಮಾಡ್ತಾ ಹೋದರು. ಅಲ್ಲಿ ಅವ್ರು ಮಾತಾಡ್ತಾ ಇದ್ದರೆ ಯಾವುದೋ ಒಂದು ಹಳೆಯ ಫೋಟೋವನ್ನು ತಂದಾಕಿ ಅವರು ಅವತ್ತು ಹೀಗೆ ಹೇಳಿದರು, ಇವತ್ತು ಹೀಗೆ ಹೇಳ್ತಿದ್ದಾರೆ, ಇದನ್ನು ಇವರು ಹೇಳ್ತಿರೋದು ಇನ್ನೊಂದು ಸನ್ನಿವೇಶ ಅಂತಂದು ಇವರು ಇನ್ನೊಂದು ಪಕ್ಷಕ್ಕೆ ಇದನ್ನು ಹೇಳಿದರು, ಈಗ ಈ ಪಕ್ಷಕ್ಕೆ ಹೇಳ್ತಿದ್ದಾರೆ. ಹೀಗೆ ಒಂದು ಸುದ್ದಿಯ ಜೊತೆಗೆ ಇನ್ನೊಂದು ಸುದ್ದಿಯನ್ನು ಇಟ್ಟು ಅದನ್ನು ಕಂಪೇರ್ ಮಾಡಿ ಈ ಸುದ್ದಿಯ ಸುಳ್ಳು ಅಂತ ಹೇಳುವಾಗೆ ಒಂದು ಇಡೀ ಪತ್ರಿಕೋದ್ಯಮದ ಘನತೆಯನ್ನು ಕಳೆಯುವಂಥ ಕೆಲಸವನ್ನು ಬಹಳ ವ್ಯವಸ್ಥಿತವಾಗಿ ಸೋಷಿಯಲ್ ಮೀಡಿಯಾ ಮಾಡ್ತಾ ಬಂತು. ಇದಕ್ಕೊಂದು ಕಾರಣ ಇದೆ. ನಾನು ಪತ್ರಿಕೋದ್ಯಮಕ್ಕೆ ಬಂದಾಗ ಆರಂಭದ ದಿನಗಳಲ್ಲಿ ನಾನು ಹೇಳ್ತಾ ಇದ್ದೆ, ನಮ್ಮ ಪತ್ರಿಕೆಗಳು ಒಂದು ಪೊಲಿಟಿಕಲ್ ಡಸ್ಟ್ಬಿನ್ ಆಗಿದ್ದಾವೆ ಅಂತ. ಯಾಕಂದರೆ 25 ವರ್ಷದ ಹಿಂದಿನ ಪತ್ರಿಕೆ ನೋಡಿದ್ರೆ ಅದು ಅದರಲ್ಲಿ ಅಭಿವೃದ್ಧಿಶೀಲ ಪತ್ರಿಕೋದ್ಯಮ ಬರುವ ಮುಂಚೆ ಪ್ರತಿ ಪುಟಗಳಲ್ಲೂ ಕೂಡ ರಾಜಕಾರಣಿಯ ಒಂದು ಹೊಗಳಿಕೆ ಇರ್ತಾ ಇತ್ತು. ಹೊಗಳಿಕೆನೋ ಅವ್ನು ಏನು ಮಾಡಿದ, ಇವರು ಶಂಕುಸ್ಥಾಪನೆ ಮಾಡಿದ್ರು, ಅಲ್ಲಿಗೆ ಹೋದ್ರು, ಇಲ್ಲಿಗೆ ಹೋದ್ರು ಅಂತ ಪ್ರತಿ ಅಲ್ಲಿ ಕೂಡ ಮುಖ್ಯಮಂತ್ರಿಯ ಅಥವಾ ಪ್ರಧಾನಿಯ ಇವರು ಸುದ್ದಿಗಳು ಬರ್ತಾ ಇತ್ತು. ಹೀಗೆ ಅದೊಂದು ಪೊಲಿಟಿಕಲ್ ಡಸ್ಟ್ಬಿನ್ ಆಗಿತ್ತು. ಆನಂತರ ಈ ಅಭಿವೃದ್ಧಿಶೀಲ ಪತ್ರಿಕೋದ್ಯಮದಿಂದ ಸ್ವಲ್ಪ ಜನರ ಕಡೆಗೆ ಹೊರಳಿ ಆನಂತರ ಅದೊಂದು ಮಾಧ್ಯಮ ವಿರೋಧಿ, ಅಂದರೆ ಮಾಧ್ಯಮಕ್ಕೆ ವಿರೋಧ ಪಕ್ಷವಾಗಿ ನಿಲ್ಲುವಂಥ ಕೆಲಸವನ್ನು ಬಹಳ ವರ್ಷಗಳು ಮಾಡಿತು. ಇಂಡಿಯನ್ ಎಕ್ಸ್ಪ್ರೆಸ್ನಂಥ ಪತ್ರಿಕೆಗಳು, ಅಲ್ಲಿ ಬಂದಂಥ ಸುದ್ದಿಗಳು, ಬೋಫೋರ್ಸ್ನಂಥ ಹಗರಣವನ್ನು ಬಯಲಿಗೆಳೆದಿದ್ದು, ಇದೆಲ್ಲ ಮಾಡ್ತಾ ಒಂದು ಪ್ರಬಲವಾದ ವಿರೋಧ ಪಕ್ಷ ಅಂತ ಹೇಳುವ ಒಂದು ನಿಲುವನ್ನು ಕಳೀತಲ್ಲ. ಅಲ್ಲಿಗೂ ಇಲ್ಲಿಗೂ ಒಂದು ವ್ಯತ್ಯಾಸ ಇದೆ ನೋಡಿ, ಚೆನ್ನಾಗಿದೆ. ಆ ವ್ಯತ್ಯಾಸ ಇದೆ ಅಂದರೆ, ಮೊದಲು ವಿರೋಧ ಪಕ್ಷ ಪತ್ರಿಕೆ ಅಂತ ಗೊತ್ತಾದ ತಕ್ಷಣ ಸರ್ಕಾರಗಳು ಒಂದು ಪತ್ರಿಕೆಯನ್ನು ಒಂದು ಸಿಟ್ಟಿನಿಂದ ನೋಡಲಿಕ್ಕೆ ಶುರು ಮಾಡಿದ್ರು. ಸರ್ಕಾರಕ್ಕೆ ಪತ್ರಿಕೆಗಳ ಮೇಲೆ ಸಿಟ್ಟಿರ್ತಾ ಇತ್ತು, ಜನಗಳಿಗೆ ಪ್ರೀತಿ ಇರ್ತಾ ಇತ್ತು, ಯಾಕಂದರೆ ನಮ್ಮ ಪರವಾಗಿದೆ, ನಮ್ಮ ಪ್ರಶ್ನೆಗಳನ್ನು ಕೇಳ್ತಾ ಇದೆ ಅಂತೇಳಿ. ಬಟ್ ಈ 25 ಅಥವಾ 30 ವರ್ಷಗಳಿಲ್ಲ ಬದಲಾವಣೆ ಏನಂದರೆ, ಸರ್ಕಾರಗಳಿಗೆ ಪತ್ರಿಕೆ ಮೇಲೆ ಪ್ರೀತಿ ಶುರುವಾಗಿದೆ, ಜನಗಳಿಗೆ ದ್ವೇಷ ಶುರುವಾಗಿದೆ. ಸೊ ನಾವು ಜನರ ಪರವಾಗಿ ಕೆಲಸ ಮಾಡ್ತೀವೋ, ಪತ್ರಿಕೆಗಳ ಪರವಾಗಿ ಅಥವಾ ಸರ್ಕಾರದ ಪರವಾಗಿ ಕೆಲಸ ಮಾಡ್ತೀವೋ ಅಂತ ಹೇಳುವ ಒಂದು ದ್ವಂದ್ವದಲ್ಲಿದ್ದಾರೆ ಅವರಿಗೆ. ಅಂದರೆ ಪೀಪಲ್ ಆರ್ ಹೇಟಿಂಗ್ ದಿ ನ್ಯೂಸ್ ಪೇಪರ್ ಆ್ಯಂಡ್ ಗೌರ್ಮೆಂಟ್, ಆಲ್ ದ ಗೌರ್ಮೆಂಟ್ ಆ್ಯಂಡ್ ಪೊಲಿಟಿಕಲ್ ಪಾರ್ಟೀಸ್ ಆರ್ ಲವಿಂಗ್ ಇಟ್. ಇದು ಪತ್ರಿಕೋದ್ಯಮದ ಮೊದಲ ದುರಂತ ಅಂತ. ಅಂದರೆ ಸರ್ಕಾರಕ್ಕೆ ಸಿಟ್ಟುಪಡಬೇಕು, ನಮ್ಮ ತಪ್ಪುಗಳನ್ನು ಕಂಡುಹಿಡ್ತಾರೆ, ನಮಗೆ ಏನು ಭ್ರಷ್ಟಾಚಾರ ಮಾಡಲಿಕ್ಕೆ ಬಿಡೋದಿಲ್ಲ, ನಾವು ಮಾಡುವ ಲಫಡಗಳನ್ನು ಇವರು ಹೇಳ್ತಾರೆ, ಅದರಿಂದ ನಾವು ಪತ್ರಿಕೆಯನ್ನು ಹೇಟ್ ಮಾಡಬೇಕು, ಪತ್ರಿಕೆಯವರಿಗೆ ಕಣ್ತಪ್ಪಿಸಿ ಮಾಡಬೇಕು.
ಪತ್ರಿಕೆ ನಮ್ಮ ವಿರುದ್ಧವಾಗಿದೆ ಅಂತ ಒಂದು ಸರ್ಕಾರಕ್ಕೆ ಅನ್ನಿಸಿದಾಗ ಪತ್ರಿಕೋದ್ಯಮ ಗೆಲ್ತದೆ. ಅದೇ ಕಾರಣಕ್ಕೆ ಅದು ಜನಪ್ರೀತಿಯನ್ನು ಗಳಿಸ್ಕೊಳ್ತದೆ. ಒಟ್ಟು ಇವತ್ತು ಉಲ್ಟಾ ಕೇಸ್ ಆಗಿದೆಯಲ್ಲ, ಪತ್ರಿಕೆಗೆ ಎಲ್ಲ ನಾವೇನು ಮಾಡಿದ್ರು ಇವ್ರು ಮುಚ್ಚಾಕ್ತಾರೆ, ಏನು ಮಾಡಿದ್ರು ನಮಗೆ ಇವರ ಸಪೋರ್ಟ್ ಅಂತ ತಗೋಬೋದು ಅಂತೇಳಿ ಅನಿಸಿ ಅವರು ಪತ್ರಿಕೆಯ ಮೂಲಕ ತಮ್ಮ ತಪ್ಪುಗಳನ್ನು ಮುಚ್ಚಿ ಹಾಕೊಳ್ಳಿಕ್ಕೆ ಪ್ರಯತ್ನ ಪಡೋದು. ಶ್ವೇತಪತ್ರ ಮಂಡನೆ ಅಂತ ಹೇಳ್ತಾರೆ. ಈಗ ಶ್ವೇತಪತ್ರವೇ ಬೇಕಾಗಿಲ್ಲ, ಪತ್ರಿಕೆಯ ಒಂದು ಶ್ವೇತಪತ್ರ. ಆ ಸ್ಥಿತಿಗೆ ನಾವು ಬಂದಿದ್ದೀವಿ. ಅದೇ ಕಾರಣಕ್ಕೆ ಜನ ಇವರು ನಮ್ಮ ಪರವಾಗಿಲ್ಲ, ಇವ್ರು ಯಾರ ಪರವಾಗಿದ್ದಾರೆ ನಮ್ಗೆ ಗೊತ್ತಿದೆ, ಹೀಗಾಗಿ ನಾವು ಸುದ್ದಿಗೋಸ್ಕರ ಈ ಪತ್ರಿಕೆಯನ್ನು ತಗೋತಾ ಇಲ್ಲ ಅಂಥೇಳಿ ಅವರು ತೀರ್ಮಾನ ಮಾಡಿದ್ದಾರೆ. ಇದು ನಮ್ಮ ಪತ್ರಿಕೋದ್ಯಮದಲ್ಲಾದಂಥ ಬಹಳ ದೊಡ್ಡ ಒಂದು ಸ್ಥಿತ್ಯಂತರ ಮತ್ತು ದುರಂತ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಎರಡನೇದಾಗಿ ನಮ್ಮ ಪತ್ರಿಕೋದ್ಯಮದ ಪತ್ರಕರ್ತರ ಒಂದು ಬೆಳವಣಿಗೆಯನ್ನು ನೋಡಿದ್ರೆ, ಮೊದಲು ಇದ್ದಿದ್ದು ಪ್ರಿಂಟ್ ಪತ್ರಿಕೋದ್ಯಮ ಮಾತ್ರ. ಒಬ್ಬ ಮುದ್ರಣ ಮಾಧ್ಯಮದ ಪತ್ರಕರ್ತನಿಗೆ ಅವನಿಗೆ ಒಂದು ಸುದ್ದಿಯನ್ನು ತಗೊಂಡು ಸುದ್ದಿಯನ್ನು ಗ್ರಹಿಸಿ ಅಥವಾ ವರದಿ ಮಾಡಿ ಕಂಡು ಅದನ್ನು ಪ್ರಿಂಟ್ ಆಗುವವರೆಗೆ ಕನಿಷ್ಠ 4-5 ಗಂಟೆಗಳ ಸಮಯ ಸಿಗ್ತಾ ಇತ್ತು. ಅದನ್ನು 4 ಮಂದಿ ಹತ್ರ ಕೇಳ್ಬೋದಾಗಿತ್ತು, ಇನ್ನೊಬ್ಬರ ರಿಯಾಕ್ಷನ್ ತಗೋಬೋದಾಗಿತ್ತು, ತಾನೇ ತನ್ನ ವಿವೇಚನೆಯಿಂದ ಅದನ್ನು ತಿಳ್ಕೊಬೋದಾಗಿತ್ತು, ಅಥವಾ ಹಿಂದಿನ ತನ್ನ ಅನುಭವದಿಂದ 10 ವರ್ಷ ಹಿಂದೆ ಹೋಗಿ ಈ ಘಟನೆ ನಡೆದಿದ್ದು ನಿಜವೋ ಅಂತ ಪರಿಶೀಲನೆ ಮಾಡಬಹುದಾಗಿತ್ತು. ಹೀಗಾಗಿ ಒಂದು ಸುದ್ದಿಯನ್ನು ಪ್ರಕಟಿಸುವ ಮುಂಚೆ ಅದರ ಸತ್ಯಾಸತ್ಯತೆಯನ್ನು ಪರೀಕ್ಷೆ ಮಾಡಿ ಬರೆಯುವಂಥ ಒಂದು ಎಲ್ಲ ಅವಕಾಶಗಳಿದ್ದು, ಅದು ಮುದ್ರಣ ಮಾಧ್ಯಮದ ಪತ್ರಕರ್ತನಿಗಿಂತ ಬಹಳ ದೊಡ್ಡ ಅವಕಾಶ ಮತ್ತು ಸೌಲಭ್ಯ. ಅದೇನಾಯ್ತು ಅಂದರೆ, ಈ ಟಿ ವಿ ಬಂದ ತಕ್ಷಣ ಬದಲಾಗಬೇಕು. ಟಿ ವಿ ಬಂದಾಗ ಅದೇನೆಂದರೆ, ಅದು ನಡೆಯುವಲ್ಲಿಗೆ ಹೋಗಿ ಕ್ಯಾಮರಾವನ್ನು ಇಟ್ಟು ಅವ್ರು ಹೇಳೋದನ್ನು ಯಥಾವತ್ತಾಗಿ ಹೇಳ್ತಾ ಹೋಗುತ್ತೆ. ಸತ್ಯ ಹೇಳಿದರೆ ಸತ್ಯ ಬರುತ್ತೆ, ಸುಳ್ಳು ಹೇಳಿದರೆ ಸುಳ್ಳು ಬರುತ್ತೆ. ಆಮೇಲೆ ಆ ಇಂಟರ್ಪ್ರಿಟೇಷನಲ್ಲಿ ಅಲ್ಲಿ ಪತ್ರಕರ್ತ ಇಲ್ಲ, ಅಲ್ಲಿ ನಿರೂಪಕ ಇರ್ತಾನೆ ಅಂತ. ಅಂದರೆ ಸುದ್ದಿಯನ್ನು ನೋಡದೇ ಇರುವ ಒಬ್ಬ ನಿರೂಪಕ, ಒಬ್ಬ ಪ್ರೆಸೆಂಟರು ಇಡೀ ಸುದ್ದಿಯನ್ನು ಪ್ರೆಸೆಂಟ್ ಮಾಡ್ತಾ ಇರ್ತಾನೆ. ಅವನಿಗೆ ಏನು ನಡೆಯಿತು, ಗ್ರೌಂಡಲ್ಲಿ ಏನು ನಡೀತು ಗೊತ್ತಿರಲ್ಲ. ಅಲ್ಲಿ ಮಾತಾಡುವವನು ಭಾಳ ಸೊಗಸಾಗಿ ಮಾತಾಡ್ತಿದ್ರೆ ಅದನ್ನು ಅವನು ಯಾವ ದೃಷ್ಟಿಕೋನದಿಂದ ಬೇಕಾದರೂ ನೋಡಿ ಆ ಸುದ್ದಿಯನ್ನು ಪೂರ್ತಿಯಾಗಿ ತಿರುಚುವ ಶಕ್ತಿಯೂ ಅವನಿಗಿರುತ್ತೆ, ಅಥವಾ ಸರಿಯಾಗಿ ವಿಮರ್ಶೆ ಮಾಡುವ ಶಕ್ತಿಯೂ ಇರುತ್ತೆ. ಅವರವರ ಪತ್ರಿಕೆಯ ಆಯಾ ಟಿ ವಿಯ ಮರ್ಜಿಗೆ ಬಿಟ್ಟಿದ್ದದು. ಹೀಗಾಗಿ ಅದು ಒಂದು ರೀತಿಯಲ್ಲಿ ತಾನು ನೋಡದ ಸುದ್ದಿಯನ್ನು ತಾನು ಪ್ರೆಸೆಂಟ್ ಮಾಡಬೇಕಾದ ಒಂದು ಅಗತ್ಯ ಮತ್ತು ಅನಿವಾರ್ಯತೆ ಮತ್ತು ಅವಶ್ಯಕತೆ ಈ ಹೊಸ ಮಾಧ್ಯಮದಲ್ಲಿ. ಈ ಎರಡನ್ನ ಹೇಗೋ ಸಹಿಸಿಕೊಂಡಿದ್ದ ಮಂದಿಗೆ ಮೂರನೇದು ಏನಾದಂದರೆ ಡಿಜಿಟಲ್ ಪತ್ರಿಕೋದ್ಯಮ ಅಂತ, ಆನ್ಲೈನ್ ಪತ್ರಿಕೋದ್ಯಮ ಅಂತ. ಆನ್ಲೈನ್ ಪತ್ರಿಕೋದ್ಯಮದ ಇನ್ನೂ ಅಷ್ಟು ಕೇಸ್ ಅಂದರೆ, ಒಂದು ಪತ್ರಕರ್ತ ದಿನಕ್ಕೆ ಒಂದು 70 ಸ್ಟೋರಿಗಳು ಹೊಡಿಬೇಕು. 70 ಸ್ಟೋರಿಗಳನ್ನ ಹೊಡಿಬೇಕಂದ್ರೆ ಅವ್ನು ಎಲ್ಲೂ ಹೋಗೋಕ್ಕಾಗಲ್ಲ, ಏನೂ ನೋಡೋಕ್ಕಾಗಲ್ಲ. ಅವ್ನು ಬೇರೆ ಬೇರೆ ಟ್ವಿಟರ್ಲಿ ಏನು ಬಂತು, ಅಥವಾ ಫೇಸ್ಬುಕ್ಕಲ್ಲಿ ಏನು ಬಂತು, ಅಥವಾ ಇನ್ಸ್ಟಾಗ್ರಾಮಲ್ಲಿ ಏನು ಬಂತು ಅದನ್ನು ತಗೊಂಡು ಸ್ಟೋರಿ ಮಾಡ್ತಾ ಹೋಗ್ತಾನೆ. ಅವ್ನು ಮಾಡ್ತಾ ಹೋದಾಗ ಅವನ ಸುದ್ದಿಯ ಮೂಲ ಏನಾಗಿರುತ್ತೆ ಅಂದರೆ ಸೆಕೆಂಡರಿ ಸೋರ್ಸ್ ಆಗಿರುತ್ತೆ. ಈ ಸೆಕೆಂಡರಿ ಸೋರ್ಸನ್ನು ಅವನು ಫಸ್ಟ್ ಸೋರ್ಸು, ಪ್ರೈಮರಿ ಸೋರ್ಸ್ ಅಂತ ನಂಬಿ ಅದೇ ಸತ್ಯ ಅಂತ ಹೇಳಿ ಅದನ್ನು ಪ್ರಕಟ ಮಾಡ್ತಾ ಅದನ್ನು ಸುದ್ದಿ ಮಾಡ್ತಾ ಹೋಗಬೇಕಾಗುತ್ತೆ. ಇದು ಆನ್ಲೈನ್ ಪತ್ರಕರ್ತ ಬಂದ ನಂತರ ಆದಂಥ ಬದಲಾವಣೆ ನೋಡಿ. ಹೆಂಗೆ ಒಂದು ಸತ್ಯಕ್ಕೆ ಹಲವು ಸುಳ್ಳುಗಳ ಹೊದಿಕೆಗಳು ನಿರ್ಮಾಣ ಆಗ್ತಾ ಹೋಗ್ತವೆ ಅಂತ. ಅದಾದ ನಂತರ ಡಿಜಿಟಲ್ ಮಾಧ್ಯಮ ಬಂತು. ಡಿಜಿಟಲಲ್ಲಿ ಯೂಟ್ಯೂಬ್ ಇರ್ಬೋದು, ಅಥವಾ ಟ್ವಿಟರ್ ಇರ್ಬೋದು, ಅಥವಾ ಆನ್ಲೈನ್ ಪತ್ರಿಕೆಗಳಿರ್ಬೋದು. ಅಂದರೆ ಪ್ರಿಂಟ್ ಮಾಧ್ಯಮದ ಆನ್ಲೈನ್ ಪತ್ರಿಕೆಗಳಲ್ಲದೆ ಇತರ ಚಿಕ್ಕ ಪುಟ್ಟ ಆನ್ಲೈನ್ ಪತ್ರಿಕೆಗಳಿರ್ಬೋದು, ಅಥವಾ ಇವತ್ತು ಬಂದ ಕ್ಲಬ್ ಹೌಸ್ ಇರ್ಬೋದು. ಇದೆಲ್ಲ ಸೇರಿಕೊಂಡು ಅವರೇನು ಮಾಡ್ಲಿಕ್ಕೆ ಶುರು ಮಾಡಿದ್ರು ಅಂದರೆ, ಅವರೆಲ್ಲರಿಗೂ ಒಂದು TRP ಬೇಕಾಗಿ ಶುರುವಾಯಿತು. ಒಂದು ಯೂಟ್ಯೂಬ್ ಮಾಡಿದರೆ ಯೂಟ್ಯೂಬಿಗೆ 10,000 ಫಾಲೋವರ್ಸು ಮತ್ತು 10,000 ವ್ಯೂವರ್ಸ್ ಸಿಕ್ಕಿದರೆ ಅವ್ರಿಗೆ ದುಡ್ಡು ಬರುತ್ತೆ. ಹಾಗಾಗಿ ಅವರು ಇಡೀ ಸುದ್ದಿಯ ದಿಕ್ಕನ್ನೇ ಬದಲಾಯಿಸಿ, ದರ್ಶನ್ ಮನೆಯಲ್ಲಿ ಅವತ್ತು ರಾತ್ರಿ ಏನು ನಡೆಯಿತು ಗೊತ್ತಾ, ಈ ಥರದ ಹೆಜ್ಜೆಗಳನ್ನು ಕೊಟ್ಟು ಏನೂ ನಡೆದಿರೋಲ್ಲ. ಈ ರೀತಿಯ ಬದಲಾವಣೆಯ ಮೂಲಕ ಅದನ್ನು ನೋಡಲಿಕ್ಕೆ ಶುರು ಮಾಡಿ ಒಂದು ಹೊಸ ದಿಕ್ಕನ್ನು ಕೊಟ್ಟರು. ಹೀಗೆ 4 ಥರದ ಪತ್ರಿಕೋದ್ಯಮಗಳು, 4 ಥರದ ಪತ್ರಕರ್ತರು ಇವತ್ತು ನಮ್ಮ ಮುಂದೆ ಇದ್ದಾರೆ. ಈ 4 ಥರದ ಬದಲಾವಣೆಗಳನ್ನು ನಾವು ನೋಡ್ತಾ ಬಂದಿದ್ದೀವಿ. ಹೀಗಾಗಿ ಒಂದು ಪ್ರೈಮರಿ ಸೋರ್ಸ್ ಇದ್ದರೂ ಒಂದು ನ್ಯೂಸ್ ಪ್ರೆಸೆಂಟರು, ಆಮೇಲೆ ಸೆಕೆಂಡರಿ ಸೋರ್ಸಿಂದ ನ್ಯೂಸನ್ನು ಕೊಡುವವರು, ಆಮೇಲೆ ಮಲ್ಟಿ ಸೋರ್ಸಿಂದ ನ್ಯೂಸನ್ನು ತಗೊಂಡು ತಮಗೆ ಬೇಕಾದ ಹಾಗೆ, ಅಂದರೆ ಅವರಿಗೆ ಯಾವುದೇ ನಾವು ಒಂದು ಪ್ರತಿಷ್ಠಿತವಾದ ಸಂಸ್ಥೆಯ ಬೆಂಬಲ ಇಲ್ಲ ಅವರಿಗೆ. ನಾನು ಹೇಳ್ತಿರೋದು ಸುಳ್ಳಾದರೂ ಕೂಡ ತನಗೆ ಅವಮಾನ ಆಗುತ್ತೆ ಅಂತ ಹೇಳೋ ಭೀತಿ ಇರಲ್ಲ. ಈ ಥರದ ಯೂಟ್ಯೂಬ್ ಮಾಧ್ಯಮಗಳು ಸಿಕ್ಕಾಪಟ್ಟೆ ಹುಟ್ಕೊಂಡಿದ್ದಾವೆ. ನೀವೊಂದು ಹೆಸರು ಹೊಡೆದ್ರೆ ಅದಕ್ಕೆ ಒಂದು 100 ಯೂಟ್ಯೂಬ್ ಮಾಧ್ಯಮಗಳು ಸಿಗ್ತವೆ. ಅಲ್ಲಿ 10,000 12,000 ಮಂದಿ ಅದನ್ನು ಬೆಂಬಲಿಸ್ತಾ ಇರ್ತಾರೆ. 5ನೇದು ಬಹಳ ಇನ್ನೂ ದೊಡ್ಡದೇನೆಂದರೆ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಸುದ್ದಿಯನ್ನು ಕೂಡ ಬೆಳಿಗ್ಗೆ
ತಮಗೆ ಬೇಕಾದ ಹಾಗೆ ಅಥವಾ ಸತ್ಯಕ್ಕೆ ಹತ್ತಿರವಿರುವಂತೆ ಅಥವಾ ಹತ್ತಿರವಿಲ್ಲದಂತೆ ವಿಮರ್ಶೆ ಮಾಡುವಂಥ ಒಂದು ವರ್ಗ ಶುರುವಾಗಿದೆ. ಅದು ಒಂದು ತಮ್ಮ ಸಿದ್ಧಾಂತಕ್ಕೆ ಅನುಕೂಲವಾಗಿ ಏನು ಬಂತು ಪತ್ರಿಕೆಯಲ್ಲಿ ಸರಿ ಇದೆಯೋ ಸರಿ ಇಲ್ವೋ, ಅದು ನಿಜವಾಗ್ಲೂ ಹೇಗೆ ನಡೆದಿದೆ, ಸೊ ಇದನ್ನು ಹೇಗೆ ನೋಡಬೇಕು, ಈ ಪತ್ರಕರ್ತ ಎಂಥವನು, ಈತ ಬರೆದ ಸುದ್ದಿಯನ್ನು ನಂಬಬೇಕೋ ಬೇಡವೋ, ಹೀಗೆ ಒಂದು ಬಹಳ ದೊಡ್ಡ ಪತ್ರಕರ್ತನ ಮೂಲಭೂತವಾದ ನಿಯತ್ತನ್ನು ಪ್ರಶ್ನಿಸುವಂಥ ಕೆಲಸವನ್ನು ಈ ಸೋಷಿಯಲ್ ಮೀಡಿಯಾಗಳು ಮಾಡಲಿಕ್ಕೆ ಆರಂಭಿಸಿದರು. ಹೀಗೆ ಈ ಚೈನ್ ಮುಂದುವರೆದು ನಾಳೆಯ ಪತ್ರಕರ್ತನ ಅವನು ಹೇಗಿರ್ತಾನೆ, ಅವನು ಅದನ್ನು ಒಂದು ಸುದ್ದಿಯನ್ನು ಹೇಗೆ ನೋಡ್ತಾನೆ, ಅವನು ಹೇಗೆ ಪ್ರೆಸೆಂಟ್ ಮಾಡಬೇಕಾಗತ್ತೆ, ಈ ರೀತಿ ಇದನ್ನು ನಾವು ಆಲೋಚನೆ ಮಾಡ್ತಾ ಹೋದರೆ ನಮ್ಮ ಮುಂದೆ ನಾಳೆ ಕಾಣಿಸುವಂಥ ಪತ್ರಕರ್ತ ಹೆಂಗಿರ್ತಾನೆ ಅಂದರೆ ಅವನು ತನ್ನ ಪತ್ರಿಕೆಯನ್ನು ತಾನೇ ಸಾಕಬೇಕಾದ ಸ್ಥಿತಿಗೆ ಬರ್ಬೋದು ಅಂತ ಅನಿಸ್ತದೆ. ಯಾಕಂದರೆ ಒಂದು ಸಂಸ್ಥೆಯನ್ನು ನೌಕರ ಸಾಕಬೇಕಾದ ಸ್ಥಿತಿಗೆ ಯಾವತ್ತೂ ಬರಬಾರ್ದು. ಅದು ಆ ಸಂಸ್ಥೆ ತನಗೆ ಬೇಕಾದ ಬಿಸಿನೆಸ್ಸನ್ನು ಮಾಡ್ತಾ ಆ ಬಿಸಿನೆಸ್ಸಿನ ಜೊತೆಗೆ ತನ್ನ ಬಿಸಿನೆಸ್ಸಿನ ಒಂದು ಮೌಲ್ಯ ಇದೆಯಲ್ಲ ಅದನ್ನು ಕಾಪಾಡಿಕೊಳ್ಳುವಂಥ ಕೆಲಸವನ್ನು ಆ ಸಂಸ್ಥೆ ಮಾಡ್ತಾ ಇರಬೇಕಾಗುತ್ತೆ. ಅದನ್ನು ಇವತ್ತು ಮಾಡಲಿಕ್ಕೆ ಎಷ್ಟೋ ಸಂಸ್ಥೆಗಳಿಗೆ ಸಾಧ್ಯ ಆಗ್ತಿಲ್ಲ. ಯಾಕಂದರೆ ಇವತ್ತು ಹುಟ್ಟಿಕೊಂಡಂಥ ಮಾಧ್ಯಮಗಳು, ಸಾಯುತ್ತಿರುವಂಥ ಮಾಧ್ಯಮ ಸಂಸ್ಥೆಗಳು, ಇವೆರಡರ ನಡುವೆ ಹೆಣಗಾಡ್ತಿರುವಂಥ ಹಲವಾರು ಸಂಸ್ಥೆಗಳು, ಇವುಗಳ ಸೆಣಸಾಟದಲ್ಲಿ ಒಬ್ಬ ಪತ್ರಿಕೋದ್ಯಮಕ್ಕೆ ಒಂದು ಹುಮ್ಮಸ್ಸಿನಿಂದ ಬಂದಂಥ ವ್ಯಕ್ತಿ ಬಹಳ ಹಿಂಜರಿಕೆಯಿಂದ ನೋಡಬೇಕಾದ ಒಂದು ಪರಿಸ್ಥಿತಿ ಇದೆ. ಒಂದು ಬಾಸ್ಟನ್ ಕನ್ಸಲ್ಟೇಷನ್ ಗ್ರೂಪ್ ಅಂತ ಒಂದು ಸಂಸ್ಥೆ 2020 ಆರಂಭದಲ್ಲಿ ಒಂದು ಸರ್ವೆ ಮಾಡ್ತದೆ. ಅದು 400 ಪತ್ರಕರ್ತರನ್ನು ಸಂಪರ್ಕಿಸಿ ನಿಮಗೆ ಪತ್ರಿಕೋದ್ಯಮದಲ್ಲಿ ನಂಬಿಕೆ ಇದೆಯೋ, ಭರವಸೆ ಇದೆಯೋ, ನೀವು ಮುಂದುವರಿತೀರೋ ಅಂತೇಳಿ ಬಹಳ ದೊಡ್ಡ ಪತ್ರಿಕೆಗಳ ವರದಿಗಾರರನ್ನು ಕೇಳಿದಾಗ ಅಷ್ಟೂ ಮಂದಿ ಹೇಳುವಂಥ ಒಂದೇ ಮಾತೇನೆಂದರೆ, ನಮಗೆ ಪತ್ರಿಕೋದ್ಯಮದಲ್ಲಿ ಖಂಡಿತ ಭರವಸೆ ಇದೆ, ಈ ಪತ್ರಿಕೋದ್ಯಮ ನಿಲ್ಲುವುದಿಲ್ಲ, ಈ ಪ್ರಿಂಟ್ ಮಾಧ್ಯಮ 2043ಕ್ಕೆ ಕೊನೆಯಾಗುತ್ತೆ ಅಂತ ಹೇಳ್ತಾರೆ. ಆದರೆ ಒಬ್ಬ ಪತ್ರಕರ್ತನ ಒಂದು ಉತ್ಸಾಹ, ಪತ್ರಕರ್ತನ ಕಾರ್ಯ ನಿಲ್ಲೋದಿಲ್ಲ. ನಾವು ಅದನ್ನು ಬೇರೆ ಫಾರ್ಮಲ್ಲಿ ಬೇರೆ ರೂಪದಲ್ಲಿ ಮುಂದುವರಿಸ್ತಾ ಇರ್ತೀವಿ. ಆದರೆ ನಮ್ಮ ಮುಂದಿರುವ ಬಹಳ ದೊಡ್ಡ ಪ್ರಶ್ನೆ ಏನೆಂದರೆ, ನಮಗೆ ಇದನ್ನು ಮುಂದುವರಿಸಲಿಕ್ಕೆ ಬೇಕಾದ ಸಂಪನ್ಮೂಲವನ್ನು ಒದಗಿಸುವವರು ಯಾರು ಅಂತ ಗೊತ್ತಿಲ್ಲ. ನಮ್ಮ ಸಂಸ್ಥೆ ನಮ್ಮನ್ನು ಯಾವತ್ತೂ ಬೇಕಾದ್ರೂ ಹೊರಗಡೆ ಹಾಕ್ಬೋದು, ಬಟ್ ಸ್ಟಿಲ್ ವಿ ವಾಂಟ್ ಟು ರಿಮೈನ್ ಆಸ್ ಜರ್ನಲಿಸ್ಟ್. ನಾನು ಒಬ್ಬ ಸೋಷಿಯಲ್ ಮೀಡಿಯಾಕ್ಕೆ ಬಂದು ಆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹೊಸ ಮಾರ್ಗವನ್ನು ಕಂಡುಕೊಂಡು, ಹೊಸ ಚಾನಲನ್ನು ಕಂಡುಕೊಂಡು ಅಲ್ಲಿ ನನ್ನ ಪತ್ರಿಕೋದ್ಯಮವನ್ನು ಆರಂಭಿಸ್ಬೋದು. ಬಟ್ ಐ ಸ್ಟಿಲ್ ವಾಂಟ್ ಟು ರಿಮೈನ್ ಆಸ್ ಎ ಜರ್ನಲಿಸ್ಟ್. ಅಥವಾ ನನ್ನದೇ ಆದ ಪುಟ್ಟ ಚಾನಲನ್ನು ಆರಂಭಿಸಿ ಅದರ ಮೂಲಕ ಅದು ಲಕ್ಷಾಂತರ ಮಂದಿಗೆ ತಲುಪ್ತೀನೋ ಗೊತ್ತಿಲ್ಲ, ಸಾವಿರಾರು ಮಂದಿಗೆ ತಲುಪ್ತಾರೆ. ನಾವೆಲ್ಲ ಅಂದರೆ 100 ಮಂದಿ ಪತ್ರಕರ್ತರು ಒಂದು ಪತ್ರಿಕೆಯಲ್ಲಿ ಕೆಲಸ ಮಾಡೋದು, ಅಥವಾ 100 ಪತ್ರಕರ್ತರು 100 ಚಾನಲ್ಗಳಾಗಿ ಒಡೆದು ಹೋಗಿ ತಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಸತ್ಯವನ್ನು ಹೇಳೋದು, ಇದೆರಡರ ಮುಂದೆ ಬಹಳ ದೊಡ್ಡ ಆಯ್ಕೆ ನಮ್ಮ ಮುಂದೆ ಇದೆ. ಇದರಲ್ಲಿ ಯಾವುದನ್ನು ಆರಿಸಿಕೊಳ್ಳಬೇಕು ಅಂತ ನಮಗೆ ಈಗ ಗೊತ್ತಾಗ್ತಿಲ್ಲ. ಆದರೆ ವಿ ವುಡ್ ಲೈಕ್ ಟು ರಿಮೈನ್ ಆ್ಯಸ್ ಜರ್ನಲಿಸ್ಟ್ ಆ್ಯಂಡ್ ಅಪ್ಹೋಲ್ಡ್ ದಿ ಇಂಟ್ರೆಸ್ಟ್ ಆಫ್ ದಿ ಜರ್ನಲಿಸಮ್ ಅಂತ ಅವರು ಭಾಳ ಸ್ಪಷ್ಟವಾಗಿ 400 ಮಂದಿ ಕೂಡ ಹೇಳಿದ್ದಾರೆ. ಅವರ ಕಣ್ಣು ಮುಂದೆ ಹೇಗೆ ಒಂದು ಪತ್ರಿಕಾ ಸಂಸ್ಥೆಯ ಲಾಭ ಪಡ್ಕೋತಾನೆ ಇದೆ, ಹೇಗೆ ಒಬ್ಬ ಪತ್ರಕರ್ತ ಒಂದು ಪಾರ್ಟಿಗೆ ವರ್ಕ್ ಮಾಡುವ ಒಂದು ಸಂಕಟಗಳಿವೆ, ಹೇಗೆ ಒಂದು ಡಿಸ್ಕ್ರೆಡಿಟ್ ಆಫ್ ದಿ ಸೊಸೈಟಿ, ಹೇಗೆ ಒಂದು ಸಮಾಜ ಪತ್ರಕರ್ತನನ್ನು ಅನುಮಾನದಿಂದ ನೋಡುತ್ತೆ, ಹೇಗೆ ಸೋಷಿಯಲ್ ಮೀಡಿಯಾ ಅವನ ಮೇಲೆ ಅಪವಾದಗಳನ್ನು ಹೊರಿಸುತ್ತೆ, ಇದನ್ನೆಲ್ಲ ಇಟ್ಟುಕೊಂಡು ಆತ ಸಮಚಿತ್ತದಿಂದ ಮುಂದುವರಿಬೇಕಾದ ಅವಶ್ಯಕತೆ ನಾಳೆಯ ಪತ್ರಕರ್ತನದ್ದು. 400 ಮಂದಿ ಕೂಡ ಹೇಳಿದ ಮಾತೇನೆಂದರೆ, ಈ ಸಮಚಿತ್ತವನ್ನು ನಮಗೆ ಈ ಉದ್ಯಮ ಕೊಡಲಿಕ್ಕೆ ಸಾಧ್ಯ ಆದರೆ ನಾವು ಪತ್ರಕರ್ತರಾಗಿ ಉಳಿತೀವಿ ಅಂತೇಳಿ. ಆ ಸಮಚಿತ್ತವನ್ನು ಪಡ್ಕೊಳ್ಳೋದು ಹೇಗೆ ಅಂತ ಹೇಳೋದನ್ನು ನಾವು ಸಂವಾದದಲ್ಲಿ ಕಂಡುಕೊಳ್ಬೋದು ಅಂತ ಅನಿಸುತ್ತೆ. ನಾನು ಪ್ರಾಸ್ತಾವಿಕವಾಗಿ ಸುಮಾರು 20 ನಿಮಿಷಗಳ ಕಾಲ ಮಾತಾಡಿದ್ದೀನಿ. ಈ ಪ್ರಾಸ್ತಾವಿಕದ ಮಾತುಗಳ ನಂತರ ಸಂವಾದದಲ್ಲಿ ನಾವು ನಾಳೆ ಏನಾಗ್ತೀವಿ, ನಮ್ಮ ಪತ್ರಿಕೋದ್ಯಮ ಏನಾಗುತ್ತೆ, ಹೇಗೆ ಒಂದು ಪತ್ರಿಕೆ ತನ್ನ ಸಂಶ್ಲಿಷ್ಟನನ್ನು ತನಗೆ ಬೇಕಾದ ಸಂಪನ್ಮೂಲವನ್ನು ಮತ್ತು ಆದಾಯವನ್ನು ಕಂಡುಕೊಳ್ಳಬಹುದು. ಹಾಗೆ ಒಬ್ಬ ಪತ್ರಕರ್ತ ನಿಜವಾಗ್ಲೂ ಪತ್ರಕರ್ತನಾಗಿ ಉಳಿದರೆ ಪತ್ರಿಕೆಗೆ ಆತ ಬೇಕಾಗ್ತಾನೋ ಬೇಡವಾಗ್ತಾನೋ, ಈಗ ಹಲವಾರು ಪ್ರಶ್ನೆಗಳು ಮುಂದಿವೆ. ಇವತ್ತು ನಾವು ಮುಂದೆ ಚರ್ಚೆ ಮಾಡಬಹುದು ಅಂತ ಅನಿಸುತ್ತೆ. ಎಲ್ಲರಿಗೂ ನಮಸ್ಕಾರ.
ಈಗಿನ ಪರಿಸ್ಥಿತಿ ಮತ್ತು ಭವಿಷ್ಯದ ಬಗ್ಗೆ ಜೋಗಿಯವರು ತುಂಬ ಚೆನ್ನಾಗಿ ಮಾತನಾಡಿದ್ದಾರೆ. ನಮ್ಮ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿರಬೇಕಿತ್ತು ನಮ್ಮ ವಾರ್ತಾಧಿಕಾರಿಯಾದ ರವಿರಾಜ್ ಎಚ್ ಬಿ ಅವರು ಕಾರ್ಯಕ್ರಮದಲ್ಲಿ ಪರವಾಗಿ ಬಂದಿದ್ದಾರೆ. ದಯವಿಟ್ಟು ವೇದಿಕೆಗೆ ಬರಬೇಕು. ವಿಜಯ್ ಕೋಟೆ ಅವರು ಅವರಿಗೆ ಸ್ಮರಣಿಕೆ ನೀಡಿ ಗೌರವಿಸಬೇಕು ವಿನಂತಿ ಮಾಡ್ತಾರೆ. ರೆಡ್ ಕ್ರಾಸ್ ಸಂಸ್ಥೆಯ ಯತೀಶ್ ಬೈಕ್ ಕಂಪನಿ ಅವರಿಗೆ ಕೂಡ ನಾನು ಸ್ವಾಗತ ಕೊಡ್ತಾ ಭಾಸ್ಕರ್ ಅವರಿಗೆ ಸ್ವಾಗತ ಮಾಡಬೇಕು ವಿನಂತಿ ಮಾಡ್ತೀನಿ. ಕಾರ್ಯಕ್ರಮ ನಡೆಸುವುದು ನಿಮಗೆ ಏನಾದರೂ ಸಂದೇಹಗಳಿದ್ರೆ ಅಥವಾ ಯಾವುದೇ ವಿಷಯದ ಬಗ್ಗೆ ಅವರ ಹತ್ರ ಮಾತನಾಡಬೇಕು ಆಸಕ್ತಿ ಇದ್ರೆ ದಯವಿಟ್ಟು ಪತ್ರಕರ್ತರು ಮಾತನಾಡಬೇಕು ಅಂತ ನಾನು ಅವರಲ್ಲಿ ಕೇಳ್ಕೊಳ್ತೇನೆ. ಒಂದು ನೇರವಾದ ಪ್ರಶ್ನೆ. ತುಂಬಾ ಪತ್ರಿಕೆಗಳಲ್ಲಿ ನಾವು ಓದಿದಾಗ ಬಾತ್ಮೀದಾರರಿಂದ ಬಲ್ಲ ಮೂಲಗಳಿಂದ ನಮ್ಮದರ ಮೂಲಗಳಿಂದ ಹೀಗೆ ಬರ್ತದೆ. ಅದರ ಕಲ್ಪನೆ ನಾನು ಒಂದು 50-40 ವರ್ಷದ ಪ್ರತಿ ಪೇಪರ್ ಅನ್ನು ಮಿಸ್ ಆದರೂ ಲೈಬ್ರರಿಯಲ್ಲಿ ಕ್ಯಾಚ್ ಮಾಡಿ ಫಾಲೋ ಮಾಡ್ತೀನಿ. ನನಗೆ ಉದಯವಾಣಿ ಒಂದು 15 ನಿಮಿಷ, ಕನ್ನಡಪ್ರಭ ಒಂದು 30 ನಿಮಿಷ, ಇಂದು ಅಂದರೆ ಒಂದು 3 ಗಂಟೆ. ಅದು ಬಫೆ ಕೊಡ್ತಾರೆ ನೈಟ್ ಆಗಿ ಮತ್ತೆ ಅವರು ಮುಗಿದ್ರು. ಆ ಥರ ಅಷ್ಟು ತೀವ್ರವಾಗಿ ತೊಳೆದುಕೊಂಡವನು. ಮತ್ತೆ ಹಿಂದೆ ಕೆಲವು ಲೇಖಕರು ಹೇಗಿದ್ರೆ ಅಂದ್ರೆ ಅವರ ಇದಕ್ಕೆ ನಾವು ಕಾಯ್ತಾ ಇದ್ವಿ. ಸೀಳು ನೋಟ ದೆಹಲಿಯಿಂದ ಮತ್ತೆ ಈಗ ಸದ್ಯ ಮಾತು ಸುವರ್ಣ ಒಂದು ನನ್ನ ಮಟ್ಟಿಗೆ ಅಡ್ಡಿಲ್ಲ ಅಂತ ಅನ್ಸುತ್ತೆ. ದಿನೇಶ್ ಔಟ್ಸ್ಟ್ಯಾಂಡಿಂಗ್, ಮೊಗಸಾಮ್ಯ ಚೆನ್ನಾಗಿತ್ತು. ರೈಲ್ವೆ ಬಗ್ಗೆ ವಿಠಲ್ ಕುಲಕರ್ಣಿ ಅವರ ವಿಶಾಲವಾದಂತ ಬಜೆಟ್ ಅದೆಲ್ಲ ಬರ್ತಿತ್ತು. ಈಗ ಅಂತ ಕ್ವಾಲಿಟಿ ಇದನ್ನು ಬರ್ತಾ ಇಲ್ಲ. ಅಂತಕ್ಕೆ ಒಂದು ತಾವು ಕಾರ್ಯಾಗಾರವನ್ನು ಪ್ರೇರಣೆ ಮಾಡಿ ಅವರಿಗೆ ಸ್ಪೆಷಲೈಸ್ಡ್ ಒಂದು ನ್ಯೂಸ್ ಕೊಡ್ತಾರೆ ಒಂದು ವ್ಯವಸ್ಥೆ ಮಾಡಬೇಕು. ಮತ್ತೆ ಇನ್ನೊಂದು ನನ್ನ ಪಾಯಿಂಟ್ ಅಂತ ಹೇಳಿದ್ರೆ, ತುಂಬಾ ಪೇಪರ್ ನಾನು ನೋಡಿದಾಗ ಅವರು ರಾಯಭಾರಿಯವರು ಬಂದರು, ಇವರೊಡನೆ ಮನೆಯಲ್ಲಿ ಊಟ ಮಾಡಿದರು, ಬೇತುಕತೆ ಸೌಹಾರ್ದಯುತ ಮಾಡಿದರು, ಮತ್ತೆ ಏನೂ ಇರ್ತಿಲ್ಲ. ಬಟ್ ಅದನ್ನು ಹಾಕುವ ಉದ್ದೇಶ ಏನಂತ ನನ್ನ ತಲೆಗೆ ಈಗ 60 ವರ್ಷ ನಮ್ಗೆ LLB ಮಾಡಿದ ಮನುಷ್ಯ ಅದಕ್ಕೆ ಏನಕ್ಕೆ ಹಾಕ್ತಾರೆ, ಅಗತ್ಯ ಏನದು, ಹೆಚ್ಚಿನ ವರ್ಷ ನೆಕ್ಸ್ಟ್ ಯಾವ್ದಾದ್ರು ರೇಪ್ ಯಾವ್ದಾದ್ರು ಪ್ರಕರಣ ಸಿಕ್ಕಿದ್ರೆ ಅಲ್ಲಿ ಇಲ್ಲ ಇವರು ಇಲ್ಲಿ ಇದ್ರ ಪ್ರೂಫ್ ಮಾಡ್ಲಿಕ್ಕ ಅಡ್ವಾನ್ಸ್. ನನ್ನ ಚಿಂತನೆ ಹೀಗೆ ಆಗ್ತಾ ಇದೆ. ನನ್ನ ಧೋರಣೆ ಏನಂದ್ರೆ, ಯಾವುದೇ ಒಂದು ನ್ಯೂಸ್ ಮಾಡುವಾಗ ಕಾನೂನನ್ನು ಅಳವಡಿಸಿದಾರ, ಕಾನೂನು ಬಿಟ್ಟು ಏನಾದರೂ ಅವ್ರು ಮಾಡಿದಾರ, ಅಥವಾ ಕಾನೂನಲ್ಲಿ ಇರುವುದನ್ನು ಏನಾದ್ರು ಬಿಟ್ಟಿದ್ದಾರೆ, ಆ ಥರದನ್ನು ಹೈಲೈಟ್ ಮಾಡಿ ಪಾಯಿಂಟ್ ಮಾಡಿ ಯಾರಿಗೂ ಅನ್ಯಾಯ ಆಗ್ತಿದೆ ಎಲ್ಲರಿಗೆ ಮಾಡಬೇಕಾದ್ದು ಸಹಜ ಪ್ರಕ್ರಿಯೆ ಅಂತ ನನ್ನ ಒಂದು ನಿರೀಕ್ಷೆ ಮತ್ತು ಅಪೇಕ್ಷೆ. ಇದರ ಬಗ್ಗೆ ತಮ್ಮ ಸಲಹೆ ಸೂಚನೆ ಏನಾದರೂ ಸಮಾಜಕ್ಕೆ ಉಪಯೋಗವಾಗಿ ಜಿಜ್ಞಾಸುಗಳಿಗೆ ಅರ್ಥವಾಗಿ ವಿವರಿಸಿದರೆ ಉಪಕೃತನಾಗ್ತದೆ. ಇಲ್ಲ ಸರ್, ನೀವು ಹೇಳೋದು ಬಹಳ ಕರೆಕ್ಟ್ ಆಗಿದೆ. ಯಾಕಂದರೆ ಪತ್ರಿಕೋದ್ಯಮ ಶುರುವಾದಾಗ ನಾವು 3 ರೀತಿಯ ಪತ್ರಿಕೋದ್ಯಮವನ್ನು ಮಾಡ್ತಾ ಇದ್ವಿ. ಒಂದು ವರದಿ, ಎರಡನೇದು ಸಂದರ್ಶನ, ಮೂರನೇದು ನಮ್ಮ ಅನುಭವಗಳಿಂದ ಕಟ್ಟಿಕೊಡುವಂಥದ್ದು. ಈಗ ಯಾವುದೇ ಈಗ ರಾಜಕಾರಣಿ ಅಂತ ತಗೊಂಡ್ರೆ, ಆ ರಾಜಕಾರಣಿ ಏನು ಮಾಡಿದ ಅಂತ ಹೇಳೋದು ವರದಿ ರೂಪದಲ್ಲಿ ಹೋಗ್ತಾ ಇತ್ತು. ಅವನು ಶಂಕುಸ್ಥಾಪನೆ ಮಾಡಿದ ಅಥವಾ ಎಲ್ಲೋ ಭಾಷಣ ಮಾಡಿದ ಅಥವಾ ಎಲ್ಲೋ ಹೋಗಿ ಉದ್ಘಾಟನೆ, ಇದೆಲ್ಲ ಒಂದು ವರದಿ ರೂಪದಲ್ಲಿ ಹೋಗ್ತಾ ಇತ್ತು. ಎರಡನೇದು ನಮಗೆ ಪ್ರಶ್ನೆಗಳಿದ್ದಾಗ ಅವರನ್ನು ಸಂದರ್ಶನ ಮಾಡ್ತಾ ಇದ್ವಿ. ಸಂದರ್ಶನ ಮಾಡಿ ನೀವು ಯಾಕೆ ಆ ಥರ ಸಂದರ್ಭದಲ್ಲಿ ಆ ಥರ ಮಾತಾಡಿದಿರಿ, ನಿಮ್ಮ ಉದ್ದೇಶ ಏನು, ಮುಂದೆ ಏನು ಮಾಡ್ತೀರಿ, ಈ ಥರ ಪ್ರಶ್ನೆಗಳು ಹೋಗ್ತಾ ಇತ್ತು. ಮೂರನೇದು ಬಹಳ ಇಂಪಾರ್ಟೆಂಟ್ ಅಂದರೆ, ಒಬ್ಬ ಪತ್ರಕರ್ತ ನಿಜವಾಗ್ಲೂ ಬಹಳ ಒಳನೋಟಗಳನ್ನು ಹೊಂದಿದ್ದರೆ ಆತ ವಿಶ್ಲೇಷಣಾತ್ಮಕವಾಗಿ ಬರೀತದೆ. ನೀವು ಸೀಳು ನೋಟ ಅಂತ ಹೇಳಿದ್ರೆ, ಅಥವಾ ಕೆ ಸತ್ಯನಾರಾಯಣ ಅಂತ ಕನ್ನಡಪ್ರಭದಲ್ಲಿ ಬರೀತಾ ಇದ್ದರು. ಹೀಗೆ ಹಲವಾರು ಹಿರಿಯ ಪತ್ರಕರ್ತರು, ನಮ್ಮ ಸುಬ್ರಾವ್ ಅಂತಿದ್ರು, ಸುಬ್ರಾವ್ ಬರೀತಾ ಇದ್ರು, TJ ಜಾರ್ಜ್ ಹೀಗೆ ಬರೀತಿದ್ದಾರೆ. ಒಬ್ಬ ಪತ್ರಕರ್ತ ಅದನ್ನು ಹೇಗೆ ಬರೀಬೇಕಂದ್ರೆ ಅದನ್ನು ವಿ ಎನ್ ಸುಬ್ರಾವ್ ಅಂತ ಇಂಡಿಯನ್ ಎಕ್ಸ್‌ಪ್ರೆಸ್ ಇದ್ರು, ಆಮೇಲೆ ಕನ್ನಡಪ್ರಭದಲ್ಲಿ ಕೂಡ ಇದ್ರು ಅವರು. ಅಥವಾ ಸೀತಾರಾಮ್ ಅಂತ ಸಿನಿಮಾದವ್ರ ಬಗ್ಗೆ ಬರೀತಾ ಇದ್ರು. ಅಥವಾ ಈಗ TJ ಜಾರ್ಜ್ ಅಂಕಣ ಬರೀತಾರೆ ನೋಡಿ. ಆ ಅಂಕಣದಲ್ಲಿ ಅವರು ಬರೆದ್ರೆ ಒಬ್ಬ ರಾಜಕಾರಣಿ ಅಥವಾ ಯಾರ ಬಗ್ಗೆ ಬರೆದಿದ್ದಾರೆ ಅವರೊಂದ್ಸಲ ತಮ್ಮನ್ನು ಮುಟ್ಟಿ ನೋಡಿಕೊಳ್ಬೇಕು. ಹಾಗಿತ್ತು. ಒಂದು ಸಣ್ಣ ಎಕ್ಸಾಂಪಲ್ ನನಗೆ ಜ್ಞಾಪಕ ಬರುತ್ತೆ. ಒಂದು ಕನ್ನಡಪ್ರಭದಲ್ಲಿ ಒಂದ್ಸಲ ಖಾದ್ರಿ ಶಾಮಣ್ಣ ಅವರು ಒಬ್ಬರು ಸಚಿವರ ಬಗ್ಗೆ ಇವರು ಸಮಯಕ್ಕೆ ಸರಿಯಾಗಿ ಬರಲಿಲ್ಲ ಅಂತ ಒಂದು ಸಣ್ಣ ಸುದ್ದಿ ಬರೆದಿದ್ದಾರಂತೆ. ಅವರು ಮಾರನೇ ದಿನ ಪತ್ರಿಕೆಗೆ ಬಂದು ಕೂತ್ಕೊಂಡು, ಸರ್ ಏನು ಸರ್ ಈಗ ಅವಮಾನ ಮಾಡ್ತೀವಿ, ನಮಗೆ ಸಮಯಕ್ಕೆ ಸರಿಯಾಗಿ ಬರಲಿಲ್ಲ ಅಂತ ಬರೆದಿದ್ದೀವಿ, ನನಗೆ ಸಮಾಜದಲ್ಲಿ ಅವಮಾನ ಮಾಡ್ತೀವಿ, ಯಾವತ್ತು ನಮಗೆ ಏನೋ ಮನೆಯಲ್ಲಿ ಏನೋ ಒಂದು ಅನಾಹುತ ಆಗಿತ್ತು ಅದರಿಂದ ಬರಲಿಲ್ಲ, ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡರು. ಇವತ್ತು ಅದರ 100 ಪಟ್ಟು ಬರೆದ್ರು ಆಫೀಸ್ಗೆ ಬಂದು ಕೇಳ್ಕೊಳ್ಳೋದಿಲ್ಲ, ಅವರ ಚರ್ಮದತ್ತ ಆಗಿದೆ. ಸೊ ಅದೆಲ್ಲ ಅವಮಾನವೇ ಇಲ್ಲ. ಅವರು 100 ಕೋಟಿ ನುಂಗಿದೆ ಅಂತ ಬರ್ತದೆ, ಅವ್ರ ಒಂದು ಸಮಾಜ ಏನೂ ಆಗೋದಿಲ್ಲ ಅವರಿಗೆ. ಸೊ ಈ ರೀತಿಯಾಗಿ ಆ ಕಡೆಯವರು ಬದಲಾಗಿರುವಾಗ ಈ ಕಡೆಯಿಂದ ಏನು ಚಾಟಿ ಏನು ಕೊಟ್ಟರು ಕೂಡ ಅವರಿಗೆ ತಟ್ಟುವುದಿಲ್ಲ. ಹೀಗಾಗಿ ಅದನ್ನು TVಯಲ್ಲಿ ಹಾಕ್ತಾ ಇರ್ತಾರೆ, ಈ ದಿನ ಸೋಷಿಯಲ್ ಮೀಡಿಯಾದಲ್ಲಿ ಬೈತಾ ಇರ್ತಾರೆ. ಇದೆಲ್ಲವನ್ನು ನಾವು ಅರಗಿಸಿಕೊಂಡು ಅವರು ಅರಗಿಸಿಕೊಂಡು ಯಾವುದಕ್ಕೂ ಕೂಡ ನಿಲುಕದ ಹಾಗೆ
ಇವ್ರು ಹೇಳಿದ್ರಲ್ಲ ಬಂಡೆ ಅಂತಿದೆ, ಈ ಬಂಡೆ ಹೇಗೆ ಇರುವಾಗ ಈ ಜಲ್ಲಿಕಲ್ಲುಗಳಿಂದ ಏನು ಮಾಡ್ಲಿಕ್ಕೆ ಸಾಧ್ಯ ಅಂತ ಪ್ರಶ್ನೆ. ಅದು ಬಹಳ ಮುಖ್ಯವಾದ, ನೀವು ಕೇಳಿದ ಇದೆಲ್ಲ ಸರಿ ಇದೆ, ಇದು ಏನು ಮಾಡಬೇಕಂತ ಗೊತ್ತಿದೆ, ಆದರೆ ಅದು ಬೀರಬೇಕಾದ ಪರಿಣಾಮವನ್ನು ಬೀರ್ತಿಲ್ಲ ಅಂತ ನನಗೆ ಮುಖ್ಯವಾಗಿ ಅನ್ಸೋದು. ಅದು ನೀವು ಕೂಡ ಒಪ್ತಿರಲಿಲ್ಲ. ಕಾರ್ಪೊರೇಟ್ ಅಲ್ಲಿ ಕೆಲಸ ಮಾಡೋದು ಜಗತ್ತಿನಾದ್ಯಂತ ನಮ್ಗೆ ಅನ್ಸುತ್ತೆ ಈ ಬ್ರಾಂಚ್ಗಳು ಅಂದ್ರೆ ಎಡಿಷನ್ಗಳಿದೆಯಲ್ಲ, ಈಗ ಉದಾಹರಣೆಗೆ ಕನ್ನಡಪ್ರಭ ಮೇನ್ ಎಡಿಷನ್ ಬೆಂಗಳೂರಿನಲ್ಲಿದೆ, ಥ್ರೂಔಟ್ ಕರ್ನಾಟಕ ಒಂದು ಔಟ್ಸೋರ್ಸ್ ಮಾಡಲ್ ಆಗಿದೆ. ಅಂದ್ರೆ ಈಗ ಒಂದು ಇಲ್ಲಿ 16 ಜನ ಎಡಿಟರ್ ಸಬ್ ಎಡಿಟರ್ ಒಂದು ಬ್ರಾಂಚ್ ಲೆವೆಲ್ ಅಲ್ಲಿ ಇದ್ರೆ ಅಥವಾ ಎಡಿಷನ್ ಲೆವೆಲ್ ಇದ್ರೆ ನಮ್ಮಂತವರು ತಗೊಂಡು ಒಬ್ಬ ಒಳ್ಳೆ ಜರ್ನಲಿಸ್ಟ್ ಒಬ್ಬ ಇಂಗ್ಲಿಷ್ ಅಂತ ತಗೊಂಡು ಇಟ್ಸ್ ಅನ್ ಔಟ್ಸೋರ್ಸ್ ಮಾಡೋದು. ಈಗ ಉದಾಹರಣೆಗೆ ಕನ್ನಡಪ್ರಭಕ್ಕೆ ಮಂಗಳೂರಿನ ಎಡಿಷನ್ಗೆ ತಿಂಗಳಿಗೆ 3 ಲಕ್ಷ ಖರ್ಚಾಗೋದಾದ್ರೆ ನಮ್ಮಂತ ಒಂದು ಬರ್ತಾನೆ 1.5 ಲಕ್ಷ ಕೊಡಿ, ನಾನು ನಿಮಗೆ ಕಂಪ್ಲೀಟ್ ಎಡಿಷನ್ ಮಾಡ್ಕೊಡ್ತೀನಿ. ಇಸ್ ದಟ್ ಎ ಟ್ರೆಂಡ್ ಅಂತ ನಮ್ದೊಂದು ಅನಿಸಿಕೆ. ದಟ್ ಇಸ್ ಒನ್ ಕಾರ್ಪೊರೇಟ್ ಥಿಂಕಿಂಗ್ ವಿಚಾರ. ಎಂಡ್ ಆಫ್ ದ ಡೇ ವ್ಯಾಲ್ಯೂ ಮತ್ತು ವೆಲ್ತ್, ದಟ್ಸ್ ವೇರ್ ವಿ ಟಾಕ್. ಇವರು ವೆರಿ ಟ್ರೂ. ಇದು ಏನಾಗಿದೆ, ನಾನು ಮಾತಾಡ್ತಾ ಇದ್ದಲ್ಲ, ಕೊರೋನಾ 10 ವರ್ಷಗಳ ನಂತರ ಆಗಬೇಕಾದ ಅನಾಹುತವನ್ನು ಈಗಲೇ ಮಾಡ್ತಿದ್ರು. ಈ ಕೊರೋನಾ ಟೈಮಲ್ಲಿ ವರ್ಕ್ ಫ್ರಮ್ ಹೋಮ್ ಅಂತ ಹೇಳೋದು ಪತ್ರಿಕೋದ್ಯಮಕ್ಕೆ ಸಾಧ್ಯ ಅಂತ ಗೊತ್ತಾಗೋದು. ಗೊತ್ತಾಗಿ ಹೋದ್ಮೇಲೆ ನಿಮಗೆ ಆಫೀಸೇ ಆಗಬೇಕು, ನೀವು ಮನೆಯಿಂದಲೇ ಕೆಲಸ ಮಾಡಿ, ಮನೆಯಿಂದಲೇ ಸುದ್ದಿಯನ್ನು ಕಳಿಸಿ, ನಿಮ್ಮ ಮನೆಯ ಆಫೀಸು ಅಂತ ಹೇಳಿ ಹಲವಾರು ಪತ್ರಿಕೆಗಳು ಆಫೀಸನ್ನು ಮುಗಿಸ್ಬಿಟ್ಟಿದ್ದಾರೆ. ಕನ್ನಡದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಭಾಷೆಯಲ್ಲಿ ಕೂಡ ಯು ಆರ್ ವರ್ಕಿಂಗ್ ಫ್ರಮ್ ಹೋಮ್, ಯು ಆರ್ ಕಲೆಕ್ಟಿಂಗ್ ನ್ಯೂಸ್ ಫ್ರಮ್ ದ ಹೋಮ್ ಆ್ಯಂಡ್ ಯು ಆರ್ ಸೆಂಡಿಂಗ್ ಟು ದಿ ಪೇಜ್ ಮೇಕರ್ ಹೂ ಇಸ್ ಸಿಟ್ಟಿಂಗ್ ಇನ್ ಸಮ್ ಅದರ್ ಹೋಮ್ ಇಸ್ ಹೌಸ್. ಅದನ್ನು ಮಾಡಿ ಅವನು ಒಂದು ಕಡೆ ಕಳಿಸ್ತಾನೆ, ಅಲ್ಲಿ ಅದನ್ನು ಕನ್ಸಾಯಿಲ್ ಮಾಡಿ ಕಳಿಸ್ಕೊಡ್ತಾನೆ. ಹೀಗಾಗಿ ಆ ಪತ್ರಕರ್ತ ಮನೆಯಲ್ಲಿ ಕೂತವನು ಏನು ಮಾಡ್ತಾನೆ ಅಂತ ಗೊತ್ತಿರಲ್ಲ. ಅಂದರೆ ಅವನು ಫೀಲ್ಡಿಗೆ ಹೋಗ್ತಾನ. ಎಷ್ಟೋ ಕಡೆ 10 ಪತ್ರಿಕೆಗಳ ವರದಿಗಾರಿದ್ರೆ ದಿವಸಕ್ಕೆ ಒಬ್ಬ ಸರದಿ ಪ್ರಕಾರ ಹೋಗೋದು ಇದೆ. ಅವ್ನು ಮಾಡಿ ಎಲ್ರಿಗೂ ಕಳಿಸ್ಕೊಡ್ತಾನೆ, ಸ್ವಲ್ಪ ಹೆಡ್ಡಿಂಗ್ ಚೇಂಜ್ ಮಾಡಿ. ಈ ಕಡೆಯಿಂದಲೂ ತಪ್ಪಾಗ್ತಿದೆ, ಆ ಕಡೆಯಿಂದಲೂ ತಪ್ಪಾಗ್ತಿದೆ ಅಂತ. ಈಗ ಮನೆಯಲ್ಲಿ ಕೂತು ಕೆಲಸ ಮಾಡೋದು ಏನು ಮಾಡ್ತಾ ಇದ್ದಾರೆ, ಇನ್ನೊಂದು ಬಂದು ಯಾರು ಮೀಟ್ ಮಾಡೋಕ್ಕೆ ಆಫೀಸ್ ಇರಲ್ಲ. ಪತ್ರಿಕೋದ್ಯಮಕ್ಕೆ ಬಹಳ ಮುಖ್ಯವಾದ ಏನಂದರೆ ಒಂದು ಒಟ್ಟಾಗಿ ಕೂತು ಚರ್ಚೆ ಮಾಡೋದು. ಅದೊಂದು ಪ್ರೆಸ್ ಕ್ಲಬ್ ಇರಬೇಕು. ಆ ಪ್ರೆಸ್ ಕ್ಲಬ್ಬಲ್ಲಿ ಎಲ್ಲ ಪತ್ರಕರ್ತರು ಸೇರಬೇಕು, ಅದು ಜಗಳ ಆಡಬೇಕು, ಮಾತಾಡಬೇಕು. ಅವತ್ತು ಇದು ಸರಿ, ಇದು ತಪ್ಪು, ಇವನು ಸರಿ ಇಲ್ಲ, ಈ ರೀತಿ ಮಾತುಕತೆಗಳು ನಡೀಬೇಕು. ಒಬ್ಬ ಹಿರಿಯ ಪತ್ರಕರ್ತ ಇದ್ದವನು ನಮಗೆ ದಾರಿದೀಪ ಆಗಬೇಕು. ನಮ್ಮ ಬೆಂಗಳೂರಲ್ಲಿ ರಾಜಾರಾವ್ ಇದ್ದರು, ಅಥವಾ ಸತ್ಯನಾರಾಯಣ ಇದ್ದರು, GS ಸದಾಶಿವ ಇದ್ದರು. ಇಂಥವ್ರು ಬಂದು ಏನಾದ್ರು ಒಂದು ಕೆಟ್ಟ ರಿಪೋರ್ಟ್ ಕೊಟ್ಟಿದ್ರೆ ನೆಕ್ಸ್ಟ್ ಡೇ ಬಂದು ಬಾಯಿಗೆ ಬಂದಾಗ ಬೈಯೋರು, ನೀನು ಅಯೋಗ್ಯ, ನೀನು ಪತ್ರಕರ್ತನಾಗಿರ್ಲಿಕ್ಕೆ ಯಾಕೆ ಹಿಂಗೆ ನಾಲಾಯಕ ವರದಿ ಬರೀತೀಯ. ಇವತ್ತು ನಾಲಾಯಕ ವರದಿ ಬರೀತೀಯ ಅಂತ ಯಾರು ಹೇಳುವುದೂ ಇಲ್ಲ, ಹೇಳೋ ಧೈರ್ಯವೂ ಇಲ್ಲ. ಸೊ ಹೀಗಾಗಿ ಒಂದು ಅದು ಗುರುಕುಲ ಪದ್ಧತಿ ಅಂತ ಯಾವುದಿತ್ತಲ್ಲ, ಅದು ಬಹಳ ಚೆನ್ನಾಗಿದ್ದದ್ದು ಪತ್ರಿಕೋದ್ಯಮದಲ್ಲಿ, ಸಾಹಿತ್ಯದಲ್ಲಿ. ಅದು ಹೊರಟೋಗಿದೆ ಈಗ. ಹೀಗಾಗಿ ನಮಗೆ ಸಾಕ್ಷಿ ಪ್ರಜ್ಞೆಯಾಗಿ ಒಬ್ಬ ಪತ್ರಕರ್ತನಿಗೆ ಅವನ ಆತ್ಮಸಾಕ್ಷಿ ಇದ್ದರೆ ಉಂಟು, ಇದರಲ್ಲಿ ಯಾವುದೂ ಇಲ್ಲ. ಹೀಗಾಗಿ ಇದರಿಂದ ತಪ್ಪಿಸ್ಕೊಳ್ಳೋದು ಬಹಳ ಕಷ್ಟ. ನಾನು ಅದಕ್ಕೆ ಹೇಳಿದ್ದು 10 ವರ್ಷಗಳ ನಂತರ ಆಗಬೇಕಾದ ದುರಂತ ಇವತ್ತು ಆಗೋಗಿದೆ ಕೊರೋನಾದಿಂದಾಗಿ. ಸೊ ವರ್ಕ್ ಫ್ರಮ್ ಹೋಮ್ ಇಸ್ ಎ ಬಿಗ್ ಡೇಂಜರ್ ಫಾರ್ ಎ ಜರ್ನಲಿಸ್ಟ್ ಆ್ಯಂಡ್ ಫಾರ್ ಎ ನ್ಯೂಸ್ ಪೇಪರ್. ನೀವು ಹೇಳಿದಂಗೆ ಔಟ್ಸೋರ್ಸಿಂಗು, ಈಗ ಸಾಪ್ತಾಹಿಕ ಪುರವಣಿಗಳನ್ನೆಲ್ಲ ಮನೆಯಿಂದ ಮಾಡಿದ್ದೇವೆ. ಡೋಂಟ್ ಕಮ್ ಟು ಆಫೀಸ್. ಏನು ನೀವು ಕತೆ ಕವನ ಆಗ್ತಿಲ್ಲ, ಮನೆಯಿಂದ ಮಾಡಿ ಕಳಿಸಿ. ಅದು ಅಷ್ಟು ಸುಲಭ ಅಲ್ಲ. ಅದು ಆಫೀಸಿಗೆ ಬಂದು ಅಲ್ಲೊಬ್ಬ ಲೇಖಕ ಬಂದು ಮಾತಾಡಿ, ಯಾವುದೋ ಕವಿ ಬಂದು ಮಾತಾಡಿ, ಅಲ್ಲಿ ಏನೋ ಒಂದು ಕೆಮಿಕಲ್ ಚೇಂಜ್ ನಡೆಯುತ್ತದೆ. ಆ ಸಮಾಜದ ಜೊತೆ ಒಂದು ಮುಖ್ಯವಾಹಿನಿ ಜೊತೆ ಸಂಪರ್ಕ ಇರುತ್ತೆ. ಇದು ಆಗಲ್ಲ. ದಂತಗೋಪುರದಲ್ಲಿ ಕೂತ್ಕೊಂಡು ಪತ್ರಿಕೆಯನ್ನು ಸೃಷ್ಟಿ ಮಾಡೋಕ್ಕಾಗಲ್ಲ. ಬಟ್ ಅದು ನಡೀತಾ ಇದೆ. ಪತ್ರಿಕೋದ್ಯಮ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಪ್ರಶ್ನೆ ಅಂದರೆ, ಈಗ ನಮ್ಮ ವರದಿಗಾರರಲ್ಲಿ, ಇದೇ ಹಾಲಲ್ಲಿರುವಂಥ ಹಲವಾರು ವರದಿಗಾರರಲ್ಲಿ ಅಂಕಣಗಾರರಾಗಿ ಏನೋ ಮೇಲಿನ ಸ್ಥಾನ ಅಂತ ಹೇಳಿದ್ದೇನೆ ನಾನು. ಯಾಕಂದರೆ ಅಲ್ಲಿ ಅವರ ಚಿಂತನೆಗೆ ಎಲ್ಲ ಬೆಲೆ ಇದೆ. ಅಲ್ಲಿಗೆ ಗ್ರ್ಯಾಜುಯೇಟ್ ಆಗಿ ಹೋಗುವಂತಹ ಒಂದು ಪ್ರಕ್ರಿಯೆ ನಮ್ಮ ಪತ್ರಿಕೆಗಳಲ್ಲಿ ಬಹಳ ಕಡಿಮೆ. ಹೊರಗಿನವರನ್ನು ಕರೆದು ಬರೆಸ್ತಾರೆ. ನಮ್ಮಲ್ಲಿಯೇ ಚಿಂತಕರಿದ್ದಾರೆ, ಅವರನ್ನು ಸಪೋರ್ಟ್ ಮಾಡಿ ಒಂದು ಒಳ್ಳೆಯ ಅಭಿಪ್ರಾಯ ಕೊಡುವಂತಹ ಇದು ಪತ್ರಿಕೋದ್ಯಮಿಯಾಗಿ ಯಾಕೆ ಮಾಡೋದಿಲ್ಲ? ಯಾಕೆ ವರದಿಗಾರರಾಗಿಯೇ ರಿಟೈರ್ಡ್ ಆಗ್ತಾರೆ? ಅವರಲ್ಲಿ ಇನ್ನೂ ಚಿಂತನೆ ಹೆಚ್ಚು ಮಾಡುವಂತಹ ಶಕ್ತಿ ಇದ್ರು. ಅದಕ್ಕೆ ಏನು ಪ್ಯಾರಾಮೀಟರ್ಸ್ ನಮ್ಮ, ನೀವೀಗ ಉನ್ನತ ಸ್ಥಾನದಲ್ಲಿದ್ದೀರಿ ಕನ್ನಡಪ್ರಭದಲ್ಲಿ, ಕೆಲವು ಡಿಸಿಷನ್ಸ್ ನೀವು ತಗೊಳ್ಳುವಾಗ ಏನ್ ನೋಡ್ತೀರಿ? ಅವ್ರು ಹೇಗೆ ಆ ಲೆವೆಲ್ಗೆ ಹೋಗ್ಬೋದು? ಅಥವಾ ಅಲ್ಲಿ ಅವರಿಗೆ ವೃತ್ತಿ ವಿಷಯದಲ್ಲಿ ನೋಡಿದ್ರೆ ಅವರಿಗೆ ಅಲ್ಲಿ ಏನು ಪಾಸಿಟಿವ್ ಅಥವಾ ನೆಗೆಟಿವ್ ಇದಿದೆ ಅಲ್ಲಿ ಹೋದ ಕಾರಣ? ಇನ್ನೊಂದು ಪ್ರಶ್ನೆ,
ಈಗ ನಾವು ಪತ್ರಿಕೋದ್ಯಮ ಶಿಕ್ಷಣ ಮಾಡ್ತಾ ಇದ್ದೇವೆ, ಆದ್ರೆ ಇಲ್ಲಿ ಗ್ಯಾಜೆಟ್ಸ್ಗಳನ್ನ ಮಕ್ಕಳಿಗೆ ಕೊಡುವಂಥದ್ದು, ಅದನ್ನು ಬಳಸುವ ರೀತಿ ತಿಳಿಸುವಂಥದ್ದು ಇದೆಲ್ಲ ಈಗ ನಡೀತಾ ಇದೆ. ಆದ್ರೆ ನಮ್ಮ ಮೂಲ ತತ್ವಗಳನ್ನು ನಾವು ಹೇರ್ಲಿಕ್ಕೆ ಆಗ್ತಾ ಇಲ್ಲ ಮಕ್ಕಳ ಮೇಲೆ. ಸತ್ಯ ಹೇಳ್ಬೇಕು ಅಂತ ಹೇಳಿದ್ರೆ ನಾನು ಹೇಳ್ಕೊಡ್ತೇನೆ ಅವ್ರಿಗೆ ಆಬ್ಜೆಕ್ಟಿವ್ ಅಂದ್ರೆ ಏನು, ಯಾವ ತರ ಇರ್ಬೇಕು, ಇದೆಲ್ಲ ಇದು ವ್ಯಾಲ್ಯೂಸ್ ಅದೆಲ್ಲ ಹೇಳ್ತೀವಿ. ಆದ್ರೆ ಅದು ತಪ್ಪಿದವರೇ ಮೇಲೆ ಬರ್ತಾ ಇರೋದು ನಮ್ಗೆ ಕಾಣಿಸ್ತಾ ಇರೋದು. ಅವರನ್ನ ಇವರು ಮಾಡೆಲ್ ಅಂತ, ರೋಲ್ ಮಾಡೆಲ್ ಅಂತ ತೆಕ್ಕೊಂಡಿರುವಾಗ ಈ ತಂತ್ರಜ್ಞಾನವನ್ನು ಬಳಸುವುದೇ ಪತ್ರಿಕೋದ್ಯಮ ಆಗ್ತಾ ಇದೆ ಅನ್ನೋದನ್ನ ಬೇಸರದ ಒಂದು ವಿಷಯ. ಈ ಒಂದು ಗ್ಯಾಪ್ ಅನ್ನು ಹೇಗೆ ಸರಿ ಮಾಡಬಹುದು, ಥಿಯರಿ ಪ್ರಾಕ್ಟೀಸ್ ಅಥವಾ ತತ್ವಗಳು ಮತ್ತು ತಂತ್ರಜ್ಞಾನ ಇದರ ಮಧ್ಯದ್ದು, ಇದೊಂದು ಪ್ರಶ್ನೆ. ಧನ್ಯವಾದ. ನಿಮ್ಮ ಎರಡನೇ ಪ್ರಶ್ನೆಗೆ ಮೊದಲು ಉತ್ತರ ಹೇಳ್ತೀನಿ. ಯಾಕಂದ್ರೆ ನಾವು ಯಾವುದೇ ವಿಭಾಗಕ್ಕೆ ತಗೊಂಡ್ರೆ ನಮ್ಮ ಇಂಪ್ರೂವ್ಮೆಂಟ್ ಅಂದರೆ ನಮಗೆ ಟೆಕ್ನಾಲಜಿಕಲ್ ಇಂಪ್ರೂವ್ಮೆಂಟ್ ನಮ್ಗೊಬಿಟ್ಟಿದ್ದಿಲ್ಲ. ನೈತಿಕವಾದ ಬದಲಾವಣೆ ನಮ್ಮಲ್ಲಿ ಆಗಬೇಕು, ಮೌಲ್ಯ ನಮ್ಮಲ್ಲಿ ತುಂಬಬೇಕು. ಅದನ್ನು ನಾವು ಯಾವತ್ತೂ ಹೇಳ್ಕೊಳ್ಬೇಕಾಗಿಲ್ಲ ಯಾರು ಅಂತ. ಅಂದರೆ ನಮ್ಮಲ್ಲಿ ಒಂದು ಶಾಲೆಯಲ್ಲಿ ನೀತಿ ಶಿಕ್ಷಣ ಅಂತ ಒಂದು ಪಾಠ ಇತ್ತು, ನೀತಿ ಪಿರಿಯಡ್ ಸಣ್ಣದಿರುವಾಗ. ಅಲ್ಲಿ ಒಂದಷ್ಟು ಕಥೆಗಳನ್ನೆಲ್ಲ ಹೇಳ್ತಾ ಇದ್ರು. ಸೊ ಆ ಪಿರಿಯಡೇ ಇಲ್ಲ ಈಗ, ಭಾಳಷ್ಟು ಸ್ಕೂಲ್ಗಳಲ್ಲಿಲ್ಲ. ಎರಡನೇದಾಗಿ ನೈತಿಕತೆ ಅಂತ ಹೇಳೋದು ಅದನ್ನು ಯಾರನ್ನು ತುಂಬಲಿಕ್ಕಾಗಲ್ಲ. ಅವರು ಅದನ್ನು ತಮ್ಮ ಜೀವನದಿಂದ ಪಡ್ಕೋಬೇಕು. ಆ ಜೀವನದಿಂದ ಪಡ್ಕೊಳ್ಳದೆ ಹೋದರೆ ನೀನು ನೀತಿವಂತರಾಗುವ, ನೀನು ಸತ್ಯವನ್ನೇ ಬರೀ, ನೀವು ಸುಳ್ಳು ಹೇಳಬೇಡ ಅಂತ ಹೇಳೋದು ಎಷ್ಟು ಹೇಳೋಕ್ಕಾಗತ್ತೆ. ಏನು ಬಂದಿರೋ ಅಂದರೆ ನೀವು ಅವರಿಗೆ ಕಸಬುದಾರಿಕೆಯನ್ನು ಕಳಿಸ್ಕೊಡಿ, ಅಂದರೆ ವೃತ್ತಿಪರತೆಯನ್ನು ಕಳಿಸ್ಕೊಡ್ಬೇಕು. ಅಂದರೆ ಒಂದು ಸುದ್ದಿಯನ್ನು ಹೇಗೆ ಬರೀಬೇಕು, ಆ ಸುದ್ದಿಯನ್ನು ಹೇಗೆ ಭಾಳ ಕ್ವಿಕ್ಕಾಗಿ ಕಳಿಸ್ಬೇಕು, ಇದನ್ನೇ ಹೇಳ್ಕೊಡೋದನ್ನೇ ಒಂದು ಪತ್ರಿಕೋದ್ಯಮ ಅಂತ ಹೋಗ್ತಿದೆ ಎಲ್ಲದರಲ್ಲೂ ಕೂಡ. ಈಗ ಒಬ್ಬ ಡಾಕ್ಟ್ರಿಗೆ ಕೂಡ ಆ ಡಾಕ್ಟ್ರಿಗೆ ಬೇಕಾದ ಒಂದು ಕ್ಷಮತೆಯನ್ನು, ಕಾರ್ಯತತ್ಪರತೆಯನ್ನು ಕಲಿಸ್ಕೊಡೋದು ಮುಖ್ಯ. ಅವ್ರು ಒಳ್ಳೆ ಡಾಕ್ಟರ್ ಆಗಬೇಕು, ಕೆಟ್ಟ ಡಾಕ್ಟರ್ ಆಗಬೇಕಂತ ಕಾಲೇಜ್ ಹೇಳ್ಕೊಡೋಕ್ಕಾಗಲ್ಲ. ಒಬ್ಬ ಇಂಜಿನಿಯರ್ ಒಳ್ಳೆ ಇಂಜಿನಿಯರ್ ಆಗಬೇಕು, ಕೆಟ್ಟ ಇಂಜಿನಿಯರ್ ಆಗಬೇಕು, ಅವ್ನು ಲಂಚ ತಗೋಬೇಕು ತಗೋಬಾರ್ದು, ಇದೆಲ್ಲ ಅವನ ನೈತಿಕತೆಯ ಪ್ರಶ್ನೆಗಳು. ಇದು ಪತ್ರಿಕೋದ್ಯಮಕ್ಕೂ ನೈತಿಕತೆಯ ಪ್ರಶ್ನೆಯಾಗಿ ಉಳಿಯುತ್ತೆ. ಹಾಗಾಗಿ ನಿಜವಾಗ್ಲೂ ಒಂದು ನೈತಿಕ ಕಿಚ್ಚಿನಿಂದ ಬರುವಂಥ ಪತ್ರಕರ್ತರಿದ್ದಾರೆ. ಅದು ಯಾವ ಕಾರಣಕ್ಕೂ ಸುಳ್ಳು ಹೇಳೋದಿಲ್ಲ ಅಂತ, ಅವ್ರು ಸುಳ್ಳು ಹೇಳುವಾಗೆ ಮಾಡಲಿಕ್ಕೆ ಪತ್ರಿಕೆಗಳು ಇದ್ದಾವೆ. ನೋಡಿ, ಹೇಳದೆ ಹೋದರೆ ಬದುಕಕ್ಕಾಗಲ್ಲ ಅಂತ ಹೇಳುವ ಸ್ಥಿತಿ ಎಲ್ಲ ತಂದಿಟ್ಟಿದ್ದಾವೆ ಇವತ್ತಿನ ಪತ್ರಿಕೋದ್ಯಮ. ಮೊದಲನೇ ಪ್ರಶ್ನೆ ಏನಂದರೆ ಅಂಕಣಕಾರರು. ನೀವು ವರದಿಗಾರ ಹೇಳಿದ್ರಿ, ಪತ್ರಿಕೆಯಲ್ಲಿ ಇನ್ನೊಂದು ವಿಭಾಗ ಇದೆ, ಡೆಸ್ಕ್ ಅಂತ. ಆ ಡೆಸ್ಕಲ್ಲಿ 40-50 ವರ್ಷ ಕೆಲಸ ಮಾಡಿದವರಿದ್ದಾರೆ, ಭಾಳ ಹಿರಿಯರು. ಅವರೆಲ್ಲ ಸುದ್ದಿಯನ್ನು ಓದಿರ್ತಾರೆ. ಈ ವರದಿಗಾರರಿಗಿಂತ ಅವರಿಗೆ 100 ಪಟ್ಟು ಜಾಸ್ತಿ ಅನುಭವ ಇದೆ. ವರದಿಗಾರ ಒಂದು ಪರ್ಟಿಕ್ಯುಲರ್ ಅಂದರೆ ಸ್ಪೋರ್ಟ್ಸ್ ರಿಪೋರ್ಟರ್ ಇರ್ತಾನೆ, ಅಥವಾ ಸಿನಿಮಾ ರಿಪೋರ್ಟ್ ಇರ್ತಾನೆ, ಅಥವಾ ಪೊಲಿಟಿಕಲ್ ರಿಪೋರ್ಟ್ ಇರ್ತಾನೆ, ಅಥವಾ ಎಜುಕೇಷನ್ ರಿಪೋರ್ಟ್, ಹೀಗೆ ವಿಭಾಗಗಳು ಇರ್ತಾವಲ್ಲ. ಬಟ್ ಅಲ್ಲಿ ಕೂತ್ಕೊಂಡು ಅವನು ಇದೆಲ್ಲವನ್ನು ಓದಿರ್ತಾನೆ, ಎಲ್ಲ ಅಂಕಣಗಳನ್ನು ಓದಿರ್ತಾನೆ. ಆತನ ಅನುಭವ ಇನ್ನೂ ಜಾಸ್ತಿ ಇರುತ್ತೆ. ನಮ್ಮಲ್ಲಿ ನಮ್ಮ ನಾತು ಇದ್ದಾರಲ್ಲ, ಅವ್ರು ನಮ್ಮ ಪತ್ರಿಕೆಯವರೇ, ಅಥವಾ ಲಕ್ಷ್ಮೀಕಾಂತ್ ಅಂತಿದ್ರು, ಅವರು ನಮ್ಮಲ್ಲಿ ಅಂಕಣ ಬರೀತಾ ಇದ್ರು. ಮಹಾಬಲ ಸೀತಾರಾಮದಿಂದ ಅವರು ಅಂಕಣ ಬರೀತಾ ಇದ್ರು. ಈಗ ನಮ್ಮಲ್ಲಿ ಅದು ಇದೆ. ಅದು ಆದರೆ ಈ ಅಂಕಣ ಬರೆಯುವಾಗ ಸಾಮಾನ್ಯವಾಗಿ ಪತ್ರಿಕೆ ಏನು ನೋಡುತ್ತಂದರೆ ಅವರೊಬ್ಬ ಸೆಲೆಬ್ರಿಟಿ ಆಗಿರಬೇಕು, ಅಂಕಣ ಶುಡ್ ಸೆಲ್ ಅಂತ. ಈಗ ದೊಡ್ಡ ವ್ಯಕ್ತಿಗಳಿಂದ ಅಂಕಣ ಬರೆಸಿದರೆ ಅದು ಜಾಸ್ತಿ ಪತ್ರಿಕೆ ಮಾರಾಟ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ. ಆ ದೊಡ್ಡ ವ್ಯಕ್ತಿಗಳೇನೆಂದರೆ, ಬಹಳ ದೊಡ್ಡ ವ್ಯಕ್ತಿಗಳು ಒಂದು ವರ್ಷ ಬರಿಬೋದು ಅಂಕಣ, ಆಮೇಲೆ ಅವರಿಗೆ ಬರೆಯೋಕ್ಕೆ ಸರಕಿರಲ್ಲ, ಆಮೇಲೆ ಅದು ಖಾಲಿಯಾಗಿ ಅದನ್ನು ರಿಪೀಟ್ ಮಾಡ್ತಾ ಇರ್ತಾರೆ. ನಾನು ರಿಪೀಟ್ ಮಾಡಿದ್ದೀನಿ. ನಾನು ಸುಮಾರು 25 ವರ್ಷ ಒಂದು ಹಾಯ್ ಬೆಂಗಳೂರಿಗೆ ಅಂಕಣ ಬರೀಬೇಕಾಗಿತ್ತು. ಅದು ಬರೆಯುವಾಗ ನಾನು ಎಷ್ಟೋ ವಾರ ಹಳೆಯ ಅಂಕಣವನ್ನು ರಿಪೀಟ್ ಮಾಡಿದ್ದೀನಿ. ಇವಾಗ ಬರೆಯೋಕ್ಕಾಗಲ್ಲ, ಅವ್ರಿಗೆ ಹೇಳಿರ್ತೀನಿ ಇದು ಆಗಲ್ಲ ಸರ್, ನಿಲ್ಲಿಸಿ ಅಂತೆಲ್ಲ ಬರೀಬೇಕು ಅಂತ ಒತ್ತಾಯ ಬಂದಾಗ ರಿಪೀಟ್ ಮಾಡಿದ್ದೀನಿ. ಈ ರಿಪಿಟೇಷನನ್ನು ತಡೆಯೋದಕ್ಕೆ ನಮ್ಮಲ್ಲಿ ಹೊಸಬರನ್ನು ತರಬೇಕು. ಆ ಕೆಲಸವನ್ನು ಭಾಳ ಚೆನ್ನಾಗಿ ಮಾಡಿದ್ದು ವಿಶ್ವೇಶ್ವರ ಭಟ್ರು. ಅವರು ಪತ್ರಿಕೆಯ ಅಂಕಣಕಾರರನ್ನು ಕಳಿಸಿದರು. ಈಗ ವಿಜಯ ಕರ್ನಾಟಕದಲ್ಲಿ ಮಾಡ್ತಿದ್ದಾರೆ. ವಿಜಯ ಕರ್ನಾಟಕದ ವರದಿಗಾರ ಹರೀಶ್ ಕೇರ್ ಅಂಕಣ ಬರೀತಾರೆ, ವಿದ್ಯಾಲಕ್ಷ್ಮಿ ಕೆಲವು ದಿನ ಅಂಕಣಕ್ಕೆ ಬರೀತಾರೆ. ಈಗ ಆಮೇಲೆ ಅವರು ವಾರಕ್ಕೊಂದು ಒಬ್ಬರ ಅಂಕಣ ಅಂತ ಆರಂಭಿಸಿದರು. ಈ ರೀತಿ ಬದಲಾವಣೆಗಳು ಆಗ್ತಾ ಇದ್ದಾವೆ. ಬಟ್ ಈ ಅಂಕಣವೇ ಮಾರಾಟ ಆಗೋದಂಥ ಒಂದು ಸ್ಥಿತಿ ಇದೆ. ಯಾರಿಗೆ ಬೇಕು ಅಂಕಣ ಬೇಕಾಗಿಲ್ಲ ನನಗೆ ಅಂತ. ಆಮೇಲೆ ಪತ್ರಿಕೆಯ ಮನೋಧರ್ಮಕ್ಕೆ ವಿರುದ್ಧವಾದ ಅಂಕಣ ಬಂದ್ಬಿಟ್ರೆ ಎಲ್ಲ ಇದು. ನಮ್ಮ ಪತ್ರಿಕೆ ಈ ಪಕ್ಷವನ್ನು ಬೆಂಬಲಿಸ್ತಾ ಇರುತ್ತೆ, ಅವ್ರು ಇನ್ನೊಂದು ಪಕ್ಷದ ಪರವಾಗಿ ಬಂದುಬಿಟ್ರೆ ಏನು ಮಾಡೋದು ಅಂತ ಗಾಬರಿನೂ ಇರುತ್ತೆ. ಈ ಗಾಬರಿಯಲ್ಲಿ ಕೂಡ ಕೆಲವು ಕಡೆ ಅಂಕಣ ಬರೀ ಬಿಡಲ್ಲ. ಹೀಗೆ ಅದರ ಒಳ ಮರ್ಮಗಳು ಹಲವಾರು ಇರ್ತವೆ. ಪತ್ರಿಕೋದ್ಯಮ ಒಂದು ಡಿಪಾರ್ಟ್ಮೆಂಟ್ ಕ್ಲೋಸ್ ಆಗ್ತಿದೆ. ಇದಕ್ಕೆ ಒಂದು ಪೂರಕವಾಗಿ ಒಂದು ಕಾರಣವೂ ಇದೆ.
ಸಾಮಾನ್ಯವಾಗಿ ನಾವು ಪತ್ರಿಕೋದ್ಯಮ ಡಿಗ್ರಿ ಅಥವಾ ಮಾಸ್ಟರ್ಸ್ ಮಾಡಿ ಬಂದಿರ್ತೇವೆ. ನಾವು ಪತ್ರಿಕೋದ್ಯಮದ ಸಿಲೆಬಸ್ ಅಲ್ಲಿ ಏನು ಓದ್ತೇವೋ ಅದು ಇಲ್ಲಿ ನಾವು ಫೀಲ್ಡ್ ಅಲ್ಲಿ ಬಂದಾಗಿರುವುದಿಲ್ಲ. ನಾವು ಪತ್ರಿಕೋದ್ಯಮ ಏನು ಪುಸ್ತಕದಲ್ಲಿ ಇದ್ದದನ್ನು ನಾವಿಲ್ಲಿ ಫೀಲ್ಡ್ ಅಲ್ಲಿ ಬಂದು ಅನುಷ್ಠಾನ ಮಾಡಿದ್ರೆ ನಾವು 4 ದಿನದಲ್ಲಿ ಕಿಕ್ಔಟ್ ಆಗ್ತೇವೆ. ಇದು ಸರ್ವೇ ಸಾಮಾನ್ಯ. ಈ ಕಾರಣಕ್ಕಾಗಿ ಪತ್ರಿಕೋದ್ಯಮ ಯಾವುದು ಡಿಪಾರ್ಟ್ಮೆಂಟ್ಗಳು ಕ್ಲೋಸ್ ಆಗ್ತಾ ಇದ್ದೇವೆ ಅಥವಾ ಬೇರೊಂದು ರೀತಿಯ ಒಂದು ಪತ್ರಿಕೋದ್ಯಮ ತರಬೇತಿ ಕೇಂದ್ರಗಳು ಒಂದು ಉದಯ ಆಗ್ತಾ ಇದೆಯಾ, ಈ ಉದಯಕ್ಕೆ ಒಂದು ಕಾರಣವ ಎಂಬುದರ ಬಗ್ಗೆ ಚರ್ಚೆ ಮಾಡ್ಬೇಕು ಸರ್. ಅನ್ನದ ಅಕ್ಕಿಯ ಬೇರೆ ಬೇರೆ ರೂಪಗಳಲ್ಲಿ ಬಂದಿದೆ ಅಂತ ಅದನ್ನ ಏನೋ ಒಂದು ಪೋರಿಜ್ ಅಂತ ಮಾಡ್ತಾರೆ ಅಥವಾ ಅದರಿಂದ ಬಿಸಿಬೇಳೆ ಬಾತ್ ಮಾಡ್ತಾರೆ, ಹೀಗೆ ಬೇರೆ ಬೇರೆ ರೂಪಗಳಲ್ಲಿ ಬರುತ್ತಲ್ಲ. ಹಂಗೆ ಪ್ರಿಂಟ್ ಪತ್ರಿಕೆ ಕೂಡ ಅದು ಅಲ್ಲಿ ಕೆಲಸ ಮಾಡೋ ಅದೇ ಥರ ಕೆಲಸ ಮಾಡ್ತಾ ಇರ್ತಾನೆ. ನಂಬರ್ ಆಫ್ ಕಾಪೀಸ್ ಅಂದರೆ ಈಗ ನೋಡಿ ಇತ್ತೀಚೆಗೆ 2-3 ಇಂಗ್ಲೀಷ್ ಪತ್ರಿಕೆಗಳು ತಮ್ಮ ಪ್ರಿಂಟು ಅನ್ನು ನಿಲ್ಲಿಸ್ಬಿಟ್ಟು ಬಟ್ ಅದನ್ನು ಪೇಜ್ ಮಾಡೋದು ನಡೀತಾ ಇದೆ, ಲೇಔಟಿಂಗ್ ನಡೀತಾ ಇದೆ, ಅದನ್ನು ಈ ಪೇಪರ್ ಆಗಿ ಕೊಡ್ತಾ ಇದ್ದಾರೆ. ಅಂದರೆ ನಾನು ಹೇಳೋದು ಪತ್ರಿಕೆಯ ಮುದ್ರಣ ನಿಂತು ಹೋಗಿರ್ಬೋದು ಬಟ್ ಆ ಕಾರ್ಯಗಳು ನಿಂತಿಲ್ಲ ಅಂತ. ಅದು ಯಾವತ್ತೋ ಒಂದಿನ ಮತ್ತೆ ಬಂದರೂ ಬರ್ಬೋದು. ಆದರೆ ಈಗ ನಾನು ನನ್ನ ಪತ್ರಿಕೆಗೆ ಬೆಳಿಗ್ಗೆ ಒಂದು 15 ಪತ್ರಿಕೆಗಳು ಈ ಪೇಪರ್ ರೂಪದಲ್ಲಿ ಬಂದು ಬೀಳ್ತವೆ. ಒಂದು ಗ್ರೂಪ್ ಕಳಿಸ್ಕೊಡ್ತೇನೆ, ಅದು ಟ್ರಿಬ್ಯೂನ್ ಇರ್ಬೋದು, ಟೆಲಿಗ್ರಾಫ್ ಇರ್ಬೋದು, ಎಲ್ಲ ಪತ್ರಿಕೆಗಳು ಬರ್ತವೆ, ನಾನು ಓದ್ತೀನಿ ಅದರಲ್ಲಿ. ಸೊ ಇದು ಪ್ರಿಂಟಿನ ಅವಸಾನ ಹೆಂಗಂದರೆ ಇಟ್ ವಿಲ್ ನಾಟ್ ಬಿ ಪ್ರಿಂಟೆಡ್, ಇಟ್ ವಿಲ್ ಬಿ ರೆಡ್ ಇನ್ ಮೈ ಮೊಬೈಲ್, ಇಟ್ ವಿಲ್ ಬಿ ರೆಡ್ ಇನ್ ಮೈ ಕಂಪ್ಯೂಟರ್, ಇಟ್ ವಿಲ್ ಬಿ ರೆಡ್ ಇನ್ ಮೈ ಟ್ಯಾಬ್ಲೆಟ್. ನಾನು ಒಬ್ಬರ ಸ್ನೇಹಿತರ ಮನೆಗೆ ಹೋದಾಗ ನೋಡಿದೆ, ಅವ್ರು ಬೆಳಿಗ್ಗೆ ಪೇಪರ್ ಹೆಂಗೆ ಹೋಗ್ತಾರೆ, ಅವ್ರ ಅಡುಗೆ ಮನೆಯಲ್ಲಿ ಒಂದು ಹೊಸ ಫ್ರಿಡ್ಜ್ ತಂದಿದ್ದಾರೆ. ಆ ಫ್ರಿಡ್ಜ್ನ ಸೈಡಲ್ಲಿ ಒಂದು ಡಿಜಿಟಲ್ ಡಿಸ್ಪ್ಲೇ ಇದೆ, ಅವರು ಅದರಲ್ಲಿ ಪೇಪರ್ ಓದ್ತಾ ಇರ್ತಾರೆ. ಆ ಪೇಪರ್ ಅಲ್ಲಿ ಬಂದಿರುತ್ತೆ ಅವರಿಗೆ. ಅಲ್ಲಿ ಅಂದರೆ ಅದು ನಮ್ಮ ಪತ್ರಿಕೆಯ ಡಿಸೈನರ್ ಕನ್ನಡಪ್ರಭನೇ ಬರುತ್ತೆ, ಬಟ್ ಅಲ್ಲಿ ಓದ್ತಾ ಇರ್ತಾರೆ. ಅವ್ರ ಮನೆಯಲ್ಲಿ ಪೇಪರ್ ಇರಲ್ಲ ಅಷ್ಟೇ. ಈ ಪೇಪರ್ಲೆಸ್ ಪತ್ರಿಕೆ ಬಂದಾಗ ಅದು ಪ್ರಿಂಟ್ ಮಾಧ್ಯಮನೇ ಅದು. ಯಾಕಂದರೆ ಪ್ರಿಂಟ್ ಮಾಧ್ಯಮಕ್ಕೆ ಇರುವಂಥ ಒಂದು ನಂಬಿಕಸ್ಥ ಸಂಗತಿಗೆ ಯಾವುದಕ್ಕೂ ಇಲ್ಲ. ಎಲ್ಲೇ ಬಂದರೂ ಪೇಪರ್ಲಿ ಬಂತ ಪ್ರಿಂಟ್ ಆಗಿದೆ ಅಂತ ಕೇಳ್ತಾರೆ. ನೀವು ಯಾವುದೇ ಡಿಜಿಟಲ್ ಬಂದರೆ ಕೂಡ ಅದಕ್ಕೆ ಸೋರ್ಸ್ ಪ್ರಿಂಟೆಡೇ ಇರುತ್ತೆ. ಆದರೆ ಅದರ ರೂಪ ಬದಲಾಗುತ್ತೆ ಅಂತ ಹೇಳೋದು ನಾನು. ನೀವು ಹೇಳ್ದಂಗೆ ಆವತ್ತಿಂದ ಇವತ್ತಿನ ತನಕ ಅದರ ರೂಪ ಬದಲಾಗ್ತಾ ಬಂದಿದೆ. ಇವತ್ತು ನನ್ನ ಮನೆಯಲ್ಲಿ ನೋಡಿದ್ರೆ ನಾನಿರೋ ತನಕ ಪತ್ರಿಕೆ ಬರುತ್ತೆ, ನನ್ನ ಮಗಳು ಪತ್ರಿಕೆ ತರಿಸಲ್ಲ. ಆಮೇಲೆ ಅಮೇರಿಕದ ನಾನೊಂದು ಹೇಳಿದ್ದಲ್ಲ ಸಂಸ್ಥೆ ಬಾಸ್ಟನ್ ಕನ್ಸಲ್ಟಿಂಗ್ ಗ್ರೂಪು, ಆ ಗ್ರೂಪ್ ಅವ್ರು ಹೇಳ್ತಾರೆ 1200 ಕೌಂಟೀಸ್ ಅಂದರೆ ತಾಲೂಕು ಕೇಂದ್ರಗಳಲ್ಲಿ ಯಾವುದೇ ಪತ್ರಿಕೆ ಇಲ್ಲ ಅಂತೆ. ಅವರೆಲ್ಲ ಪತ್ರಿಕೆಯನ್ನು ವೈರಲ್ಲಿ ಓದ್ತಾರೆ ಅಂತ. ಅಂದರೆ ಇದೇ ರೀತಿಯಲ್ಲಿ ಕೇಬಲಲ್ಲಿ ಬರುತ್ತೆ, ಅವರಿಗೆ ಟಿ ವಿಯಲ್ಲಿ ಬರುತ್ತೆ ಪತ್ರಿಕೆ, ಹೀಗೆ ಓದ್ತಾರೆ. ಮನೆಗೆ ಪತ್ರಿಕೆ ಹಾಕುವಂಥ ಕ್ರಮ ಇಲ್ಲ ಅಂತ. ಸೊ ಹೀಗಾಗಿ ಅದು ಬೇರೆ ರೂಪವನ್ನು ಪಡ್ಕೊಂಡು ಬರುತ್ತೆ ಹೊರತು ಸಾಯಲ್ಲ. ಸಾಯುವುದು ಅಂದರೆ ಸಾವಯವವಾದ ಒಂದು ಬದಲಾವಣೆಯನ್ನು ಪಡ್ಕೊಂಡು ತನ್ನ ರೂಪ ಮತ್ತು ವಿನ್ಯಾಸವನ್ನು ಬದಲಾಯಿಸಿಕೊಂಡು ಅದು ಇನ್ನೂ ಯಾವುದೋ ರೂಪದಲ್ಲಿ ಅಸ್ತಿತ್ವದಲ್ಲಿ ಇರುತ್ತದು. ಅದು ಎಲ್ಲವೂ ಕೂಡ ಹಾಗೆ ಅದು. ಆ ಇನ್ನೊಂದು ರೂಪದಲ್ಲಿ ಅಸ್ತಿತ್ವ ಇರುವುದನ್ನು ನಾವು ಸಾವು ಅಂತ ಕರಿತೀವೋ ಬದಲಾವಣೆ ಅಂತ ಕರಿತೀವೋ ಅಂತ ಹೇಳೋದು ನಮ್ಗೆ ಗೊತ್ತಿಲ್ಲ. ಹಂಗ ಸೊ ಈ ರೀತಿಯ ಬದಲಾವಣೆ ಒಂದನೇದು. ಎರಡನೇ ಪ್ರಶ್ನೆ ಏನು ಸರ್ ನೀವು ಹೇಳಿದ್ದು? ನಾನು ಕುಂಟಿನಿ ಗೋಪಾಲಕೃಷ್ಣ ನನ್ನ ಗೆಳೆಯ ಬಂದಿದ್ದಾರೆ ಇಲ್ಲಿ. ಅವನು ಒಂದು 4 ವರ್ಷ ಹಿಂದೆ ಬಂದಾಗ ಹೇಳಿದ ಸುಮಾರು 7-8 ಕಾಲೇಜಲ್ಲಿ ಪತ್ರಿಕೋದ್ಯಮ ವಿಭಾಗಗಳೇ ಇಲ್ಲ ಅಂತ. ನಾವು ಪತ್ರಿಕೋದ್ಯಮಕ್ಕೆ ಹೊಸಬರನ್ನು ಸಿಲೆಕ್ಟ್ ಮಾಡುವಾಗ ಸಾಮಾನ್ಯವಾಗಿ ದಕ್ಷಿಣ ಕನ್ನಡದ 2-3 ಕಾಲೇಜಿನ ಹುಡುಗರನ್ನು ಆದ್ಯತೆ ಕೊಡ್ತೀವಿ. ನಾನು ಭಾಳ ಅಪವಾದ ಇದೆ ನನ್ನ ಮೇಲೆ, ನೀವು ಸೌತ್ ಕನ್ನಡದವರು ಆದ್ದರಿಂದ ಇಲ್ಲಿ ಅವ್ರನ್ನ ತಗೋತೀರಿ ಅಂತ. ಅದಕ್ಕೆಲ್ಲ ನಾನು ತಗೊಳ್ಳೋದು. ಯಾಕಂದರೆ ಆ ಕಾಲೇಜುಗಳಿಂದ ಬಂದವರು ನಿಜವಾಗ್ಲೂ ತಪ್ಪಿಲ್ಲದೆ ಬರಲಿಕ್ಕೆ ಗೊತ್ತಿರುತ್ತೆ ಅವರಿಗೆ. ಆಮೇಲೆ ಅನುವಾದ ಮಾಡೋದಲ್ಲಿ ಭಾಳ ಟ್ರಾನ್ಸ್ಲೇಷನ್ ಚೆನ್ನಾಗಿ ಗೊತ್ತಿರುತ್ತೆ ಅಂತ, ಇದರಲ್ಲಿ ಇಲ್ಲಿ ಭಾಳ ಚೆನ್ನಾಗಿ ಪಾಠ ಮಾಡ್ತಾರೆ ಅಂತ. ಸೊ ನಿಮಗೆ ಮೆಚ್ಚುಗೆ ಮಾಡ್ತಿದ್ರು. ಸೊ ಅದಕ್ಕೋಸ್ಕರ ತಗೋತೀವಿ. ಬಟ್ ಈಗ ಹಲವಾರು ಕಾಲೇಜುಗಳಲ್ಲಿ ಆ ವಿಭಾಗಗಳೇ ಇಲ್ಲ ಅಂತ ಬಂತು. ಅದಕ್ಕೆ ಮುಖ್ಯ ಕಾರಣ ಏನಂದರೆ ಅವರು ಹೇಳ್ಕೊಡೋದು ಮತ್ತು ಇವತ್ತು ಪತ್ರಿಕೆಯಲ್ಲಿ ಬೇಕಾಗಿರೋ ಅಗತ್ಯಗಳು ಬಹಳ ಬದಲಾಗಿದ್ದಾವೆ ಅಂತ. ಆಲ್ಮಾ ಸ್ಕೂಲ್ ಅಂತ ಗೌರಿ ಶಕ್ತಿ ಆರಂಭಿಸಿದ್ದಾರೆ, ಅಥವಾ ಭಾರತೀಯ ವಿದ್ಯಾಭವನದ ಒಂದು ವಿಭಾಗ ಪತ್ರಕರ್ತರನ್ನು ಹೇಗೆ ಟ್ರೈನ್ ಮಾಡಬೇಕು ಅಂತೇಳಿ ಒಂದು ಆರಂಭಿಸಿದೆ. ಹಿಂದೆ ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ಏಷ್ಯನ್ ಸ್ಕೂಲ್ ಆಫ್ ಜರ್ನಲಿಸಮ್ ಅಂತ ಒಂದು TJS ಜಾರ್ಜ್ ಅವರಿಗೆ ಅಧ್ಯಕ್ಷರಾಗಿದ್ದರು, ಅವ್ರು ಹೇಳ್ಕೊಡ್ತಾ ಇದ್ರು. ಅಂದರೆ ಇವತ್ತು ಪತ್ರಿಕೋದ್ಯಮದ ರೀತಿ ನೀತಿಗಳು ಬದಲಾಗಿವೆ. ನಾವು ಪತ್ರಿಕೋದ್ಯಮ ಅದು ಉಗಮ, ಆರಂಭ, ಚರಿತ್ರೆ ಇದೆಲ್ಲ ಬೇಕಾಗಿಲ್ಲ. ಇವತ್ತು ಅವ್ನು ಬಂದರೆ ನಾಳೆ ಅಂದರೆ ಡೆಸ್ಕಲ್ಲಿ ಅವನಿಗೆ ಪೇಜ್ ಮಾಡೋಕ್ಕೆ ಗೊತ್ತಿರಬೇಕು,
ಹಾಗಾಗಿ ಹೊಸ ತಂತ್ರಜ್ಞಾನ ಕ್ವಾರ್ಕ್ ಎಕ್ಸ್ಪ್ರೆಸ್ ಗೊತ್ತಿರಬೇಕು, ಇನ್ಡಿಸೈನ್ ಗೊತ್ತಿರಬೇಕು, ಈ ರೀತಿಯ ನಿರೀಕ್ಷೆಗಳು ನಾವು ಇಟ್ಕೊಂಡಿರ್ತೀವಿ. ಅದಕ್ಕೋಸ್ಕರ ಅವನು ಟ್ರೈನಿಂಗ್ ತಗೊಂಡು ಬಂದರು, ತಗೊಂಡು ಬರದೇ ಇದ್ದರು ಅವನನ್ನು ನಾವು 15 ದಿನ ಟ್ರೈನಿಂಗ್ ಕೊಡ್ತೀವಿ. ಅವ್ನು ಇಂಟರ್ನಿ ಆಗಿ ಬಂದಾಗ ಅವ್ನು ಕಲಿತಾನಲ್ಲ, ಅದು ನಮಗೆ ಬಹಳ ಮುಖ್ಯ ಅಂತ ಅನಿಸುತ್ತೆ. ಹೀಗಾಗಿ ಅವನು ಯಾವುದೇ ನಾವು ಅರ್ಜಿ ಕರೆಯುವಾಗಲೇ ಯಾವುದೇ ವಿಭಾಗದಿಂದ ಪದವಿ ಅಂತ ಹೇಳ್ತೀವಿ ಹೊರತು ಪತ್ರಿಕೋದ್ಯಮದ ಪದವಿ ಅಂತ ಹೇಳಲ್ಲ. ಸೊ ಯಾವುದೇ ಡಿಗ್ರಿ ಇದ್ದರೂ ಅವನನ್ನು ಪಳಗಿಸ್ಬೋದು ಅಂತ, ಪತ್ರಿಕೋದ್ಯಮಕ್ಕೆ ಬೇಕಾದಾಗಿ ಮಾಡ್ಬೋದು. ಅವನಿಗೆ ಒಂದಂದ್ರೆ ರೈಟಿಂಗ್ ಎಬಿಲಿಟಿ ಇರಬೇಕು ಅಂತ. ಹಿಂದೆನೂ ಅದೇ ಇತ್ತು. ನಾವು ಪತ್ರಿಕೆಗೆ ಹೋದಾಗ YMK ಅಂತ ನಮ್ಮ ಗುರುಗಳಿದ್ದರು, ಅವರು ಇಂಜಿನಿಯರಿಂಗ್, ಅಥವಾ GS ಸದಾಶಿವ ಅಂತಿದ್ರು, ಅವರು ಸೈನ್ಸ್ ಪದವೀಧರರು. ಅವ್ರಿಗೆ ಬರೀಲಿಕ್ಕೆ ಗೊತ್ತಿತ್ತು. ಯಾರಿಗೆ ಅಕ್ಷರ ಬರೀಲಿಕ್ಕೆ ಬರುತ್ತೋ, ಯಾರಿಗೆ ತಪ್ಪಿಲ್ಲದೆ ತರ್ಕಬದ್ಧವಾಗಿ ಬರೀಲಿಕ್ಕೆ ಬರುತ್ತೋ ಅವ್ರು ಪತ್ರಕರ್ತರಾಗ್ಬೋದು ಅಂತ. ಇವತ್ತು ಮತ್ತೆ ಅದಕ್ಕೆ ಬಂದಿದ್ದೀವಿ ಅಂತ ಅನಿಸ್ತಿದೆ ನನಗೆ. ಟಿ ವಿಲಿ ಬೇಕಾದರೆ ಅವರಿಗೆ ಚೆನ್ನಾಗಿ ಕೆಳಗಿನ ಟಿ ವಿ ಭಾಷೆ ಗೊತ್ತಿರಬೇಕು ಅಂತ. ಟಿ ವಿ ಭಾಷೆ ಅಂತ ಗೊತ್ತಾಗುತ್ತೆ, ಬ್ರೇಕಿಂಗ್ ನ್ಯೂಸ್ ಕೊಡುವಾಗ ಒಂದು ಭಾಷೆ, ಅದನ್ನು ಯಾರು ಬೇಕಾದ್ರೂ ಯಾರು ಬರೀತಾರೋ ಅವ್ರನ್ನ ಹುಡುಕ್ತೀವಿ ನಾವು. ಎಲ್ಲಿ ಹುಡುಕ್ತೀವಿ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರದ್ದು ಯೂಟ್ಯೂಬಲ್ಲಿ ಹಾಕಿರ್ತಾರೆ, ಇದಕ್ಕೆ ಭಾಳ ಚೆನ್ನಾಗಿ ಬೈದಿದ್ದಾನೆ ಇವನು ತಗೊಳ್ಳೋಣ, ಈ ಥರದ್ದು ಭಾಳ ಚೆನ್ನಾಗಿ ಟ್ರೋಲ್ ಮಾಡಿದ್ದಾರೆ ಇವನು ತಗೊಳ್ಳೋಣ, ಈ ಥರದ ಒಂದು ಸ್ಕೂಲ್ಗಳು ಬೇರೆ ಬೇರೆ ಸ್ಕೂಲ್ಗಳು ಶುರುವಾಗಿದ್ದಾರೆ. ಅಲ್ಲಿಂದ ತಗೊಳ್ತೀವಿ. ಹೇಳೋದಂದರೆ ಆಯ್ಕೆಯ ವಿಧಾನ ಬದಲಾಗಿದೆ. ಒಳ್ಳೆ ಕಥೆಗಾರನ ಒಕ್ಕೋದಿದೆ ಅಂದರೆ ಫೇಸ್ಬುಕ್ಕಲ್ಲಿ ಕತೆ ಬರೆದಿದ್ದಾರೆ. ನಾವು ಮುಂಚೆ ಸಂಕಲನ ನೋಡ್ತಾ ಇದ್ವಿ, ಸಂಕಲನ ಓದಕ್ಕೆ ಹೋಗ್ತಾರೆ. ಫೇಸ್ಬುಕ್ಕಲ್ಲಿ 4 ಒಳ್ಳೆ ಕವನ ಬರ್ತಿದ್ರೆ ಅವನನ್ನು ದೀಪಾವಳಿಗೆ ಒಂದು ಕವನ ಬರ್ತಾನೆ, ಪ್ರಬಂಧ ಬರ್ತಾರೆ, ಈಸಿ ಸರ್ಚಿಂಗ್ ಅದು ಶುರುವಾಗಿದೆ. ಅಲ್ಲಿ ಸಿಗ್ತಾ ಹೋಗುತ್ತೆ. ಆಮೇಲೆ ಸಿನಿಮಾಗಳಲ್ಲಿ ಕೂಡ ಯಾರು ಈ ಟಿಕ್ ಟಾಕ್ ಮಾಡಿ ಭಾಳ ಚೆನ್ನಾಗಿ ಬಿಡ್ತಾರೆ ಅವ್ರನ್ನ ತಗೊಂಡಾರೆ. ಮೇಘಾ ಶೆಟ್ಟಿ ಅವರು ನಟಿಯಾಗಿದ್ದೇ ಟಿಕ್ ಟಾಕ್ ಇದ್ದಾರೆ, ಟಿಕ್ ಟಾಕಲ್ಲಿ ನೋಡಿ ಅವರನ್ನು. ಹೀಗೆ ಹುಡುಕುವ ಮೂಲಗಳು ಬದಲಾಗಿವೆ ಅಂತ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ, ಬೆಳಿಗ್ಗೆ ಗೂಗಲ್ ನ್ಯೂಸ್ ಅಂತ ಬರುತ್ತೆ ಮೊಬೈಲಲ್ಲಿ. ಅದನ್ನು ಬಾತ್ರೂಮಲ್ಲಿ ಕೂತ್ಕೊಂಡು ಇಡೀ ಸುದ್ದಿ ಓದಿ ಮುಗಿಸಿರ್ತಾರೆ. ನಾನು ಬೆಳಿಗ್ಗೆ ಪೇಪರ್ ಕೊಡ್ತಾ ಇದೆಲ್ಲ ಓದಿ ಹಾಕ್ತಿದ್ದೆ. ಅಂದರೆ ಆ ಸುದ್ದಿ ಅವರು ಮುಟ್ಟಿ ಬರುತ್ತೆ ಅಂತ ನಾನು ಪತ್ರಿಕೆಯ ಉದ್ದೇಶ ಇದೆಯಲ್ಲ, ಹಿಂಗೆ ಸುದ್ದಿಯನ್ನು ತಲುಪಿಸೋದು. ಅದು ಗೂಗಲ್ ನ್ಯೂಸಲ್ಲಿ ಈ ನ್ಯೂಸ್ ಅಗ್ರಿಗೇಟರ್ಸ್ ಇದೆ, ಡೈಲಿ ಹಂಟ್ ಅಂತಂದಿದೆ, ಅಥವಾ ಗೂಗಲ್ ನ್ಯೂಸ್ ಇದೆ. ಈಗ ಹಲವಾರು ನ್ಯೂಸ್ ಅಗ್ರಿಗೇಟರ್ಸ್ ಇರ್ತಾರೆ, ಅವರು ಪತ್ರಿಕೆಯ ಶತ್ರುಗಳು. ಅವರೆಲ್ಲ ಸುದ್ದಿಯನ್ನು ಒಂದೇ ಕಡೆ ಮಾಡಿ ನಿಮಗೆ ಬೇಕಾದ ಸುದ್ದಿಯನ್ನು, ಅಂದರೆ ಅದು ಹೆಂಗೆ ಮಾಡುತ್ತೆ ಅಂದರೆ ಟಾಪ್ ಕರೆಂಟ್ ನ್ಯೂಸ್ ಇರುತ್ತೆ, ಅದನ್ನು ಮೇಲೆ ತರುತ್ತೆ. ಈಗ ಒಬ್ಬ ನಟ ಯಾರಿಗ ಬೈದಿದ್ದ ಸುದ್ದಿ ಇದ್ದರೆ ಅದು 100 ಜನ ಓದಿರ್ತಾರಲ್ಲ, ಅದು ನಂಬರ್ 1 ಇರುತ್ತೆ. ಆಮೇಲೆ ನಮ್ಮ ರಾಜಕೀಯದ ಒಂದು ಇದ್ದರೆ ಅದು ನಂಬರ್ 2 ಇರುತ್ತೆ. ಹಿಂಗೆ ಓದಿದ ಯಾರು ಹೆಚ್ಚು ಮಂದಿ ಓದಿರ್ತಾರೆ ಆ ಸುದ್ದಿಯನ್ನು ಮೇಲೆ ತಂದು ಅದು ನಮ್ಮ ಅಭಿರುಚಿಯನ್ನು ಅದೇ ಒಂದು ರೂಪಿಸ್ತಾ ಹೋಗುತ್ತೆ. ಹೀಗಾಗಿ ಅದು ಬೆಳಿಗ್ಗೆ ಓದಿ ನೋಡಿದ ತಕ್ಷಣ ವೈರಲ್ ಆದ ಸುದ್ದಿ ತಕ್ಷಣ ಸಿಕ್ಬಿಡುತ್ತೆ. ಹಾಗೆ ಹೋದರೆ ಒಂದು 100 ಸುದ್ದಿಗಳಿರ್ತವೆ. ಆ ನ್ಯೂಸ್ ಅಗ್ರಿಗೇಟರ್ಸು ನಮಗೆ ಸುದ್ದಿ ಕೊಡ್ತಿದ್ದಾರೆ. ಬಟ್ ಸುದ್ದಿಯ ಮೂಲ ಯಾವುದು ಅಂದರೆ ಕನ್ನಡಪ್ರಭ, ಪ್ರಜಾವಾಣಿ, ಸಂಯುಕ್ತ ಕರ್ನಾಟಕ, ವಿಜಯ ಕರ್ನಾಟಕ ಅದೇ ಆಗಿರುತ್ತೆ. ಬಟ್ ಅದನ್ನ ಅಗ್ರಿಗೇಟರ್ಸಿಗೆ ಕೊಟ್ಬಿಡ್ತೀವಿ ನಾವು. ಡೈಲಿ ಹಂಟ್ ಅಂತ ಒಂದು ಸಂಸ್ಥೆ ಇದೆ, ಗೊತ್ತಿರ್ಬೋದು. ಡೈಲಿ ಹಂಟ್ ಇರ್ಬೋದು, ಗೂಗಲ್ ನ್ಯೂಸ್ ಇರ್ಬೋದು, ಅಥವಾ ಇನ್ನೊಂದಿದೆ ಈ ಇಂಟರ್ನೆಟ್ ಎಕ್ಸ್ಪ್ಲೋರರ್ದೊಂದು ಇದೆ, MSN ನ್ಯೂಸ್ ಅಂತ ಇದೆ. ಅವರೆಲ್ಲ ಈ ಸುದ್ದಿಯನ್ನು ಮಾಡಿ ಕೊಡ್ತಾ ಇರ್ತಾರೆ. ಅಲ್ಲಿ ಓದಿದ ನಂತರ ಪತ್ರಿಕೆ ಬೇಕಾಗಲ್ಲ. ಪತ್ರಿಕೆ ಮನೇಲಿ ಬಂದು ಬಿದ್ದಿರುತ್ತೆ ಎಷ್ಟೋ ಸಲ ಅಭ್ಯಾಸ ಬರೋದ್ರಿಂದ, ಅದು ಬಿಟ್ಟು ಬಿಡಿಸಿ ನೋಡೋಣ. ಇದು ಸುಮಾರು 30 ವರ್ಷಗಳ ಹಿಂದೆ ಅಮೆರಿಕದಲ್ಲಾಯಿತು. ಅವರ ಮನೆಯ ಮುಂದೆ ನ್ಯೂಯಾರ್ಕ್ ಟೈಮ್ಸ್ ಬಂದಿದ್ದರೆ ಅದನ್ನು ನೆಕ್ಸ್ಟ್ ಡೇ ಕಸ ಎತ್ಕೊಂಡು ಹೋಗ್ತಿದ್ದಾರೆ. ಪತ್ರಿಕೆ ಒಂದು ಬಿಡ್ತಾ ಇತ್ತು. ಅದು ಒಂದು 300-400 ಫೋಟೋದ ಪತ್ರಿಕೆ, ಯಾರು ಓಪನ್ ಮಾಡ್ತಿರಲಿಲ್ಲ. ಸೊ ದ ಪ್ರಿಂಟ್ ವಾಸ್ ದೇರ್, ದ ನ್ಯೂಸ್ ಪೇಪರ್ ವಾಸ್ ದೇರ್, ಬಟ್ ನೋ ಇಟ್ ವಾಸ್ ನಾಟ್ ರೆಡ್, ಇಟ್ ವಾಸ್ ರೆಡ್ ಇನ್ ದಿ ಮೊಬೈಲ್. ಅದು ಬದಲಾವಣೆ. ಮುಂದಿನ ಭವಿಷ್ಯದಲ್ಲಿ ಅದನ್ನು ಹೇಗೆ ಇದು ಮಾಡ್ಬೋದು ಅಂದರೆ ಬಹಳಷ್ಟು ವಾರಪತ್ರಿಕೆಗಳು ಈಗ ತುಂಬ ಕೆಳಂತಸ್ತಿಗೆ ಬಂದದ್ದು. ನೀವು ಇಲ್ಲಿ ನನಗೆ ಪ್ರಧಾನ ಪುರವಣಿ ಸಂಪಾದಕ ಪುರವಣಿಯಲ್ಲಿದೆ ಅಂತ ನಾನು ನೋಡ್ಬೋದು. ಪುರವಣಿಗಳೇ ಇಲ್ಲ ಈಗ. ಈ ಕೊರೋನಾದ ನಂತರ 6 ಪುಟ ಬರ್ತಿದ್ದ ಪ್ರಜಾವಾಣಿ ಇಲ್ಲ, 4 ಪುಟ ಬರ್ತಿದ್ದ ಕನ್ನಡಪ್ರಭದ ಪುರವಣಿ ಇಲ್ಲ, ಅಥವಾ 8 ಪುಟ ಬರ್ತಿದ್ದ ಇನ್ನೊಂದು ವಿಜಯ ಕರ್ನಾಟಕದ ಪುರವಣಿಗಳೇ ನಿಂತೋಗಿದ್ದಾರೆ. ಇಲ್ಲಂದರೆ ಪುರವಣಿಗಳು ನಿಂತೋದಾಗ ನಾವೇನು ಅನ್ಕೊಂಡ್ರೆ ಜನರೆಲ್ಲ ರೊಚ್ಚಿಗೆ ಎದ್ದುಬಿಟ್ಟು ಪುರವಣಿ ಬೇಕು ಅಂತ ಹೇಳ್ತಾರೆ. ಯಾರು ಹೇಳಿದ್ರು. ಸೊ ಯಾರು ಹೇಳೋದು ನೋಡಿ ಅದು ಅಗತ್ಯ ಇಲ್ಲ ಅಂತಾಯಿತು. ನಿಧಾನವಾಗಿ ಪುರವಣಿ ಸಂಪಾದನೆ ಕೆಲಸ ಹೋಗುವ ಫಸ್ಟ್ ಸಾಯೋದು ಪುರವಣಿಗಳು ಅಂತ ನಾನು ಹೇಳಿದೆ ಪತ್ರಿಕೆಯಲ್ಲಿ. ಸೊ ನೀವು ಕತೆ ಬೇಕಾದರೆ ನಾವು ಬೇರೆ ಕಡೆ ಓದ್ಕೊಳ್ತೀವಿ, ನೀವೆಲ್ಲ ಬೇಕಾಗಿಲ್ಲ ಅಂತೇಳಿ
ಇದನ್ನು ಭಾಳ ಯಾರು ಪ್ರಿಂಟ್ ಮಾಡಬೇಡಿ, ಗುಟ್ಟಿದು ದೂರವಾಣಿಗಳು ನಿಲ್ಲಿಸಿದ್ರೆ ಏನೂ ಆಗಲ್ಲ. ಹಾಗೆ ಈ ವಾರಪತ್ರಿಕೆಗಳಿದಾವಲ್ಲ ಅದು ಕೂಡ ಇಲ್ಲಿ ನನಗೆ ಮಯೂರ, ಸುಧಾ ಅದೆಲ್ಲ ಆನ್ಲೈನಲ್ಲಿ ಬಂದು ಬೀಳ್ತಾ ಇದೆ. ನಾನು ಇನ್ನೊಂದು ಏನಾಗಿದೆ ಅಂದರೆ, ನಿಮ್ಮ ಕತೆ ಸುಧಾದಲ್ಲಿ ಬಂದರೆ ನೀವು ಅದನ್ನು ಫೋಟೋ ತೆಗೆದುಬಿಟ್ಟು ನನಗೆ ಕಳಿಸ್ತೀವಿ, ಆಗಲೇ ಓದೋದು ನಾನು. ಅದಕ್ಕೆ ಕಳಿಸಿದಾಗ ಪಾಪ ಅವ್ರು ಕಳಿಸಿದ್ದಾರೆ ಅಂತೇಳಿ 4 ಅಕ್ಷರ ಆಗ್ಬೋದು, ಆ ಸುಧಾದಲ್ಲಿದ್ದು ಓದಲ್ಲ. ಹಂಗಾಗಿ ಕವನ ಬಂದಾಗ ಅದು ಕಳಿಸಿ ನಾವು ಒಂದು ಹೆಬ್ಬೆಟ್ಟು, ಒಂದು ಹೂವು ಎಲ್ಲ ಹಾಕೋದ್ರ ಮೇಲೆ ಓದೋದಿಲ್ಲ. ಅದು ಹೊಸ ಟ್ರೆಂಡ್. ಹೌದೌದು. ಆಮೇಲೆ ಇನ್ನೊಂದು ಹೇಳ್ತಾರೆ, ಮುಂಚೆ ಅಂದರೆ ಯಾರೋ ಸುದ್ದಿ ಹೇಳ್ತಾರೆ, ನಮ್ಮದೊಂದು ಸುದ್ದಿ ಆಗಿ ಸ್ವಾಮಿ ನಮ್ಮ ತಂದೆ ತೀರಿಕೊಂಡಿದ್ದಾರೆ. ಆಮೇಲೆ ಅವ್ರು ಲಾಸ್ಟಿಗೆ ಹೇಳ್ತಾರೆ, ಬಂದ ಮೇಲೆ ಒಂದು ವಾಟ್ಸಪ್ ಕಳಿಸಿ ಅಂದರೆ ಅವ್ರ ತಂದೆ ಸದ್ದು ಸುದ್ದಿಯನ್ನು 1000 ಮಂದಿ ಓದಬೇಕು. ಒಂದು ಪತ್ರಿಕೆಯಲ್ಲಿ 100 ಜನ ಇದ್ದು ಕೆಲಸ ಮಾಡೋದು, 100 ಪತ್ರಕರ್ತರು ಹೊರತು ಹೋಗಿ ಡಿಜಿಟಲ್ ಮಾಧ್ಯಮದಲ್ಲಿ ಯೂಟ್ಯೂಬ್ ಅಥವಾ ಇನ್ನು ಬೇರೆ ಎಲ್ಲ ಮಾಡ್ಕೊಂಡು ಹೋಗೋದಕ್ಕೂ ಬಹಳ ವ್ಯತ್ಯಾಸ ಇದೆ ಅಂತ. ಯಾವ ರೀತಿ ವ್ಯತ್ಯಾಸ, ಹೇಗೆ ಅನುಕೂಲ ಅಂತ? ಅನುಕೂಲ ಅಲ್ಲ. ಈಗ ನೋಡಿ, ಒಂದು ಪತ್ರಿಕೆಯಲ್ಲಿ 100 ಮಂದಿ ಇದ್ದರೆ ಒಂದು ಇಷ್ಟೊಳಗೆ ಇದ್ದಿದ್ದು ಹಾಗೆ ಅಲ್ಲ. ಒಂದು ಪತ್ರಿಕೆಯಲ್ಲಿ ಒಂದು 50 ಮಂದಿ ಡೆಸ್ಕಲ್ಲಿ ಇರ್ತಾಯಿದ್ರು, 50 ಮಂದಿ ರಿಪೋರ್ಟಿಂಗಲ್ಲಿ ಇರ್ತಾಯಿದ್ರು, ಡಿಸೈನಿಂಗಲ್ಲಿ 15 ಮಂದಿ ಇರ್ತಾಯಿದ್ರು. ಒಂದು ಪತ್ರಿಕೆ ಒಂದು ಸಂಸ್ಥೆ ಕೆಲಸ ಮಾಡ್ತಾಯಿದ್ರು. ಅವರಲ್ಲಿ ಅರ್ಧ ಮಂದಿಯನ್ನು ಈ ಕೊರೋನಾ ಕಿತ್ತಾಕ್ತಲ್ಲ, ಕಿತ್ತಾಕಿದಾಗ ಅವ್ರು ಏನು ಮಾಡ್ತಾರೆ, ಅವ್ರಿಗೆ ಗೊತ್ತಿಲ್ಲ ಪತ್ರಿಕೋದ್ಯಮ ಮುಂದೆ. ಅವರು ಹೋಗಿ ತಮ್ಮ ಸ್ವಂತ ಒಂದು ಪತ್ರಿಕೆ ಮಾಡಿದರು, ಆನ್ಲೈನ್ ಪತ್ರಿಕೆ ಮಾಡಿದರು, ಅಥವಾ ಯೂಟ್ಯೂಬ್ ಚಾನಲ್ ಮಾಡಿದರು. ಹೀಗೆ ಬೇರೆ ಬೇರೆ ಮೂಲಗಳಲ್ಲಿ ತಾವು ಪತ್ರಕರ್ತರಾಗಿ ಉಳಿಲಿಕ್ಕೆ ಪ್ರಯತ್ನ ಪಟ್ಟರು ಅಂತ. ಅಂದರೆ ಅವರಿಗೆ ಸಮಾಜದ ಜೊತೆ ಸಂಪರ್ಕ ಇತ್ತು, ಸುದ್ದಿಯ ಜೊತೆ ಸಂಪರ್ಕ ಇತ್ತು, ಆ ಮೂಲಗಳ ಜೊತೆ ಸಂಪರ್ಕ ಇತ್ತು. ಆದರೆ ಸರ್ಕಾರ ಅದನ್ನು ಸುದ್ದಿ ಮೂಲಗಳನ್ನು ಈ ಪ್ರಿಂಟ್ ಪತ್ರಿಕೋದ್ಯಮ ಥರ ಗುರುತಿಸಲೇ ಇಲ್ಲ. ಒಂದು ಯೂಟ್ಯೂಬ್ ಚಾನಲ್ ಕೂಡ ಒಂದು ಪತ್ರಿಕೋದ್ಯಮದ ಒಂದು ಭಾಗ ಆದರೆ ಆಗ ಒಂದು ಬದಲಾವಣೆ ಆಗಿದೆ. ಅಂದರೆ ಈ ಯೂಟ್ಯೂಬ್ ಜರ್ನಲಿಸಮ್ಗೆ ಅಥವಾ ಆನ್ಲೈನ್ ಜರ್ನಲಿಸಮ್ಗೆ ಪ್ರಿಂಟ್ ಜರ್ನಲಿಸಮ್ಗೆ ಸಿಗುವಂಥ ಒಂದು ಸೌಲಭ್ಯಗಳು, ಸವಲತ್ತುಗಳು, ಅನುದಾನಗಳು ಸಿಗ್ತಾ ಇಲ್ಲ ಈಗ. ಅದನ್ನು ದೇ ವಿಲ್ ನಾಟ್ ಕನ್ಸಿಡರ್ ಮೇನ್ ಸ್ಟ್ರೀಮ್ ಅಂತ. ಅಂದರೆ ಯಾರು ಬೇಕಾದ್ರೂ ಓಪನ್ ಮಾಡ್ಬೋದು, ಅದಕ್ಕೇನು ಇನ್ವೆಸ್ಟ್ಮೆಂಟ್ ಬೇಕಾಗಿಲ್ಲ ಅಂತ. ಬಟ್ ಅಲ್ಲೂ ಕೂಡ ಪ್ರಾಮಾಣಿಕವಾದ ಕಳೆದ ವರ್ಷ ಅವಧಿ ಮ್ಯಾಗಿಗೆ ಸರ್ಕಾರದಿಂದ ಒಂದು ಪ್ರಶಸ್ತಿ ಬಂತು, ಅಂದರೆ ರಾಜ್ಯ ಸರ್ಕಾರದ ಪ್ರಶಸ್ತಿ ಬಂತು. ಅದು ಅತ್ಯುತ್ತಮ ವೆಬ್ಸೈಟ್ ಅಂತ. ಪ್ರಜಾವಾಣಿ ಕೂಡ ವರ್ಷ ಪ್ರಜಾವಾಣಿ ವೆಬ್ಸೈಟಿಗೆ ಕೂಡ ಒಂದು ಪ್ರಶಸ್ತಿ ಬಂತು. ಹೀಗೆ ಅದನ್ನು ಗುರುತಿಸಲಿಕ್ಕೆ ಶುರು ಮಾಡಿದಾಗ ಒಂದು ಆಲ್ಟರ್ನೇಟಿವ್ ಆದ ಮೀಡಿಯಾ ಬೆಳೆಯುತ್ತೆ. ಎಲ್ಲ ಕಡೆ ಬೆಳೆಸಿದ್ದಾರೆ. ಅದೀಗ ಶಾರ್ಟ್ ಫಿಲ್ಮ್ ಮಾಡ್ತಾರೆ, ಶಾರ್ಟ್ ಫಿಲ್ಮಿಗೆ ಅವಾರ್ಡ್ ಸಿಗ್ತಾ ಇದೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ, ಬೇರೆ ಬೇರೆ ಅವಾರ್ಡ್ ಸಂಸ್ಥೆಗಳಲ್ಲಿ. ಆ ಶಾರ್ಟ್ ಫಿಲ್ಮ್ಗಳ ಫೆಸ್ಟಿವಲ್ಗಳು ನಡೀತವೆ. ಬಟ್ ಪತ್ರಿಕೋದ್ಯಮದಲ್ಲಿ ಆ ಥರದ ವಿಭಾಗದಲ್ಲಿ ಆರಂಭವಾದಂಥ ವೆಬ್ಸೈಟ್ಗಳಿಗೆ ಸುಮಾರು ವೆಬ್ಸೈಟ್ಗಳಿದ್ದಾವೆ. ಲೌಕಿಕರಲ್ಲಿ ಒಂದು 7-8 ಕಂಪನಿ ಇರ್ಬೋದು. ನಮ್ಮ ಇವರು ವಸಂತ ಅಲ್ಲ ಶ್ರೀವತ್ಸ ನಾಡಿಗ್ ಅಂತಿದ್ರು, ಅವರು ಪತ್ರಿಕೆ ಬಿಟ್ಟ ಮೇಲೆ ಒಂದು ಕನ್ನಡ ಪ್ರೆಸ್ ಅಂತ ಮಾಡಿದ್ರು, ಅಂದರೆ ಇಂಗ್ಲೀಷ್ ವಿಭಾಗ ಮಾಡಿದರು. ಮಾಂಬಾಡಿ ಕೂಡ ಒಂದು ಸಲ ಆರಂಭಿಸಿದ್ರಲ್ಲ. ಸೊ ಹೀಗೆ ಬೇರೆ ಬೇರೆ ಆನ್ಲೈನ್ ಪತ್ರಿಕೆಗಳು ಆರಂಭ ಆಗಿದ್ದಾವೆ. ಅದನ್ನು ಗುರುತಿಸುವ ಕೆಲಸ ಆಗಬೇಕು ಇವಾಗ. ಅದನ್ನು ಮೇಲ್ಸ್ಟ್ರೀಮಿಗೆ ತರಲಿಕ್ಕೆ ಒಂದು ಸಂಸ್ಥೆ ಒಂದು ಏನು ಪೀಠವನ್ನು ಮಾಡಿ ನಿಜವಾಗ್ಲೂ ಎಷ್ಟು ವರ್ಷದಿಂದ ಇದೆ. ಹೀಗೆ ಈಗ ಇಷ್ಟು ಸರ್ಕ್ಯುಲೇಷನ್ ಇದ್ದರೆ ಇಲ್ಲಿ ಅಕ್ರಿಡೇಷನ್ ಇದೆ, ಅಲ್ಲೊಂದು ಅಕ್ರಿಡೇಷನ್. ವಿಶೇಷ ಕೃತಜ್ಞತೆ ಅರ್ಪಿಸಿಕೊಂಡು ಈ ಬ್ರ್ಯಾಂಡ್ ಮಂಗಳೂರು ಪ್ರಶಸ್ತಿಯ ತೀರ್ಪುಗಾರರಾದ ಸ್ಮಿತಾ ಶೆಣೆಯವರಿಗೆ ನಮ್ಮ ಪತ್ರಕರ್ತರ ಸಂಘದ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಜಗನ್ನಾಥ್ ಶೆಟ್ಟಿ ಬಾಳ ಅವರನ್ನು ಸ್ಮರಣಿಗೆ ನೀಡಿ ಗೌರವಿಸಬೇಕು. ಧನ್ಯವಾದಗಳನ್ನು ಹೇಳಿಕೊಂಡಿದ್ದಾರೆ ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಯವರಾದ ಇಬ್ರಾಹಿಂ ಅಣಕಸಲ್ ಅವರು. ದಿನಾಚರಣೆ ಕಾರ್ಯಕ್ರಮದಲ್ಲಿ ನಾಳೆ ಪತ್ರಕರ್ತರು ಎಂಬ ಬಗ್ಗೆ ಉಪನ್ಯಾಸ ನೀಡಿರುವ ಆತ್ಮೀಯರಾಗಿರುವಂತಹ ಆತ್ಮೀಯರು, ಕನ್ನಡಪ್ರಭ ಬೆಂಗಳೂರು ಇದರ ಪ್ರಧಾನ ಸಂಪಾದಕರಾಗಿರುವ ಶ್ರೀ ಜೋಗಿ ಅವರಿಗೆ 3 ಸಂಸ್ಥೆಗಳ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ.